ನಮಸ್ಕಾರ ವೀಕ್ಷಕರೇ, ಕಪಿ ಚೇಷ್ಟೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಚೇಂದ್ರ ಆಚಾರ್ಯ. ಬೆಳೆ ಹಾನಿ ಅನ್ನುವಂಥದ್ದು ಸಾಮಾನ್ಯವಾಗಿ ನಾವು ಕೇಳಿರುವಂಥದ್ದು ದೊಡ್ಡ ಮಟ್ಟದ ಮಳೆ ಬಂದಾಗ ಅಥವಾ ಬೆಳೆಗಳಿಗೆ ಕೊಳೆ ರೋಗ ಬಂದಾಗ ಬೆಳೆ ನಾಶ ಆಗ್ತಿದೆ ಅನ್ನುವಂಥ ಮಾತಿದೆ. ಇದರಿಂದ ಸರ್ಕಾರ ಕೂಡ ಸಾಲ ಮನ್ನಾದ ವ್ಯವಸ್ಥೆ ಕೂಡ ಮಾಡ್ತದೆ. ಆದರೆ ಬೆಳೆ ಹಾನಿಗೂ ಇನ್ನೊಂದು ಕಾರಣ ಇದೆ. ಅದೇ ನಾನು ಮಾತಾಡ್ತಿರುವಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಕೋತಿಗಳ ಕಾಟದಿಂದ ರೈತರು ಕಂಗಾಲಾಗಿರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ಅವುಗಳ ಹಿಂಡು ಪ್ರಮಾಣದಲ್ಲಿ ಬಂದು ಕೃಷಿಕ ಮಾಡಿರುವಂತಹ ಬೆಳೆಗಳಿಗೆ ಹಾನಿ ಮಾಡ್ತಿರುವಂಥದ್ದು. ಇದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ತೋಟದಲ್ಲಿ ಮುರಿದು ಬಿದ್ದ ಬಾಳೆ ಮರ, ಬಾಗಿದ ಅಡಕೆ ಮರದ ಸೋಗೆ, ತೋಟದ ಸುತ್ತೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದ ಎಳೆನೀರು ಚಿಪ್ಪು, ಕಿತ್ತು ಬಿಸಾಡಿದ ತರಕಾರಿ ಗಿಡಗಳು ಇವೆಲ್ಲವೂ ನಾಶವಾಗಿದೆ. ಇದಕ್ಕೆಲ್ಲ ಕಾರಣವಾಗಿದ್ದು ಮಂಕಿ ಗ್ಯಾಂಗ್. ತೋಟದ ತುಂಬೆಲ್ಲ ಮಂಗಗಳ ಕಿತ್ತಾಟ, ಅರಚಾಟ ಓಡಿಸಲು ಹೋದವರನ್ನೇ ಅಟ್ಟಿಸಿಕೊಂಡು ಬರುವಷ್ಟು ಭಯಾನಕವಾಗಿರೋ ಕೋತಿಗಳ ದಂಡು. ಹೌದು, ಕೆಲವಾರು ಸಮಯಗಳಿಂದ ಕುಂದಾಪುರ ತಾಲೂಕಿನ ಕಮಲಶಿಲೆ ಭಾಗದಲ್ಲಿ ಕೀಟಲೆ ಕೊಡುವ ಮಂಗಗಳ ಗುಂಪೊಂದು ಬೀಡು ಬಿಟ್ಟಿದೆ. ಈ ಭಾಗದ ತೋಟ ಸುತ್ತಿ ಬಂದ್ರೆ ಮಂಗಗಳ ಕ್ರೌರ್ಯ ಕಾಣಿಸುತ್ತೆ. ವರ್ಷಕ್ಕೆ 30,000 ಕಾಯಿ ಕೊಯ್ಯುತ್ತಿದ್ದ ರೈತನ ತೆಂಗಿನ ತೋಟದಲ್ಲಿ ಈಗ ಬಿಡುವ ಕಾಯಿ ಮನೆ ಖರ್ಚಿಗೂ ಸಾಲುತ್ತಿಲ್ಲ. ಹಗಲು ರಾತ್ರಿಯೂ ತೋಟದಲ್ಲಿ ಠಿಕಾಣಿ ಹೂಡುವ ಮಂಗಗಳ ಕೂಗಾಟ, ಹೊಡೆದಾಟದ ಕಿರುಚುವ ಧ್ವನಿ ಬೆಚ್ಚಿ ಬೀಳಿಸುತ್ತೆ. ಕಮಲಶಿಲೆ ಪರಿಸರದಲ್ಲಿ ಇತ್ತೀಚೆಗೆ 1 ವರ್ಷದಿಂದ ಈಚೆಗೆ ಮಂಗಗಳ ಉಪದ್ರ ಹೆಚ್ಚಾಗ್ತಾ ಇದೆ. ಅವು ಏನು ಸಮಸ್ಯೆ ಅಂತಂದರೆ, ಗಂಡಸರ ಧ್ವನಿಗೆ ಚೂರಾದರೂ ಹೊಂದಾಡ್ತವೆ. ನಾವು ಹೆಂಗಸರು ಕೂಗಿದ್ರೆ ಒಂಚೂರು ಅಲುಗಾಡೋದೇ ಇಲ್ಲ, ಹತ್ರನೇ ಹೋಗಬೇಕು ಅವಕ್ಕೆ. ನಾವು ಕೆಲವೊಮ್ಮೆ ದೊಡ್ಡ ದೊಡ್ಡ ಮಂಗಗಳು ನಮ್ಮನ್ನೇ ಅಟ್ಟಿಸ್ಕೊಂಡು ಬರ್ತವೆ. ಆ ರೀತಿಯ ಸಮಸ್ಯೆ ಇದೆ. ಇನ್ನೊಂದೇನೆಂದರೆ, ಚಿಕ್ಕ ಚಿಕ್ಕ ರೈತರಿಗೆಲ್ಲ ಮನೆಯಲ್ಲೇ ಬೇಕಾದ ತರಕಾರಿನೋ ಹೂ ಗಿಡಗಳನ್ನೋ ಅಥವಾ ಹಣ್ಣುಗಳನ್ನು ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇತ್ತೀಚೆಗೆ ಮನೆಗೆ ಯಾರಾದರೂ ಒಬ್ರು ನೆಂಟರು ಬಂದ್ರಂದ್ರೆ ನಮ್ಮ ಮನೇಲಿ ಒಂದು ಬಾಳೆ ಗಿಡ ಕೂಡ ಇಲ್ಲ. ಎಲ್ಲದನ್ನು ಮೊಳಕೆ ಬರೋಕೆ ಬಿಡ್ತಾ ಇಲ್ಲ. ಬಾಳೆ ಗೆಂಡೆನೆಲ್ಲ ಹೀಗೆ ಎಲ್ಲ ಅದನ್ನು ಓಪನ್ ಮಾಡಿ ತಿಂದು ತುಂಬ ಲೂಟಿ ಕೊಡ್ತಾ ಇದ್ದಾವೆ. ಹಾಗೆ ಮನೆಗೆ ಬೇಕಾಗುವ 1-2 ತೆಂಗಿನ ಮರಗಳಿದ್ರು ಆ ಮರಗಳದ್ದು ಎಲ್ಲ ಬೊಂಡಗಳನ್ನು ಅವೇ ತಿಂದು ಆ ಸಣ್ಣ ಸಣ್ಣ ಬೊಂಡ ಸಣ್ಣದು ಇರೋಕ್ಕೂ ಬಿಡ್ತಾ ಇಲ್ಲ. ಅಷ್ಟೊಂದು ಉಪಟಳ ಕೊಡ್ತಾ ಇದ್ದಾವೆ. ಅದಲ್ಲದೆ ಮನೇಲಿ ಹೊರಗಡೆ ಏನು ಬಟ್ಟೆ ಒಣಸೋಂಗೆ ಇಲ್ಲ. ಏನು ಬಟ್ಟೆ ಒಣಸಿದ್ರು ಅದನ್ನು ಕ್ಲಿಪ್ ಹಾಕಿ ಒಣಸ್ಬೇಕು ನಾವು. ಇಲ್ಲಾಂದ್ರೆ ಅದನ್ನೆಲ್ಲ ಎಳ್ಕೊಂಡು ಹೋಗ್ತವೆ. ಇಲ್ಲಾಂದ್ರೆ ಅದನ್ನ ಎಳೆದು ನೆಲದ ಮೇಲೆ ಹಾಕಿ ಅದರಲ್ಲಿ ಆಟ ಆಡೋದು, ಈ ಥರದ ಚೇಷ್ಟೆಗಳನ್ನು ಮಾಡ್ತಾ ಇದ್ದಾವೆ. ಅಲ್ಲದೆ ಯಾವ ಕಿಟಕಿಗಳನ್ನು ಬಾಗಿಲುಗಳನ್ನು ಓಪನ್ ಮಾಡಿ ಇಡೋ ಹಾಗೆ ಇಲ್ಲ. ಮನೇಲಿ ಒಳಗೆ ನುಗ್ತವೆ. ಏನಾದರೂ ಹಣ್ಣು ತರಕಾರಿ ಇಂಥದ್ದನ್ನೆಲ್ಲ ನಾವು ಬೈ ಮಿಸ್ಟೇಕ್ ಬಾಗಿಲು ತೆಗೆದಿಟ್ರು ಒಳಗೆ ಬಂದು ನುಕ್ಕೊಂಡು ತಿಂದ್ಕೊಂಡು ಹೋಗ್ತವೆ. ಏನು ಅನ್ನ ನಾವು ಏನು ಪದಾರ್ಥಗಳನ್ನು ಏನು ಹೊರಗಿಡೋ ಹಾಗೆ ಇಲ್ಲ. ಮನೇಲಿ ಬಾಗಿಲು ತೆಗೆದಿಡೋ ಹಾಗೆ ಇಲ್ಲ. ಆ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಕಲ್ಗಚ್ಚು ಅಂತ ನಾವು ದನಕ್ಕೆ ಏನಾದರೂ ಹೊರಗಿಟ್ರೆ ಅದು ಪೂರ ಮಂಗನ ಪಾಲಾಗ್ತಾ ಇದೆ. ಮಂಗಗಳ ಕಾಟ ಕೃಷಿಕರಿಗೆ, ಸ್ಥಳೀಯರಿಗೆ ಸೀಮಿತವಲ್ಲ. ಕಮಲಶಿಲೆ ಬ್ರಾಹ್ಮಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬರುವ ಭಕ್ತರನ್ನ ಬಿಡೋದಿಲ್ಲ. ಹಳ್ಳಿಹೊಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಮಂಗಗಳ ಕಾಟವಿದ್ರೂ ಕಮಲಶಿಲೆಯಲ್ಲಿ ಕಪಿ ಕಾಟ ಬಹಳ ಜಾಸ್ತಿ. ಈ ಕಪಿ ಸೈನ್ಯದಲ್ಲಿ 50ರಿಂದ 100 ಕೋತಿಗಳಿದ್ದು ಇಂತಹ 3-4 ಸೈನ್ಯವಿದೆ. ಈ ಕಪಿ ಸೈನ್ಯದ ನಡುವೆ ಎಲ್ಲಾದರೂ ಹೊಡೆದಾಟ ಶುರುವಾದ್ರೆ ಕಮಲಶಿಲೆ ಇಡೀ ವಾತಾವರಣವೇ ಹಾಳಾಗುತ್ತೆ. ಮಂಗ ಮಾರುತಿಯ ಅವತಾರವೆಂಬ ನಂಬಿಕೆಯಿಂದ ಯಾರೂ ಹೊಡೆಯೋಲ್ಲ. ಕಾಡು ಪ್ರಾಣಿಗಳನ್ನ ಹೊಡೆದ್ರೆ ಕಾನೂನು ಸುಮ್ಮನಿರಲ್ಲ ಎನ್ನುವ ಭಯ ಕೂಡ ಕಾಡು ಪ್ರಾಣಿಗಳ ಉಪಟಳ ಹೆಚ್ಚಿಸಿದೆ. ಒಂದೆಡೆ ಕೃಷಿಗೆ ಕಾರ್ಮಿಕ ಸಮಸ್ಯೆ, ಮಾರುಕಟ್ಟೆ ಧಾರಣೆ ಏರಿಳಿತ, ಬೇರು ಹುಳುಕಾಟ. ಇನ್ನೊಂದೆಡೆ ಕಾಡು ಕೋಣ, ಜಿಂಕೆ, ಹಂದಿ, ಮಂಗಗಳ ಕಾಟ. ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರೆ ಪ್ರಯೋಜನವಿಲ್ಲ. ಇನ್ನು ಪರಿಹಾರದ ಮಾತಂತೂ ಮರೀಚಿಕೆ. ಅರಣ್ಯ ಇಲಾಖೆ ತಕ್ಷಣ ಮಂಗಗಳನ್ನ ಹಿಡಿದು ದಟ್ಟಾರಣ್ಯಕ್ಕೆ ಬಿಡುವ ವ್ಯವಸ್ಥೆ ಮಾಡಬೇಕು ಎನ್ನುತ್ತಾರೆ ಇಲ್ಲಿನ ಹಿರಿಯ ಕೃಷಿಕ ನಾಗಭೂಷಣ್ ಭಟ್. ನಮಗೆ ತೆಂಗಿನ ಕೃಷಿಗೆ ಮಂಗಗಳಿಂದ ತೊಂದರೆ ಆಗ್ತಾ ಇದೆ. ಸಣ್ಣ ಬಂಡ ಇರುವಾಗ ಅದನ್ನ ಕಿತ್ತು ಬಿಸಾಡ್ಬಿಡ್ತವೆ. ಮತ್ತೇನು ಅಲ್ಲಿ ಆ ಬಂಡ ಖಾಲಿ ಆಗೋ ತನಕ ಬಿಡೋದಿಲ್ಲ. ನಾವು ಅದನ್ನು ಕೋವಿ ತಗೊಂಡು ತಿರುಗಿಯೋ ಅಥವಾ ಮತ್ತೇನೋ ಎಬ್ಲಿಕ್ಕೆ ಹೋದರೆ ಮತ್ತೆ ನಾವು ಇಲ್ಲಿದ್ದ ಹೊತ್ತಿನಲ್ಲಿ ಬಂದೇ ಬಿಡ್ತವೆ. ಮತ್ತಿನ್ನು ಈ ಅಡಿಕೆ ಮಿಳ್ಳೆನ ಆಗಸ್ಟ್ ಮತ್ತು ಜುಲೈ ಆಗಸ್ಟ್ನಲ್ಲಿ ಸಣ್ಣ ಮಿಳ್ಳೆನ ತಿಂದು ಮಾಡಿ ಸೀಪಿ ಬಿಸಾಡ್ಬಿಡ್ತಾರೆ. ಅದು ಒಮ್ಮೆ ಬಂದರೆ 1 ಗಂಟೆಗೆ 10-20 ಸಾವಿರ ಮಿಳ್ಳೆನ ತಿಂದು ಬಿಸಾಡ್ತವೆ. ಅದರಿಂದ ಈಗ ನಮಗೆ ತೆಂಗಿನಕಾಯಿ ಸಾಮಾನ್ಯ 30,000 ತೆಂಗಿನಕಾಯಿ ಆಗೋದಿದ್ದರೆ ನಮಗೊಂದು 2-3 ಸಾವಿರ ತೆಂಗಿನಕಾಯಿ ಸಹ ಸಿಕ್ಕುವುದಿಲ್ಲ. ಎಲ್ಲ
ಮಂಗನಿಗೆ ಹೋಗ್ತಾ ಇರುವಾಗ ನಮಗೆ ಮತ್ತೆ ಕೊಯ್ಲಿಕ್ಕೂ ಸಹ ಆಳ ಸರಿಯಾಗಿ ಸಿಕ್ಕುವುದಿಲ್ಲ, ಸಂಬಳ ಜಾಸ್ತಿ, ಕೊಯ್ದು ಸಹ ಬಿಡುವಷ್ಟು ಬಂತು ನಮಗೆ ಪರಿಸ್ಥಿತಿ. ಈ ಮಂಗನ ಓಡಿಸ್ಲಿಕ್ಕೆ ಗರ್ನಾಲು ಮತ್ತು ಕೋವಿ ಯಾವುದು ತಾಗೋದಿಲ್ಲ, ಅವು ಮನೆಯಲ್ಲಿ ಇಲ್ದಿದ್ದು ಹೊತ್ತುಕೊಂಡೇ ಬರ್ತಾರೆ. ಒಟ್ಟಿನಲ್ಲಿ ಮಂಗಗಳ ಕೀಟಲೆಯಿಂದ ಕಮಲಶಿಲೆ ರೈತರು ಮತ್ತು ಜನರ ನೆಮ್ಮದಿಯೇ ಹಾಳಾಗಿ ಹೋಗಿದೆ. ಈ ಬಗ್ಗೆ ಅರಣ್ಯ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ದಿವಾಕರ್ ಹಿರಿಯಡ್ಕರ್, ಸ್ಪಂದನ ನ್ಯೂಸ್, ಕುಂದಾಪುರ. ನೋಡಿದ್ರಲ್ಲ ವೀಕ್ಷಕರೇ, ನೀವು ನೋಡ್ತಾ ಇರೋದು ಕುಂದಾಪುರ ತಾಲೂಕಿನ ಕಮಲಶಿಲೆಯ ರೈತರ ಪರಿಸ್ಥಿತಿ. ಇದೊಂದೇ ಕಮಲಶಿಲೆಯಲ್ಲಿ ಮಾತ್ರ ಅಲ್ಲ, ಇನ್ನೂ ಹಲವಾರು ಕಡೆ ಈ ಮಂಗಗಳ ಉಪಟಳ ಜಾಸ್ತಿ ಆಗಿದೆ. ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಹೊರಗಡೆ ಹಾಕಿದಂತಹ ಒಣಗಿದ ಬಟ್ಟೆಯನ್ನ ಇಡುವ ಹಾಗಿಲ್ಲ, ಕ್ಲಿಪ್ ಹಾಕಿ ಇಡಬೇಕು. ಇನ್ನು ಬೊಂಡಗಳು ಬಿಡುವಂತಹ ಸಮಯದಲ್ಲಿ ಕೂಡ ಅದನ್ನು ಕೂಡ ತಗೊಂಡು ಹೋಗ್ತದೆ. ಇದರಿಂದ ಬಲು ಕಷ್ಟ ಆಗ್ತಾ ಇದೆ. ಇನ್ನು ಗಂಡಸರು ಹೋದ್ರೆ ಮಂಗಗಳು ಸ್ವಲ್ಪ ಹೆದರ್ಕೊಳ್ಳುತ್ತೆ, ಹೆಂಗಸರು ಹೋದ್ರೆ ಹೆದರ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡೋದು ನಮ್ಮ ಜೊತೆ ಇದ್ದಾರೆ ಇವತ್ತು ಉಡುಪಿ ಜಿಲ್ಲಾ ಕೃಷಿಕ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂತಹ ಕುನಿ ಶ್ರೀನಿವಾಸ್ ಭಟ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವಾಗ ನೀವು ದೃಶ್ಯಾವಳಿಯಲ್ಲಿ ನೋಡಿದ್ದೀರಾ, ಮಂಗಗಳ ಉಪಟಳ ಜಾಸ್ತಿ ಆಗಿದೆ, ನಿಮ್ಮ ಕಡೆಯಲ್ಲೂ ಕೂಡ ಆಗಿದೆ ಅಂತ ಅನ್ಕೊಳ್ತೀನಿ. ಇದರಿಂದ ಯಾವ ರೀತಿಯಾದಂತಹ ತೊಂದರೆಯನ್ನು ಅನುಭವಿಸ್ತಿದ್ದೀರಾ ನೀವು? ಮುಖ್ಯವಾಗಿ ಏನು ಕೇಳಿದ್ರೆ, ನಾವು ಸಣ್ಣದಿರುವಾಗ ಮಂಗಗಳು ಯಾವುದೇ ರೀತಿಯ ಹಾನಿಗಳನ್ನು ನಾವು ಗಮನಿಸ್ತಿರಲಿಲ್ಲ. ನಮಗೆ ಈಗ 50 ವರ್ಷ ಆಯ್ತು. ಈಗ ಎಷ್ಟು ಗಮನಿಸ್ತಾ ಇದ್ದೇವೆ ಕೇಳಿದರೆ, ಅವರು ಅಲ್ಲಿ ಆವಾಗ ನನಗೆ ತೋರಿಸಿದ ಹಾಗೆಯೇ ಮನೆ ಒಳಗೆ ಹೊಕ್ಕುವಷ್ಟು ಅವುಗಳಿಗೆ ಧೈರ್ಯ ಬಂದುಬಿಟ್ಟಿದೆ. ಮುಂಚೆ ಯಾರು ಒಂದು ಸ್ವಲ್ಪ ಓಡಿಸಿದ್ರು ಓಡುವಂಥ ಸ್ಥಿತಿ ಇತ್ತು. ಇದು ಯಾಕೆ ಆಯಿತು ಅಂತ ಹೇಳುವಂಥ ಹಿನ್ನೆಲೆ ಸ್ವಲ್ಪ ಹೋದರೆ, ಈಗಾಗಲೇ ದೇವಸ್ಥಾನದ ಒಂದು ವಿಷಯ ಹೇಳಿದರು. ಹೀಗೆ ಅಲ್ಲಿ ಭಕ್ತಾದಿಗಳು ಬಂದು ಅವ್ರು ಏನು ಮಾಡಿದ್ರು, ಒಂದೊಂದೇ ತಿನ್ನಲಿಕ್ಕೆ ಕಲಿಸಿದ್ದು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯಕ್ಕೆ ಬರ್ತಾ ಇದೆ ಮನದಲ್ಲಿ. ಯಾಕೆ ಹೇಳಿದ್ರೆ, ಸುರುವಿಗೆ ಬಾಳೆಹಣ್ಣು ಕೊಟ್ಟರು, ಮತ್ತು ಪ್ರಸಾದ ಕೊಟ್ಟರು, ಸಿಹಿ ತಿಂಡಿ ಕೊಟ್ಟರು, ಈ ಎಲ್ಲವನ್ನು ಅದು ತಿನ್ನಲಿಕ್ಕೆ ಕಲಿಯಿತು ಅಲ್ಲಿ. ತನ್ಮೂಲಕ ನಮ್ಮ ಒಬ್ಬರು ಹಿರಿಯರು ಹೇಳಿದರು, ಈ ಅಡಿಕೆ ಮಿಳ್ಳೆಯನ್ನು ತಿಂದು ಅಂತಂದರೆ ಒಂದೊಂದನ್ನೇ ಇದು ತಿಂದು ರುಚಿ ಕಾಣಲಿಕ್ಕೆ ಶುರುವಾದ ಮೇಲೆ ಅದನ್ನು ಬಿಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಏನಾಗಿದೆ ಕೇಳಿದರೆ, ಈ ದೊಡ್ಡ ಸಮಸ್ಯೆ ನಮ್ಮ ರೈತರನ್ನು ಕಾಡ್ತಾ ಇದೆ. ಏನು ಕೇಳಿದರೆ, ಮಂಗದ ಕಾಟದಿಂದ ನಾವು ಇವತ್ತು 30-40% ಎಲ್ಲ ಬೆಳೆಗಳಲ್ಲಿಯೂ ನಾಶ ಹೊಂದ್ತಾ ಇದ್ದೇವೆ. ಮುಖ್ಯವಾಗಿ ಯಾವುದೇ ಅರಣ್ಯಕ್ಕೆ ನಾವು ಅರಣ್ಯ ಇಲಾಖೆಗೆ ತಿಳಿಸಿದ್ರು ಸಹ ಅವರು ನಮ್ಮ ಹತ್ರ ಜನ ಇಲ್ಲ ಅಂತ ಹೇಳುವಂಥ ದೃಷ್ಟಿ ಹೇಳಿದರು. ನಾವು ಇದಕ್ಕೊಂದು ದೊಡ್ಡ ಪ್ರತಿಭಟನೆ ಮಾಡಿತ್ತು, ಉಡುಪಿ ಜಿಲ್ಲಾ ಕೃಷಿ ದೊಡ್ಡ ಪ್ರತಿಭಟನೆ ಮಾಡಿತ್ತು. ಅಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು, ನೀವು ಹಿಡಿದು ಕೊಡಿ, ನಾವು ಅರಣ್ಯಕ್ಕೆ ಬಿಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳುವಂಥ ಕೆಲಸವನ್ನು ಮಾಡಿದರು. ಏನಾಗ್ತದೆ ಕೇಳಿದರೆ, ಇದು ಯಾವುದಕ್ಕೂ ಒಂದು ಸಸೂತ್ರವಾಗಿ ನಮಗೆ ಶಾಶ್ವತ ಪರಿಹಾರ ಅಂತ ಹೇಳುವಂಥದ್ದು ಇದುವರೆಗೂ ಸಿಗಲಿಲ್ಲ. ಕೃಷಿಕನಿಗೆ ಏನಾಗ್ತದೆ ಕೇಳಿದರೆ, ಎಲ್ಲ ರೀತಿಯಲ್ಲಿಯೂ ನೋವು ನಲಿವುಗಳಲ್ಲಿ ಅವನು ಹೋಗ್ತಾ ಇದ್ದಾನೆ. ಯಾಕೆ ಹೇಳಿದ್ರೆ, ಕಷ್ಟಪಟ್ಟು ಅವನು ಇಳುವರಿನ ಪಡಿತಾನೆ, ಇಳುವರಿ ಪಡೆಯುವಾಗ ಇದು ನಷ್ಟ ಆದರೆ ಇದಕ್ಕಿಂತ ದೊಡ್ಡ ಕಷ್ಟ ಅವನಿಗೆ ಮತ್ತೆ ಯಾವುದೂ ಇರುವುದಿಲ್ಲ. ಯಾಕೆ ಹೇಳಿದ್ರೆ, ಅವ್ರು ಆಗಲೇ ಹೇಳಿದರು, ಸಣ್ಣ ಸಣ್ಣ ಬೊಂಡಗಳನ್ನು ಅದು ತಿಂತದೆ ಅಂತ ಹೇಳುವಂಥದ್ದು. ಅದು ತಿನ್ನುವ ಸೊತ್ತು ಹಾಗೇನೆ, ತಿನ್ನುವುದಕ್ಕಿಂತ ಜಾಸ್ತಿ ನಾನು ಹೇಳುವಂಥದ್ದು ಏನು ಕೇಳಿದ್ರೆ, ಅದು ಹಾಳು ಮಾಡುವಂಥದ್ದು. ಇವತ್ತು ಮಂಗಗಳು ಹಾಳು ಮಾಡುವಂಥದ್ದು, ತನ್ಮೂಲಕ ನಮ್ಮ ಇವತ್ತು ಜನರನ್ನೇ ಹೆದರಿಸುವಂಥ ಸ್ಥಿತಿಗೆ ಬಂದಿದ್ದಾವೆ. ಹೀಗಾಗಿ ಇದರ ಬಗ್ಗೆ, ಈ ಸಮಸ್ಯೆಯ ಬಗ್ಗೆ ನಾವು ಸಹ ಇವತ್ತು ಪರಿಹಾರವಾಗಿ ನಾನು 12-15 ವರ್ಷದ ಹಿಂದೆ ನನ್ನ ಮನೆಯಲ್ಲಿ ಮಾಡಿದೆ. ಏನು ಕೇಳಿದರೆ, ಈ ಮಂಗಗಳ ಹಿಂಡು ನಮ್ಮ ತೋಟದಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಕೊಟ್ಟಿತ್ತು. ನಮ್ಮಲ್ಲಿ ಒಬ್ಬರು ಹಾಸನದವರು ಹಿಡಿಲಿಕ್ಕೆ ಬಂದಿದ್ರು, ಮಂಗವನ್ನು ಹಿಡಿಲಿಕ್ಕೆ ಬಂದಿದ್ದರು. ಅಂಥ ಸಂದರ್ಭದಲ್ಲಿ ಏನು ಮಾಡಿದೆ ಕೇಳಿದ್ರೆ, ಅವನು ಮಂಗಗಳನ್ನು ಹಿಡಿದು ಒಂದು ಅಡಿಕೆ ಇದರಲ್ಲಿ ದಬ್ಬೆಯಲ್ಲಿ ಅಂತ ಹೇಳಿದ್ರೆ, ಅಡಿಕೆ ಏನು ಸಿಪ್ಪೆ ಇದು ದಬ್ಬೆ ಇರ್ತದೆ ಅದರಿಂದ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಮಂಗವನ್ನು ಹಿಡಿದು ಬಿಟ್ಟು ಅದನ್ನೆಲ್ಲ ಅವನು ಏನೋ ಒಂದು ಗಡಿಬಿಡಿ ಮಾಡಿಕೊಂಡು ಅದನ್ನು ಸ್ವಲ್ಪ ಮಂಗಳು ಸತ್ತು ಸೋಮೇಶ್ವರಕ್ಕೆಲ್ಲ ಕೊಂಡೋಗಿಬಿಟ್ರು. ಅಂಥ ಸಂದರ್ಭದಲ್ಲಿ ಹೇಳಿದ ಅವನು ಏನು ಕೇಳಿದ್ರೆ, ನಾವೆಲ್ಲ ಮಂತ್ರ ಮಾಡಿ ಹಿಡಿಯುವುದು ಇದನ್ನೆಲ್ಲ ಹೇಳಿದರು. ನಾನು ಅವನ ಗೂಡನ್ನೇ ಏನು ಮಾಡಿದೆ ಕೇಳಿದ್ರೆ, ಅಲ್ಲಿಂದ ಇದನ್ನು ಮಾಡ್ಕೊಂಡು ಅದನ್ನೇ ನಾನು ಕಬ್ಬಿಣದ ಗೂಡನ್ನು ಅದೇ ಥರ ಮಾಡಿಸಿದೆ. ಯಾರು ಅವನು ಮಾಡಿದ ರೀತಿಯಲ್ಲೇ 15 ವರ್ಷದ ಹಿಂದೆ ಕಬ್ಬಿಣದ ಗೂಡನ್ನು ಮಾಡಿಸಿದೆ. ಆ ಕಬ್ಬಿಣದ ಗೂಡಿನಲ್ಲಿ 2 ಸಪ್ರೇಟ್, ಒಂದು ಮಂಗವನ್ನು ಹಿಡಿಯಲಿಕ್ಕೆ, ಇನ್ನೊಂದು ಮಂಗವನ್ನು ಸ್ಟೋರೇಜ್ ಮಾಡಲಿಕ್ಕೆ, ಅಂತ ಒಂದು ವ್ಯವಸ್ಥೆಯಲ್ಲಿ ಮಂಗವನ್ನು ಹಿಡಿಯುವಂಥ ಪ್ರಯತ್ನವನ್ನು ಮಾಡಿದೆ. ತುಂಬ ಯಶಸ್ವಿ ಆದ. ಯಾಕೆ ಹೇಳಿದ್ರೆ, 1-2 ಮಂಗ ಮಾತ್ರ ಉಳಿಯಿತು. ಯಾಕೆ ಅಂದರೆ 2 ಹಿಂಡು ಇತ್ತು ನನ್ನಲ್ಲಿ. ಅಂದರೆ ಒಂದು 22-24 ಮಂಗಗಳು ಒಂದು ಹಿಂಡು ಬಂದರೆ 2 ಹಿಂಡುಗಳಿದ್ದವು. ಅಂದರೆ 48 ಮಂಗಗಳನ್ನು ನಾನು ಆ ಗೂಡಿನಲ್ಲಿ ಹಿಡಿದೆ. ನನಗೆ ಒಂದು ಗೂಡಿನಲ್ಲಿ ಹಿಡಿಲಿಕ್ಕೆ ಸದಕ್ಕೆ 1 ವಾರ ಕೆಲಸ ಆಗಿದೆ. 1 ವಾರ ಅಂದರೆ ಅದಕ್ಕೆ ಡೋರ್ ಇರ್ತದೆ, ಭಾರಿ ದೂರದಲ್ಲಿ ಕೂತ್ಕೊಂಡು ಅದನ್ನು ಬಿಡಬೇಕು, ಆಟೋಮೆಟಿಕ್ ಏನೆಲ್ಲ ಹಾಗೆ ಹಿಡಿದುಕೊಂಡು ನಾವು ದಾಸ್ತಾನ ಮಾಡಿದೆ. ಕೊನೆಗಳಿಗೆ ಅವುಗಳಿಗೆ ಹೊಟ್ಟೆಗೆ ಊಟ ಹಾಕಬೇಕು, ದಿನ ಸ್ನಾನ ಮಾಡಿಸ್ಬೇಕು. ಈ ಒಂದು ಪರಿಸ್ಥಿತಿ ನನಗೆ ಗೊತ್ತಾಯ್ತು. ಯಾಕೆ ಹೇಳಿದ್ರೆ, ಅವುಗಳು ಹೊಡ್ಕೊಳ್ಳುವಂಥ ಸ್ಥಿತಿ ಇರ್ತದೆ. ಅಂಥ ಸಂದರ್ಭದಲ್ಲಿ ಏನು ಮಾಡಿದೆ ಕೇಳಿದ್ರೆ, ಸರಿಯಾಗಿ ನಾವು ಪಂಪಿನಲ್ಲಿ ನೀರು ಬಿಟ್ಕೊಂಡು ಎಲ್ಲ ಮಂಗಗಳನ್ನು ತೊಳೆದು ಕುಚ್ಚಿ ಅಕ್ಕಿ 4-5 ಸೇರು ಅಕ್ಕಿ ಅನ್ನವನ್ನು ನಾನು ರಾತ್ರಿ ಹೊತ್ತಿನಲ್ಲಿ ಅವುಗಳಿಗೆ ಊಟವನ್ನು ಬಡಿಸಿದೆ. ತನ್ಮೂಲಕ ಎಷ್ಟು ಹೊರಗಡೆ ಎಷ್ಟು ಚೇಷ್ಟೆ ಮಾಡ್ತಿದ್ದವು, ಗೂಡಿನೊಳಗೆ ಹೋಗುವ ನಮಗೆ ಭಾರಿ ಪಾಪ ಕಂಡಿತ್ತು. ಯಾಕೆ ಹೇಳಿದ್ರೆ, ಅಷ್ಟು ಮೆತ್ತಗಾಗಿರ್ತವೆ, ನಮ್ಮನ್ನು ಹೊಂದಿಕೊಳ್ತವೆ, ಭಾರಿ ಬೇಗನೆ ಹೀಗೇನೆ ಹೊಂದಿಕೊಳ್ತವೆ. ಯಾಕೆ ಹೇಳಿದ್ರೆ, ಆಹಾರವನ್ನು ನಾವು ಕೊಡೋದ್ರಿಂದ ಆವಾಗ ಏನು ಮಾಡ್ತವೆ ಕೇಳಿದ್ರೆ, ಒಂದೇ ಒಂದು ಅನ್ನದ ಅಗಳನ್ನು ಹಾಳು ಮಾಡಲಿಲ್ಲ ಅವು. ಪರ್ಫೆಕ್ಟ್ ಆಗಿ ಎಲ್ಲ ಅನ್ನದಾಗಳನ್ನು ತಿಂದಿದ್ದಾವೆ, ಯಾವುದು ನಾನು ಹಾಕುವಾಗ.
ಆದರೆ ನಾನು ಒಂದು ವಾರದಲ್ಲಿ ಮತ್ತೆ ಕಡೆಗೆ ನಾವು ಇದು ಏನು ಕೇಳಿದ್ರೆ ಕುದುರೆಮುಖ ವನ್ಯಜೀವಿ ಸಂರಕ್ಷಣಾ ವಿಭಾಗದವರಿಗೆ ಅದನ್ನು ಕೊಟ್ಕೊಂಡು ಅಲ್ಲಿಗೆ ಕೊಟ್ಟೆ. ಟೋಟಲ್ ಆಗಿ ಏನು ಮಾಡಿದ್ರು ಹೇಳಿದ್ರೆ, ನಾವು ಮಾಡಿದಂಥ ಈ ಸ್ಥಿತಿಯನ್ನು ಕಂಡು ಕೆಲವರು ಆ ಗೂಡನ್ನು ಹೀಗೆ ನಾನು ಉಚಿತವಾಗಿ ಎಲ್ಲರಿಗೂ ಕೊಟ್ಟೆ. ಹಾಗೇನೆ ಸಮಸ್ಯೆ ಮಾಡಿದ್ರು, ಆದರೆ ಸಮಸ್ಯೆಯನ್ನು ಪರಿಹರಿಸಿಕೊಂಡ್ರು. ಆದರೆ ಇದು ಶಾಶ್ವತ ಪರಿಹಾರ ಆಗಲಿಲ್ಲ. ಯಾಕೆ ಕೇಳಿದ್ರೆ ಮತ್ತೆ ಮತ್ತೊಂದು ಹಿಂಡು ನಮ್ಮಲ್ಲಿಗೆ ಹೀಗೆ ಬಂದಿದೆ. ಈ ಸಮಸ್ಯೆಗಳು ಒಂದು 5-6 ವರ್ಷ ನಮಗೆ ಸ್ವಲ್ಪ ಕಡಿಮೆ ಆದರೂ ಸಹ ಮತ್ತೊಂದು ಹಿಂಡು ಹೀಗೆ ಬರ್ತದೆ. ಹಾಗಾಗಿ ನಾವು ಸರ್ಕಾರಕ್ಕೆ ಇದ್ರ ಬಗ್ಗೆನೂ ಮನವಿ ಮಾಡಿತ್ತು. ಏನು ಕೇಳಿದ್ರೆ, ಮಂಕಿ ಪಾರ್ಕ್ಗಳನ್ನು ರಚನೆ ಮಾಡಿ ತನ್ಮೂಲಕ ಮಂಕಿ ಪಾರ್ಕಿನ ಮುಖಾಂತರ ಅದನ್ನು ಸಮಸ್ಯೆಯನ್ನು ಪರಿಹರಿಸಿ ಅಂತ ಹೇಳುವಂಥ ಒಂದು ಮಾತನ್ನು ಹೇಳಿತು. ಇದಕ್ಕೆ ಏನು ಕೇಳಿದ್ರೆ, ಎಲ್ಲರೂ ಕರೀತಾರೆ, ಕರೆದು ಬಿಟ್ಟು ಎಲ್ಲ ನಮ್ಮ ಸಮಸ್ಯೆಯನ್ನು ಕೇಳ್ತಾರೆ, ಬಟ್ ಪರಿಹಾರಕ್ಕೆ ಯಾರೂ ಮುಂದೆ ಬರೋದಿಲ್ಲ. ಹಾಗಾಗಿ ಕೆಲವರನ್ನು ಕಳಿಸಿದ್ರು, ಹಿಮಾಚಲ ಪ್ರದೇಶಕ್ಕೆ ಕಳಿಸಿದ್ರು. ಅಲ್ಲಿ ಕಳಿಸಿಬಿಟ್ಟು ಮಂಗಗಳು ಏನೆಲ್ಲ ಮಾಡ್ತಾ ಇದ್ದಾವೆ ಅಲ್ಲಿ ಮಂಗ ಹಿಡಿದು ಸಸ್ಯ ಚಿಕಿತ್ಸೆ ಮಾಡಿ ಇದೇ ರೀತಿ ಮಂಕಿ ಪಾರ್ಕನ್ನು ಮಾಡಿ ಬಿಟ್ಟಿದ್ದಾರೆ. ಅಂತ ಒಂದು ಸ್ಥಿತಿಯನ್ನು ಇಲ್ಲಿ ಮಾಡ್ಬೇಕಂತ ಹೇಳುವಂಥ ಒತ್ತಾಯ ನಮ್ಮದೇ. ಖಂಡಿತ ಅದನ್ನು ಮಾಡಿದರೆ ತುಂಬಾ ಯಶಸ್ವಿ ಆಗ್ತದೆ. ನಾವು ರೈತರು ಎಲ್ಲ ಸೇರ್ಕೊಂಡು ಸಹ ಮಾಡಬಹುದು, ಬಟ್ ಅಂತ ದೊಡ್ಡ ಒಂದು ಜಾಗದ ವ್ಯವಸ್ಥೆ ಬೇಕು. ಹಾಗಾಗಿ ಸೋಷಿಯಲ್ ಫಾರೆಸ್ಟ್ ಏನು ಅರಣ್ಯ ಇಲಾಖೆ ಅಂತ ಸಾಕಷ್ಟು ಪ್ರಮಾಣದಲ್ಲಿ ಗುಡ್ಡಗಾಡು ಪ್ರದೇಶ ಇದೆ, ಅಲ್ಲಿ ಹಣ್ಣುಗಳ ಗಿಡಗಳನ್ನು ಬೆಳೆಸಿ, ಹಣ್ಣುಗಳಂತ ಹೇಳಿದ್ರೆ ಇವತ್ತು ಹಲಸು ಭಾರಿ ಚೆನ್ನಾಗಿ ಆಲ್ ಸೀಸನ್ ಬೆಳೆಯುವಂತಹ ಹಲಸು ಬಂದಿದ್ದೇವೆ ಇವತ್ತು. ಅದು ನಂತರ ಹೆಬ್ಬಲ್ಸು, ಪುನಾರ ಹುಳಿ, ಬಡ್ಡು ಹುಳಿ. ಆದರೆ ಅಲ್ಲಿ ಏನಾಗುತ್ತೆ ಕೇಳಿದ್ರೆ, ವರ್ಷ ಪೂರ್ತಿ ಇದು ಬೆಳೆಯುವುದಿಲ್ಲ. ಆದರೆ ವರ್ಷ ಪೂರ್ತಿ ಬೆಳೆಯುವಂಥ ಬೇರೆ ಬೇರೆ ಹಣ್ಣುಗಳ ಮರಗಳನ್ನು ಬೆಳ್ಕೊಂಡು ಇವುಗಳನ್ನು ಅಲ್ಲಿ ಬಿಟ್ಟದ್ದೇ ಆದಲ್ಲಿ ಖಂಡಿತ ಒಂದೊಂದು ಗ್ರಾಮದಲ್ಲಿ ಅಥವಾ ಒಂದು 4 ಒಂದೊಂದು ಹೋಬಳಿ, ಈಗ ನಾವು ಕಾಪು ಹೋಬಳಿ ಇದ್ರೆ ಕಾಪು ಹೋಬಳಿ, ಉಡುಪಿ ಹೋಬಳಿ ಇದ್ರೆ ಉಡುಪಿ ಹೋಬಳಿ, ಒಂದೊಂದು ಮಂಕಿ ಪಾರ್ಕ್ಗಳನ್ನು ಮಾಡಿದರೆ ಖಂಡಿತ ಕಷ್ಟ ಸಾಧ್ಯವಾದ ಮಾತು ಸರ್ಕಾರಕ್ಕಲ್ಲ, ಬಟ್ ರೈತರು ಇದೇನು ಮಾಡ್ತಾರೆ ಕೇಳಿದ್ರೆ ತುಂಬಾ ನಷ್ಟದ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಈ ಮಂಗಗಳ ಉಪಟಳದಿಂದ ಹೊರಬರಬಹುದು. ಇನ್ನು ನೀವು ಬೆಳೆದಂತಹ ಕೃಷಿಗಳಿಗೆ ಮಂಗಗಳು ಯಾವ ರೀತಿಯಾಗಿ ದಾಳಿ ಮಾಡ್ತೇವೆ ಅನ್ನುವಂಥದ್ದು ಮುಖ್ಯವಾಗಿ ಕೇಳಿದ್ರೆ ಭತ್ತ. ಭತ್ತದಲ್ಲಿ ಏನಾಗ್ತದೆ ಕೇಳಿದ್ರೆ ತೆನೆ ಹೊರಗೆ ಬರ್ತದೆ. ತೆನೆ ಹೊರಗೆ ಬರುವಾಗ ಅದರಲ್ಲಿ ಹಾಲು ತುಂಬುವಂತ ನಾವು ಹಾಲು ತುಂಬುತ್ತದೆ ಅಂತ ಹೇಳ್ತೇವೆ. ಅಂತ ಸಂದರ್ಭದಲ್ಲಿ ಬೆಳಿಗ್ಗೆ ಬೇಗ ಬರ್ತಾವೆ. ಯಾಕೆ ಕೇಳಿದ್ರೆ ಆವಾಗಲೇ ಹೇಳಿದ್ರು ಅವರು, ನಾವು ಹೊತ್ತು ಗೊತ್ತಲ್ಲಿ ಬರುವಂಥದ್ದು ಬಾರಿ ಬೇಗನೆ ಬೆಳಿಗ್ಗೆ ಬಂದು ಏನು ಮಾಡ್ತವೆ, ಅದನ್ನು ಸುಲಿದು ಬಿಟ್ಟು ಅದನ್ನು ತಿನ್ಲಿಕ್ಕೆ ಶುರು ಮಾಡ್ತವೆ. ಅವುಗಳು ಎಂದ್ರೆ ಒಂದು ಕದರು ತೆಗೆದ್ರೆ ಅದ್ರಲ್ಲಿ 4-5 ಮಾತ್ರ ಅವುಗಳು ಇದು ಮಾಡೋದು, ಮತ್ತೆ ವೇಸ್ಟೇ ಮಾಡೋದು, ತಿನ್ನೋದಕ್ಕಿಂತ ಜಾಸ್ತಿ ಹಾಳು ಮಾಡೋದು. ಈಗ ಅವುಗಳಿಗೆ ತಿನ್ನೋದು 10%, 90% ಹಾಳು ಮಾಡೋದು. ಹಾಗೆ ತಿಂದು ಏನ್ ಮಾಡ್ತವೆ ಕೇಳಿದ್ರೆ ಭತ್ತದಲ್ಲಿ ಆ ತರ ನಾಶ ಮಾಡ್ತವೆ. ಎರಡನೇದು ಬಾಳೆಹಣ್ಣು. ಬಾಳೆಗೊನೆ ಬಂದ್ರೆ ಏನು ಕೇಳಿಲ್ಲ, ಅದು ಬೆಳೆದ ಬಾಳೆಹಣ್ಣು ಆದ್ರೆ ಬಾಳೆ ಗಿಡದಲ್ಲೇ ಕುತ್ಕೊಂಡು ಪೂರ್ತಿಯಾಗಿ ಬಾಳೆಕಾಯಿ ಬೆಳೆದ ಬಾಳೆಕಾಯಿಯನ್ನು ಪೂರ್ತಿಯಾಗಿ ತಿಂತವೆ. ಮಾತ್ರ ಅಲ್ಲ, ಬಾಳೆ ಸುಳಿ ತಿಂತವೆ. ಆ ಅಮ್ಮ ಹೇಳಿದ್ರು ಅವಾಗ ಏನು ಕೇಳಿದ್ರೆ, ಬಾಳೆ ಗಿಡದ ಅದರಲ್ಲಿ ಮರಿಕಂದು ಬರ್ತದೆ, ಸಕ್ಕರ್ ಅಂತ ಹೇಳ್ತೇವೆ. ಆ ಸಕ್ಕರ್ ಮರಿಕಂದು ಬರುವಾಗ ಅದು ಎಳೆದಾಗಿರ್ತದೆ, ನಾವು ಕಟ್ ಮಾಡಿದ್ರೆ ತುಂಬಾ ಎಳೆದಾಗಿರ್ತದೆ, ಅದನ್ನು ಮುರಿದು ತಿಂತವೆ. ಹೀಗೆ ಬಾಳೆ ನಾಶವನ್ನು ಮಾಡ್ತವೆ. ಈಗ ತೆಂಗು ಎಲ್ರಿಗೂ ಗೊತ್ತಿದೆ. ಏನು ಕೇಳಿದ್ರೆ ತೆಂಗಿನಲ್ಲಿ ಮಾಡ್ತಾ ಇರೋದು ಬೊಂಡಕ್ಕೆ ತುಂಬಾ ದೊಡ್ಡ ಹಾನಿ. ಬೊಂಡ ಅಂತ ಹೇಳಿದ್ರೆ ಅದು ಎಷ್ಟು ಬೆಳೆದಿದೆ ಎಷ್ಟು ಬೆಳೆಯಿಲ್ಲ ಅಂತ ಹೇಳುವಂಥದ್ದು ಅವಕ್ಕೆ ಗೊತ್ತಿರೋದಿಲ್ಲ. ಅವು ಎಲ್ಲ ಸುಲಿತವೆ. ಯಾಕೆ ಹೇಳಿದ್ರೆ ಮರಿ ದೊಡ್ಡ ಮಂಗಳು ಬಾರಿ ಆಕ್ಟಿವ್ ಇರ್ತದೆ. ಅದರಲ್ಲಿ ಗುರುಮಂಗ ಅಂತ ಹೇಳಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇರ್ತದೆ. ಅದೇನು ಮಾಡ್ತದೆ, ಬಾರಿ ಕರೆಕ್ಟಾಗಿ ಬೊಂಡವನ್ನು ತಿಂತದೆ. ಮರಿಗಳು ಬಂದು ಸುಮ್ಮನೆ ಕೈ ಹಾಕಿ ತಿಂತವೆ, ಅದ್ರಲ್ಲಿ ಅವುಗಳಿಗೆ ಕುಡ್ಲಿಕ್ಕೆ ಬರೋದ್ರಲ್ಲಿ ಕೆಳಗೆ ಹಾಕ್ತವೆ. ಆದರೂ ಇಲ್ಲಿ ಏನಾಗ್ತದೆ ಕೇಳಿದ್ರೆ, ಅಷ್ಟು ಹೊತ್ತಿಗೆ ತಿನ್ನುವಾಗ ಇನ್ನೊಂದು ಮಂಗ ಏನಾದರೂ ಬಂದು ಸ್ವಲ್ಪ ಅವುಗಳಿಗೆ ಜಗಳ ಮಾಡ್ಕೊಂಡ್ರೆ ಇದನ್ನು ಕೆಳಗೆ ಹಾಕಿತ್ತು, ಇನ್ನೊಂದು ಬೊಂಡ ಓಪನ್ ಮಾಡಿತ್ತು. ಹಾಗಾಗಿ ಒಂದು ಹಿಂಡು ಬಂದ್ರೆ ಒಂದು 4-5 ಮರದ್ದು ಕಂಪ್ಲೀಟ್ ಅವುಗಳು ತಿನ್ನಲಿಕ್ಕೆ ಆಗುವಂಥ ಬಣ್ಣವನ್ನು ತೆಗೆದು ಬಿಡ್ತವೆ. ಹಾಗಾಗಿ ತೆಂಗಿನ ತೋಟದಲ್ಲಿ ಏನಾಗ್ತದೆ ಕೇಳಿದ್ರೆ ಒಂದೇ ಒಂದು ತೆಂಗಿನಕಾಯಿ ಇಲ್ಲ. ಹೀಗೆ ಇನ್ನಂಜೆ ಪರಿಸರದಲ್ಲಿ ಒಬ್ಬರು ಏನಾದ್ರು ಮಾಡಿದ್ರೆ ಕೇಳಿದ್ರೆ, ಈ ಮಂಗಳ ಉಪಟಳದಿಂದ ಒಂದು ತೋಟ 200 ಮರಗಳು ಇರುವಂಥ ತೋಟವನ್ನೇ ಕಳೆದು ಬಿಟ್ರು. ಯಾಕೆ ಕೇಳಿದ್ರೆ ಅದು 50-60 ವರ್ಷ ಆಗಿತ್ತು, ಎತ್ತರವಾಗಿತ್ತು, ಅದಕ್ಕೆ ಅವ್ರಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ. ತದನಂತರದಲ್ಲಿ ಹೊಸ ಪ್ಲಾಂಟ್ ಮಾಡಿ ಇವಾಗ ಏನ್ ಮಾಡಿದ್ದಾರೆ ಕೇಳಿದ್ರೆ ಅದು ಎತ್ತರಕ್ಕೆ ಹೋಗೋದಿಲ್ಲ. ಅಂತ ಸಂದರ್ಭದಲ್ಲಿ ಈಗ ಅವರಿಗೆ 200 ತೆಂಗಿನಕಾಯಿ ಮರ ಬರುವಾಗ 10 ತೆಂಗಿನಕಾಯಿ ಸಹ ಅವರಿಗೆ ಸಿಗ್ತಾ ಇರಲಿಲ್ಲ. ಅಡಿಗೆಗೆ ಸಮೇತ ಅವರು ಮಾರ್ಕೆಟ್ ಇಂದ ತರುವಂತ ಸ್ಥಿತಿ ಇತ್ತು. ಕಡಿದು ಬಿಟ್ಟು ಇವಾಗ ಏನಾಗಿದೆ ಕೇಳಿದ್ರೆ, ಸಣ್ಣ ಗಿಡಗಳಲ್ಲಿ ಈಗ ತೆಂಗಿನಕಾಯಿ ಬಂಡ ಆಗ್ತಾ ಇದೆ, ಈಗ ಅದಕ್ಕೆ ಅವರಿಗೆ ಸಿಗ್ತಾ ಇದೆ. ನಾವು ಈಗ ಕೃಷಿಕರು ಇನ್ನು ಇಂಥ ಒಂದು ಆಲೋಚನೆ ಸಹ ಮಾಡಬೇಕಾದೀತು ಅನ್ನುವಂತ ಒಂದು ಅಭಿಪ್ರಾಯ. ಇನ್ನು ಹೇಳ್ಬೇಕಂದ್ರೆ, ಕೆಲವೊಬ್ಬರಿಗೆ ಕೋತಿ ಮೇಲೆ ಪ್ರೀತಿ ಇರುತ್ತೆ, ಮಂಗನ ಮೇಲೆ. ಅದೊಂದು ಕಡೆ ಆದ್ರೆ ಅರಣ್ಯ ಇಲಾಖೆಯವರು ಕೂಡ ಹೇಳ್ತಾರೆ ಪ್ರಾಣಿ ಹಿಂಸೆ ಮಾಡಬಾರ್ದು, ಅದು ಕೂಡ ಕಾನೂನು ಬಾಹಿರ ಅಂತ. ಹೀಗಾಗಿ ಕೂಡ ಕೃಷಿಕರು ಕೂಡ ಎಲ್ಲೋ ಒಂದು ಕಡೆ ಸಿಕ್ಕಿ ಬೀಳ್ತಾರಾ ಅಥವಾ ಸಿಕ್ಕಾಕೊಂಡು ಬಿದ್ರಾ ಅನ್ನುವಂಥದ್ದು ಈ ಉಪಟಳದಿಂದ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಮುಖ್ಯವಾಗಿ ಏನ್ ಕೇಳಿದ್ರೆ, ಇವತ್ತು ಕೋವಿ ಲೈಸೆನ್ಸ್ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ನಮಗೆ ಏನ್ ಕೇಳಿದ್ರೆ, ಕೃಷಿಕರಿಗೆ ಕೋವಿಗೆ ಲೈಸೆನ್ಸ್ ಕೊಡುವಂತದ್ದು. ಕಾಡು ಪ್ರಾಣಿಗಳಿಂದ ರಕ್ಷಣೆ. ಇವತ್ತು ಕಾಡು ಹಂದಿ ಇರ್ಬೋದು, ಬೇರೆ ಬೇರೆ ಅಂದ್ರೆ ನಮಗೆ ಅದನ್ನು ಕೊಲ್ಲಿಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ, ಹೆದರ್ಸ್ಲಿಕ್ಕೆ ಮಾತ್ರ ಇರುವಂತದ್ದು. ಮಂಗಗಳಿರ್ಬೋದು, ಬೇರೆ ಬೇರೆ ಕಾಡು ಪ್ರಾಣಿಗಳನ್ನು ಹೆದರ್ಸ್ಲಿಕ್ಕೆ ಇರುವಂತದ್ದು. ಆದರೆ ಅವುಗಳಿಗೂ ಇವತ್ತು ಗೊತ್ತಾಗಿದೆ, ಕೋವಿಯನ್ನು ಹಿಡಿದು ಅವುಗಳಿಗೆ ತಾಗದಾಗೆ ಹೊಡೆದ್ರೆ ಅವುಗಳು ಖಂಡಿತ ಅದಕ್ಕೆ ಏನೋ ಅದನ್ನು ರೆಸ್ಪಾನ್ಸ್ ಮಾಡೋದಿಲ್ಲ. ಹಾಗಾಗಿರುವಾಗ ಖಂಡಿತವಾಗಿ ಸಹ ಇದು ನಮಗೆ ಅನುಕೂಲವಾಗಿರುವುದಿಲ್ಲ. ಈಗ ಪ್ರಾಣಿ ದಯಾ ಸಂಘದವರು ಬೇರೆ ಬೇರೆಯವರಿಗೂ ಪ್ರಾಣಿಗಳ ಮೇಲೆ ಭಾರಿ ಅವ್ರಿಗೆ ಇಷ್ಟಪಡ್ತಾರೆ. ಇಷ್ಟಪಡುವವರು ಖಂಡಿತವಾಗಿ ಕೋತಿಗಳನ್ನು ನಾವು ಹಿಡಿದು ಕೊಡ್ತೇವೆ, ತಗೊಂಡೋಗಿ ಸಾಕ್ಲಿ ಅವರು. ಹಾಗೆ ಕೇಳಿದ್ರೆ ರೈತರಿಗೆ ಈ ತರ ತೊಂದರೆ ಕೊಡೋದ್ರಿಂದ, ಅಥವಾ ಅವರಿಗೆ ಈಗ ಹೋಗ್ತಾ ಇದ್ದಾರೆ ಏನು ಕೇಳಿದ್ರೆ, ನೀವು ನೋಡಿ ದುಡ್ಡು ಕೊಟ್ಟು ನಮಗೆ ಏನ್ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಮೈಸೂರು ಮೃಗಾಲಯಕ್ಕೆ ಹೋಗ್ತಾ ಇದ್ದಾರೆ. ನಾನು ಅವಾಗ ಹೇಳಿದೆ ಮಂಕಿ ಪಾರ್ಕ್ ಯಾವ ತರ ಮಾಡಬೇಕು ಅಂತ ಹೇಳುವಂತ. ಅಲ್ಲಿ ಚಿಂಪಾಂಜಿ ಬೇರೆ ಬೇರೆ ಕಾಡು ಪ್ರಾಣಿಗಳನ್ನ ಅಲ್ಲಿ ಇದು ಮಾಡಿದ್ದಾರೆ. ಅವುಗಳಿಗೆ ಬಾರದ ಹಾಗೆ ಯಾವ ತರ ಒಂದು ತಡೆಗೆಯಲ್ಲಿ ಅಂತ ಹೇಳಿದ್ರೆ ಟ್ರೆಂಚ್ ಹೊಡೆದಿದ್ದಾರೆ.
20 ಫೀಟ್ ಆಳ ಮತ್ತು 20 ಫೀಟ್ ಆಗಲ್ಲ ಯಾವುದೋ ಒಂದು ಟ್ರೆಂಚ್ ಹೊಡ್ಕೊಂಡು ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ತಾರೆ. ಹೈಬೆಕ್ಸ್ ಅಂದರೆ ಕರೆಂಟ್ ಬೇಲಿಗಳನ್ನು ಮಾಡ್ಕೊಂಡಿದ್ದಾರೆ. ಅಂತ ಒಂದು ಸ್ಥಿತಿಯಲ್ಲಿ ಮಾಡಿಕೊಂಡು ಆ ಥರ ಒಂದು ಮಾಡ್ಕೊಂಡಿದ್ದಾರೆ. ಅಂಥದ್ದನ್ನು ಮಾಡಿದರೆ ಖಂಡಿತ ನಮ್ಮ ಇಲ್ಲಿ ಸಮಸ್ಯೆ ಆಗ್ಬೋದು. ಪ್ರಾಣಿದಯ ಸಂಘದವರಿಗೆ ಅದನ್ನೆಲ್ಲ ಅವರಿಗೆ ನಾನು ಹೇಳ್ತಾ ಇರುವುದು, ಪ್ರಾಣಿ ಪ್ರಿಯರಿಗೆ ಒಂದೊಂದು ಮಂಗವನ್ನು ದತ್ತು ತಗೊಳ್ಳಿ, 10 ಮಂಗವನ್ನು ದತ್ತು ತಗೊಳ್ಳಿ. ಯಾಕಂದ್ರೆ ಹುಲಿ ಸಿಂಹ ಎಲ್ಲ ಪಿಕ್ಚರ್ ಆಟ ತಗೊಳ್ತಾರಲ್ಲ, ಹಾಗೆ ಅಂತ ಒಂದು ಇದ್ದಿದ್ದವ್ರು ಅಂತ ಆವಾಗ ಏನಾಗುತ್ತೆ ಕೇಳಿದರೆ, ಅಂತ ಒಂದು ದತ್ತು ತಗೊಂಡಾಗ ಅವರಿಗೂ ಒಂದು ಪ್ರಾಣಿ ಸಾಕಿದಾಗ ಆಗ್ತದೆ, ನಮಗೂ ಸಮಸ್ಯೆ ಕಡಿಮೆ ಆಗ್ತದೆ. ಮುಖ್ಯವಾಗಿ ಏನು ಕೇಳಿದರೆ, ನಾವು ಬೆಳೆದಂಥದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬಾರದಿದ್ದಾವಾಗ ಸಮಸ್ಯೆ ಎಷ್ಟು ಕೇಳುವಂಥದ್ದು, ನೋವು ಇರುವಂಥದ್ದು ರೈತರಿಗೆ. ಅದರಿಂದ ರೈತರ ನೋವು ಎಲ್ಲಿ ಆಗ್ತದೆ ಕೇಳಿದರೆ, ಅವರ ಏನು ಬೆಳೆಸಿದಂಥ ಉತ್ಪನ್ನ ಇರ್ತದೆ ಅದು ಹಾಳಾಗುವಾಗ ಎಲ್ರಿಗೂ ನೋವು ಬಂದೇ ಬರ್ತದೆ. ಮಾತ್ರ ಅಲ್ಲ, ಇವತ್ತು ನಮ್ಮ ತೋಟದಲ್ಲಿದ್ದರೆ ಆಯಿತು, ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ಅವಾಗ ಹೇಳಿದ್ರು ತರಕಾರಿ ಮನೆ ಒಳಗಡೆ ಇಟ್ಟುಕೊಂಡು ಹೋಗ್ತವೆ ಅಂತ ಹೇಳುವಂಥದ್ದು. ಕೆಲವರಿಗೆ ತರಕಾರಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಕೇಳಿದ್ರೆ ಗಿಡವನ್ನು ಸಮೇತ ಬಿಸಿ ತೆಗಿತವೆ. ಸೌತೆಕಾಯಿಗಂತೂ ಭಾರಿ ಅವುಗಳಿಗೆ ಇಷ್ಟಪಟ್ಟು ತಿಂತವೆ. ಸೌತೆಕಾಯಿ ಗಿಡ ತೋಟಕ್ಕೆ ಬಂದರೆ ಅವುಗಳು ಏನು ಇಡೋದಿಲ್ಲ. ಅಂದರೆ ನೆಲದಲ್ಲಿ ನಾಯಿಗಳು ಈಗ ಸ್ವಲ್ಪ ಅವುಗಳು ಹೆದರೋದ್ರಿಂದ, ನೆಲದಲ್ಲಿ ಸೌತೆಕಾಯಿ ಇರೋದ್ರಿಂದ ನಾವು ಸ್ವಲ್ಪ ಅದರಲ್ಲಿ ಮೇಲೆ ಮಿಡ್ತಾ ಇದ್ದೇವೆ. ಈಗ ನನ್ನ ತೋಟದಲ್ಲಿ ಏನು ಮಾಡಿದೆ ಅಂತ ಕೇಳಿದ್ರೆ, ನಾವು ಸುತ್ತ ನನ್ನ 9 ಎಕರೆ ಪ್ಲಾಟಿಗೆ ನಾವು ಹೈಬೆಕ್ಸ್ ಬೇಲಿ ಮಾಡ್ಕೊಂಡಿದ್ದೇವೆ. ಬೇಲಿ ಮಾಡ್ಕೊಂಡ್ರೆ ಅವುಗಳಿಗೂ ಶುರುವಿಗೆ ಏನಾಯ್ತು ಕೇಳಿದ್ರೆ, ಅದು ಸಾಯುವುದಿಲ್ಲ. ಹೈಬೆಕ್ಸ್ ಬೇಲಿಯಲ್ಲಿ ಶಾಕ್ ಬರ್ತದೆ, ವಾಪಸ್ ಹೋಗ್ತವೆ. ಅದು ಬಿಟ್ಟು ಬಿಟ್ಟು ಹೊಡೆದ್ರಿಂದ ಏನು ಸಮಸ್ಯೆಗಳಾಗೋದಿಲ್ಲ. ಇವಾಗ ಅವುಗಳು ಕಲ್ತ್ಕೊಂಡಿದ್ದೇವೆ. ಏನು ಕೇಳಿದ್ರೆ, ನಾವು ಕಲ್ಲಗಂಬ ಹಾಕಿದ್ದೇವೆ. ನಾವು ಏನು ಕಲ್ಲುಗಂಬ ಬರ್ತಲ್ಲ, ಕಲ್ಲುಗಂಬ ಹಾಕಿದ್ದೇವೆ. ಅವುಗಳು ಸರಿಗೆ ಬಿಡ್ತವೆ, ಕಲ್ಲುಗಂಬದ ಮೇಲೆ ಜಂಪ್ ಮಾಡಿ ತೋಟದೊಳಗೆ ಪ್ರವೇಶ ಮಾಡ್ತವೆ. ಅವುಗಳು ನಮಗಿಂತ ತುಂಬ ಎಕ್ಸ್ಪರ್ಟ್ ಇದ್ದಾವೆ, ನಮ್ಮ ಪೂರ್ವಜರವರು ಅದರಿಂದ ತುಂಬ ಎಕ್ಸ್ಪರ್ಟ್ ಇದ್ದಾರೆ. ಅದರಿಂದ ನಾನು ಹೇಳುವಂಥದ್ದು ಇಷ್ಟೇ, ಏನು ಕೇಳಿದ್ರೆ, ಎಲ್ಲವೂ ಸಮಸ್ಯೆ ಬಂದಾವಾಗ ಸಮಸ್ಯೆಗೆ ಒಂದು ಪರಿಹಾರ ಕಂಡು ಹುಡುಕಲೇಬೇಕು. ಎಲ್ಲರಿಗೂ ನೋವಾಗಬಾರ್ದು. ಆ ರೀತಿಯಲ್ಲಿ ಒಂದು ಕೆಲಸ ಮಾಡಿದರೆ ಸರ್ಕಾರ ಗಮನ ಹರಿಸಬೇಕು. ಮುಖ್ಯವಾಗಿ ನಾವು ಹೇಳ್ತೇವೆ, ಇಂಥ ಒಂದು ಸ್ಥಿತಿ ಮಾಡಿ ಅಂತ ಹೇಳುವಂಥದ್ದು ಏನು ಕೃಷಿಕರು ಸಲಹೆ ಕೊಡ್ತೇವೆ, ಸರ್ಕಾರ ಅದಕ್ಕೆ ಮನ್ನಣೆ ಕೊಡಬೇಕು. ಮನ್ನಣೆ ಕೊಟ್ಟು ಒಂದು ಕಡೆಯಲ್ಲಿ ಮಾಡಬೇಕು. ಮಾಡಿದವಾಗ ಮಾತ್ರ ನಮಗೆ ಆ ಸರ್ಕಾರದ ಮೇಲೇನು ನಮ್ಮ ಜನಪ್ರತಿನಿಧಿಗಳ ಮೇಲೇನು ಸ್ವಲ್ಪ ಆಸೆ ಬರಲಿಕ್ಕೆ ಶುರುವಾಗ್ತದೆ. ಮಾತ್ರ ಅಲ್ಲ, ಏನಾದರೂ ಮಾಡ್ತಾರೆ ಅಂತ ಹೇಳುವಂಥ ಅಭಿಪ್ರಾಯ ನಮ್ಮದು. ಇನ್ನೂ ಒಂದೇನು ಕೇಳಿದ್ರೆ, ಬೆಳೆದಂತಹ ಒಂದು 100% ಏನು ಬೆಳೆ ಇದೆ ಅದರಲ್ಲಿ 30% ಈ ಮಂಗಗಳ ಪಾಲಾಗ್ತದೆ ಅನ್ನುವಂಥದ್ದು. ಇದರಿಂದ ಯಾವ್ದೆಲ್ಲ ತೊಂದರೆ ಅನುಭವಿಸಿದ್ದೀರಾ ಅನ್ನುವಂಥದ್ದು? ಈಗ ಏನಾಗ್ತದೆ ಕೇಳಿದ್ರೆ, 30% ಅಂತ ಹೇಳಿದ್ರೆ ನಮ್ಮದು ಈಗ ನಾವೆಲ್ಲ ಬೆಳೆಗಳನ್ನು ಬೆಳಿತೇವೆ. ಈಗ ನಾನು ಹಾಗೆ ಹೇಳಿದೆ, ಭತ್ತ, ತೆಂಗು, ಅಡಿಕೆ, ಬಾಳೆ ಮುಖ್ಯವಾಗಿ ನಮ್ಮಲ್ಲಿ ಈ ಕ್ರಾಪ್ಗಳಲ್ಲಿ ಇರುವಂಥದ್ದು ತರಕಾರಿಗಳು. ಇದರಲ್ಲಿ 30ಕ್ಕಿಂತಲೂ ಹೆಚ್ಚು, ಕೆಲವು ಕಡೆ ಅದರಲ್ಲಿ 30 ಆಗ್ಬೋದು, 60 ಆಗ್ಬೋದು. ಟೋಟಲ್ ಆಗಿ ನಮ್ಮದು ಒಂದು ವರ್ಷಕ್ಕೆ ಲೆಕ್ಕ ಹಾಕುವಾಗ ಅದು 30% ಅಷ್ಟು, 30ರಿಂದ 40% ಅಷ್ಟು ನಮಗೆ ನಷ್ಟ ಆಗ್ತಾ ಇದೆ. ಅದು ಏನಾಗ್ತದೆ ಕೇಳಿದ್ರೆ, ಎಲ್ಲಿ ಅರಣ್ಯ ಪ್ರದೇಶ ಜಾಸ್ತಿ ಇದೆ, ಅರಣ್ಯ ಪ್ರದೇಶ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಅಂಥ ರೈತರಿಗೆ ತುಂಬ ಇದು ತೊಂದರೆ ಆಗ್ತಿರುವಂಥದ್ದು. ಏನು ಕೇಳಿದ್ರೆ, ಬಯಲು ಸೀಮೆ ನಮ್ಮ ಕರಾವಳಿ ಬೆಲ್ಟಿನಲ್ಲಿ ಅಷ್ಟು ಸಮಸ್ಯೆಗಳಿಲ್ಲ. ಯಾಕೆ ಕೇಳಿದರೆ, ಅಲ್ಲಿ ಅವುಗಳಿಗೆ ಕುತ್ಕೊಳ್ಳಿಕ್ಕೆ ಕಾಡಿಲ್ಲ ಅಥವಾ ಯಾವುದೇ ಮರಗಳು ಇರೋದಿಲ್ಲ. ಈ ಅರಣ್ಯ ಇಲಾಖೆಯವರು ಏನು ಮಾಡಿದ್ದಾರೆ ಕೇಳಿದರೆ, ಒಳ್ಳೆ ಫಲಭರಿತ ಇರುವಂಥ ಮರಗಳನ್ನು ಅವರು ಶುರುವಿಗೆ ಕಡಿಲಿಕ್ಕೆ ಶುರು ಮಾಡಿದ್ದಾರೆ. ಯಾರ್ದು? ಅರಣ್ಯ ಇಲಾಖೆಯವರೇ. ಹಲಸಿನ ಮರ ಒಳ್ಳೆ ಹಣ ಬರ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಎಲ್ಲ ಕಡಿದು ಬಿದ್ದಾರೆ. ಅವುಗಳಿಗೆ ಹಣ್ಣುಗಳು ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಸಿಗ್ತಾ ಇತ್ತು. ಅದು ಬಿಟ್ಟುಕೊಂಡು ಇವಾಗ ಏನು ಮಾಡಿದ್ದಾರೆ ಕೇಳಿದ್ರೆ, ಎಲ್ಲ ನಮ್ಮ ಕೃಷಿಕರು ಇರ್ಬೋದು ಅಥವಾ ಸಾರ್ವಜನಿಕರು ಇರ್ಬೋದು, ಹಣ್ಣುಗಳ ಮರಗಳನ್ನು ಯಾಕೆ ಕಡಿತಾರೆ ಕೇಳಿದ್ರೆ, ತುಂಬ ಬೆಲೆ ಬಾಳ್ತಾ ಇದೆ. ಇವತ್ತು ಹೆಬ್ಬಲ್ಸ್ ಇರ್ಬೋದು, ಹಲ್ಸ್ ಇರ್ಬೋದು, ತುಂಬ ಬೆಳೆ ಬಾಳ್ತಾ ಇದೆ. ಯಾಕೆ ಕೇಳಿದ್ರೆ, ಮನೆ ಕಟ್ಟಲಿಕ್ಕೆ ಇದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ನಾವು ಹೇಳುವಂಥದ್ದು, ಇವತ್ತು ಅರಣ್ಯ ಇಲಾಖೆಯವರು ಸಾಕಷ್ಟು ನಡ್ತಾರೆ, ವರ್ಷಕ್ಕೆ ಎಷ್ಟೋ ಲಕ್ಷ ಗಿಡ ನಡ್ತಾರೆ. ಅದು ಬೇಡ. ವರ್ಷಕ್ಕೆ ಅವರು ಹಿತಮಿತವಾಗಿ ಹಲಸು ಇರ್ಬೋದು ಅಥವಾ ದಿವ್ಯ ಹಲಸು, ಅವಾಗ ಹೇಳಿದ್ದಾರೆ ಯಾವ್ದು ಕೇಳಿದ್ರೆ ಹೆಬ್ಬಲ್ಸು, ಅದರ ಒಟ್ಟಿಗೆ ನಾವು ಇವತ್ತು ಬಡ್ಡಿ ಹುಳಿ ಅಂತ ಪುನರ್ ಹುಳಿ ಅಂತ ಹೇಳ್ತೇವೆ. ಇದು ಹಣ್ಣಿನ ಮರಗಳನ್ನು ಸಾಕಷ್ಟು ಅರಣ್ಯದಲ್ಲಿ ಬೆಳೆಸುವಂಥದ್ದು ಅಥವಾ ರಸದಲ್ಲಿ ಬೆಳೆಸುವಂಥದ್ದನ್ನು ಬೆಳೆಸಲಿ. ಅವಾಗ ಏನಾಗ್ತದೆ ಕೇಳಿದ್ರೆ, ಸುಮ್ಮನೆ ಇವ್ರು ಏನು ಕೇಳಿದ್ರೆ, ಈ ವರ್ಷ ನೆಟ್ಟ ಗುಂಡಿಗೆನೆ ಬರುವ ವರ್ಷಕ್ಕೆ ನಡೋದು. ಹಾಗಾಗಿ ಅರಣ್ಯ ಇಲಾಖೆ ಅಂತ ಹೇಳುವಂಥದ್ದು ಅವರಿಗೆ ಬೇಸರ ಆದರೂ ಇದು ನಿಷ್ಕ್ರಿಯ ಆಗಿದೆ ಅಂತ ಹೇಳುವಂಥದ್ದು ನನ್ನ ಮಾತು. ಯಾಕೆ ಕೇಳಿದರೆ, ಅವರಿಗೆ ಇವತ್ತು ಮರ ಕಟ್ಟಿಂಗಿಗೆ ಪರ್ಮಿಷನ್ ಕೊಡೋದೊಂದು ಬಿಟ್ಟರೆ ಮತ್ತೆ ಅವರಿಗೆ ಗಿಡದ ನಾಟಿಯ ಕ್ರಮಕ್ಕೆ ಅಥವಾ ಏನು ಕೇಳಿದ್ರೆ, ಜೂನ್ ಜುಲೈಯಲ್ಲಿ ಭಾರಿ ವನ ಮಹೋತ್ಸವ ಮಾಡ್ತಾರೆ, ಅದು ಆಗ್ತಾ ಇಲ್ಲ. ನಾನು ಹೇಳುವಂಥದ್ದು ಏನು ಕೇಳಿದರೆ, ಪ್ರತಿಯೊಬ್ಬನಿಗೂ ವನ ಮಹೋತ್ಸವದಲ್ಲಿ ಹಣ್ಣಿನ ಗಿಡವನ್ನು ನೆಡಲಿಕ್ಕೆ ಇವರು ಪ್ರಚೋದನೆ ಮಾಡಬೇಕು. ತನ್ಮೂಲಕ ಏನಾಗುತ್ತೆ, ಸಾಕಷ್ಟು ಪ್ರಮಾಣದಲ್ಲಿ ಹಣ್ಣಿನ ಗಿಡಗಳು ಬೆಳೀತವೆ. ಈಗ ಅಲ್ಲಿ ಪೇರಳೆ, ಅದನ್ನು ಸಹ ನಾವು ಕಾಡಿನಲ್ಲಿ ಬೆಳೆಸ್ಬೋದು. ಯಾಕೆ ಕೇಳಿದ್ರೆ, ಬಿತ್ತನೆ ಅದನ್ನು ಬೀಜ ಬಿತ್ತಿದ್ರು ಸಹ ಸಾಕಷ್ಟು ಪ್ರಮಾಣದಲ್ಲಿ ಆಗ್ತದೆ. ಅದು ಸಾಧಾರಣಕ್ಕೆ ಒಂದು 6 ರಿಂದ 8 ತಿಂಗಳು ಮಂಗಗಳಿಗೆ ಹೊಟ್ಟೆ ತುಂಬಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನಾವು ಕೊಕ್ಕೋ ಬೆಳೆ ಬೆಳಿತೇವೆ. ಕೊಕ್ಕೋ ಬೆಳೆಯಲ್ಲಿ ನಮಗೆ ಅದರಲ್ಲಿ ಏನು ಕೇಳಿದ್ರೆ, ಜೂನ್ ಜುಲೈಗೆ ಜಾಸ್ತಿ ಆಗೋದು, ಜುಲೈ ಆಗಸ್ಟ್ನವರೆಗೆ ಅದು ಜಾಸ್ತಿ ಇಳುವರಿ ಬರೋದ್ರಿಂದ ಅದರಲ್ಲಿ ಪರ್ಸೆಂಟೇಜ್ ಯಾಕೆ ಕಡಿಮೆ ಕೇಳಿದ್ರೆ, ಆ ಸಂದರ್ಭದಲ್ಲಿ ಹಲಸಿನ ಹಣ್ಣು ಇರ್ತದೆ. ಇಲ್ಲದಿದ್ದರೆ ನಮಗೆ ಕೊಕ್ಕೋ ಬೆಳೆ ಖಂಡಿತ ತೆಗಿಲಿಕ್ಕೆ ಇರೋದಿಲ್ಲ, ಎಲ್ಲ ಹೋಗಿ ತಿಂತವೆ. ಅಂದರೆ ಹಿಂಡು ಬಂದರೆ ಸಾಧಾರಣಕ್ಕೆ ಅವು ಭಕ್ಷ್ಯ ಮಾಡ್ತವೆ. ಆದ್ದರಿಂದ ಈ ಸಮಸ್ಯೆಗಳು ನಮಗೆ 30 ರಿಂದ 40 ಅಂತ ಹೇಳುವಂಥದ್ದು ಒಂದು ರ್ಯಾಂಡಮ್ ಆಗಿ ಒಂದು ವರ್ಷಕ್ಕೆ ಇರುವಂಥದ್ದು ಬಿಟ್ಟರೆ, ಬಾಕಿ ಸಮಯದಲ್ಲಿ ಪೂರ್ತಿಯಾಗಿ ಹೋಗುವಂಥ ಸಾಧ್ಯತೆಗಳಿರ್ತವೆ. ನಾವು ಅದಕ್ಕೆ ಏನು ಕೇಳಿದ್ರೆ, ಕೆಲವೊಂದು ಸಂದರ್ಭದಲ್ಲಿ ನಾವು ಎಷ್ಟೇ ತಡೆ ಒಡ್ಡಿದ್ರೆ ಸಹ ಅದು ತಡೆ ತಾತ್ಕಾಲಿಕ. ಏನು ಕೇಳಿದ್ರೆ, ನಾವು ಬೆದರಿಸುವಂತದ್ದು ಬೇರೆ ಬೇರೆ ರೀತಿಯಲ್ಲಿ ನಾವು ಹೆದರಿಸುವ ಮಾತಿದೆ, ಮಂಗನಿಂದ ಮಾನವ ಅನ್ನುವಂಥದ್ದು. ಮಂಗನಿಗೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಬುದ್ಧಿಶಕ್ತಿ ಕೂಡ ಇರ್ತದೆ. ಎಸ್ ಸರ್, ನಿಮ್ ಜೊತೆ ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನ ಮಾಡ್ತೇನೆ. ಎಸ್ ವೀಕ್ಷಕರೇ, ನೀವು ಕಪಿ ಚೇಷ್ಟೆ ವಿಶೇಷ ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಇನ್ನೂ ಕಾರ್ಯಕ್ರಮ ಮುಂದುವರಿಸ್ತೇನೆ ಪುಟ್ಟ ಬ್ರೇಕ್ ಬಳಿಕ.
ಬ್ರೇಕ್ ಬಳಿಕ ಕಪ್ಪಿ ಚೇಷ್ಟೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವು ಮಾತಾಡ್ತಿದ್ವಿ ಕಪ್ಪಿ ಚೇಷ್ಟೆಯಿಂದ ಕೋತಿಗಳ ಕಾಟದಿಂದ ಬೆಳೆ ಸಾಕಷ್ಟು ನಾಶವಾಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಶ್ರೀನಿವಾಸ್ ಅವರೇ ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ಇನ್ನು ಹಿಂದೂ ಸಂಪ್ರದಾಯದಲ್ಲಿ ಕೋತಿಗಳನ್ನ ಅಥವಾ ಮಂಗನನ್ನ ಹನುಮನ ಮತ್ತೊಂದು ಸ್ವರೂಪ ಅಂತ ನಾವು ಪೂಜಿಸ್ತೇವೆ, ಆರಾಧಿಸ್ತೇವೆ. ಇದೆಲ್ಲ ಒಂದು ಕಡೆ ಈ ಒಂದು ಸೆಂಟಿಮೆಂಟ್ ಕೂಡ ನಮ್ಮನ್ನೆಲ್ಲ ಕೂಡ ತಡಿತಾ ಇದೆ. ಕೋತಿಗಳನ್ನ ಹೊಡೆಯೋದಾಗಲಿ ಅಥವಾ ಬೈಯೋದಾಗಲಿ, ಇದರಿಂದನೂ ಕೂಡ ಅದಕ್ಕೆ ಒಂದು ಅಡ್ವಾಂಟೇಜ್ ಅಲ್ವಾ? ಖಂಡಿತ. ಏನು ಕೇಳಿದರೆ ಯಾವುದೇ ಪ್ರಾಣಿಗಳನ್ನು ನಾವು ಕೊಲ್ಲಲಿಕ್ಕೆ ಹಿಂದೂಗಳು ಹಿಂದೆ ನೋಡ್ತೇವೆ. ಕೆಲವೊಂದು ಕಡೆ ಏನು ಕೇಳಿದರೆ ಇವತ್ತು ಕೇರಳ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಮಂಗಗಳನ್ನು ಹೊಡೆದು ತಿಂತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಇದು ಇಲ್ಲ. ನಮ್ಮ ಜಿಲ್ಲೆಯಲ್ಲಂತೂ ಮಂಗಗಳಿಗೆ ಯಾರು ಸಹ ಹೊಡೆಯುವಂಥವ್ರು ತುಂಬ ಕಡಿಮೆ. ಏನಿದ್ರು ಕೇರಳದವರು ಇಲ್ಲಿ ಬಂದವರೇ ಅದನ್ನು ಶೂಟ್ ಮಾಡಿ ಕೊಲ್ತಾರೆ ಬಿಟ್ಟರೆ ನಮ್ಮ ಹಿಂದೂಗಳು ಯಾರು ಸಹ ಅದನ್ನು ಕೊಲ್ಲೋದಿಲ್ಲ. ಮುಖ್ಯವಾಗಿ ಇದು ಒಂದು ಅಡ್ವಾಂಟೇಜ್. ನೀವು ಹೇಳಿದಂಗೆ ಈಗ ಮಂಗಗಳ ಇಷ್ಟು ಸಂಖ್ಯೆಯಲ್ಲಿ ಬೃಹದಾಕಾರವಾಗಿ ಬೆಳೀಲಿಕ್ಕೆ ಇದು ಒಂದು ಮುಖ್ಯ ಕಾರಣ ಆಗಿದೆ. ನಾವು ಪೂಜನೀಯ ಭಾವನೆ ಇಟ್ಟುಕೊಂಡಿದ್ದೇವೆ. ಯಾಕೆ ಹೇಳಿದ್ರೆ ಆದರೆ ಯಾವತ್ತಿನವರೆಗೆ ನಾವು ಪೂಜಿಸಬೇಕು ಕೇಳಿದರೆ ನಮ್ಮ ಸಮಸ್ಯೆ ಪೂರ್ತಿ ನಮಗೆ ಕುತ್ತಿಗೆವರೆಗೆ ಬರುವವರೆಗೆ ಪೂಜಿಸ್ಬೋದು, ತದನಂತರದಲ್ಲಿ ನಮಗೆ ಪೂಜಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ತಡೆ ಒಡ್ಡುವಂಥ ಪರಿಸ್ಥಿತಿ ಖಂಡಿತ ಬೇಕೇ ಬೇಕು. ಹಾಗಾಗಿ ಪೂಜನೀಯ ಭಾವನೆ ಯಾವತ್ತಿನವರೆಗೆ ಬರ್ತದೆ ಕೇಳಿದರೆ ಅವುಗಳು ಕೈ ಮುಗಿಯುವ ಸ್ಥಿತಿಯಲ್ಲಿರಬೇಕು. ಇವತ್ತು ನಾವು ಕೈ ಎತ್ತುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಕೈ ಎತ್ತುವಂಥ ಪರಿಸ್ಥಿತಿ ಖಂಡಿತ ಇವತ್ತು ಕೃಷಿಕರಿಗೆ ಬರಬಾರ್ದು. ಹಾಗಾಗಿ ಸರ್ಕಾರ ಮನಸ್ಸು ಮಾಡಿದ್ರೆ ಇದಾಗುತ್ತೆ. ನಾವು ಸಹ ಏನು ಮಾಡ್ತಾ ಇದ್ದೇವೆ ಕೇಳಿದರೆ ತಿಂದು ಹೋಗ್ಲಿ ಅಂತ ಹೇಳುವಂಥದ್ದು ಕೃಷಿಕರು ಬಿಡ್ತಾ ಇದ್ದೇವೆ. ಯಾವುದೇ ಒಂದು ಕಂಪನಿ ಬೇರೆ ಏನಾದರೂ ಆಗಿದ್ದರೆ ಇದನ್ನು ಇಷ್ಟವರೆಗೆ ಈ ಸಮಸ್ಯೆ ಪರಿಹಾರ ಆಗ್ತಾ ಇತ್ತು. ಇವತ್ತು ಕೃಷಿಕರು ಏನನ್ನು ಬಿಡ್ತಾ ಇದ್ದಾರೆ ಕೇಳಿದರೆ, ಕೃಷಿಕರು ಸ್ವಲ್ಪ ಉದಾರ ಮನಸ್ಸುಗಳು. ಅವ್ರು ಯಾಕೆ ಕೇಳಿದ್ರೆ ಎಲ್ಲವೂ ತಿಂದು ಹೋಗ್ಲಿ ಅಂತ ಹೇಳುವಂಥದ್ದು. ಇವತ್ತು ಪ್ರಾಣಿಗಳನ್ನು ಸಾಕೋದು ಕೃಷಿಕರು ಮಾತ್ರ. ಯಾಕೆ ಕೇಳಿದ್ರೆ ದನ ಇರ್ಬೋದು, ಸಾಕೋ ಪ್ರಾಣಿ, ಬೆಕ್ಕು ಇರ್ಬೋದು, ನಾಯಿ ಇರ್ಬೋದು, ಬೇರೆ ಸಿಟಿಯಲ್ಲೆಲ್ಲ ಚಂದಕ್ಕೆ ಸಾಕ್ಬೋದು. ಬಿಟ್ಟರೆ ಪ್ರತಿ ಕೃಷಿಕನ ಮನೆಯಲ್ಲಿ ಎಲ್ಲ ಸಾಕು ಪ್ರಾಣಿಗಳು ಇರ್ತವೆ. ಇವತ್ತು ಮಂಗನನ್ನು ಸಹ ಸಾಕುವವರು ತುಂಬ ಜನ ಇದ್ದಾರೆ, ಇಲ್ಲ ಅಂತಿಲ್ಲ. ಹಾಗಾಗಿ ಇದು ಸಾಕು ಪ್ರಾಣಿಯಾಗಿ ಬೆಳೆಸ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಇದು ಸಮಸ್ಯೆ ಏನು ಕೇಳಿದರೆ ಸ್ಮೆಲ್ ಮತ್ತು ಅದು ಕಾಡು ಪ್ರಾಣಿ ಜಾಸ್ತಿ ಆದರಿಂದ ತದನಂತರದಲ್ಲಿ ಇದು ಉಪಟಳ ಕೊಡ್ತದೆ. ಇವತ್ತು ಕೆಲವೊಂದು ಕಡೆ ಏನು ಮಾಡ್ತಾ ಇದ್ದಾರೆ ಕೇಳಿದರೆ, ಮಂಗಗಳಿಗೆ ಟ್ರೈನಿಂಗ್ ಮಾಡಿ ಇವತ್ತು ತೆಂಗಿನಕಾಯಿ ಮತ್ತು ಬೊಂಡ ಕೈಯುವಂಥ ಪರಿಸ್ಥಿತಿನೂ ಬಂದಿದೆ. ಅಂಥ ಒಂದು ಸಿಸ್ಟಮಲ್ಲೂ ಟ್ರೈನಿಂಗ್ ಆಗಿದೆ. ಅದು ತುಂಬ ಒಳ್ಳೆಯದು. ನಾನು ಹೇಳಿದಲ್ಲ, ಮಂಗಗಳು ನಾವು ಒಂಥರ ಎಷ್ಟು ಅವುಗಳು ವಿಧೇಯತೆಯನ್ನು ಹೊಂದುತ್ತವೆ ಕೇಳಿದರೆ, ನಾವು ಹಿಡಿದು ಬಿಟ್ಟು ನಮ್ಮ ಒಂದು ಹತೋಟಿಯಲ್ಲಿಟ್ಟಾವಾಗ ಭಾರಿ ಒಂದು ವಿಧೇಯತೆಯನ್ನು ನಮಗೆ ತೋರಿಸ್ತವೆ. ಯಾಕೆ ಹೇಳಿದ್ರೆ ನಾವು ಹೋಗುವಾಗ ನಮ್ಮ ಚಲನವಲನವನ್ನು ಭಾರಿ ಗಮನಿಸ್ತವೆ ಅವು. ಯಾಕೆ ಹೇಳಿದ್ರೆ ನಮ್ಮ ಒಂದು ಇದನ್ನು ಮಾಡ್ತವೆ ಅಂತ ಹೇಳುವಂಥದ್ದು ನಾನು ಕಂಡಿದ್ದೆ. ಯಾಕೆ ಕೇಳಿದ್ರೆ ಭಾರಿ ಚೆನ್ನಾಗಿ ಇದು ಮಾಡ್ತವೆ. ಹಾಗಾಗಿ ಈ ಸಮಸ್ಯೆಗಳು ನಾವು ಯಾವತ್ತಿನವರೆಗೆ ಪೂಜನೀಯ ಭಾವ ಹೊಂದಬಹುದು ಕೇಳಿದ್ರೆ, ಈಗ ಸಮಸ್ಯೆ ಏನಾಗಿದೆ ಕೇಳಿದ್ರೆ, ನಮಗೆ ಅವುಗಳ ಉಪಟಳದಿಂದ ಕೆಲವರು ಇವತ್ತು ಊರು ಬಿಟ್ಟು ಹೋಗಿದ್ದಾರೆ. ಮಂಗನ್ನ ಉಪಟಳ ತಡೆಯಾಗಲಿ ಕೂಡ್ಲಿಕ್ಕಿದೆ. ಯಾಕೆ ಹೇಳಿದ್ರೆ ಈ ಪೂಜನೀಯ ಭಾವನೆ ಇರೋದ್ರಿಂದನೇ ಊರು ಬಿಟ್ಟು ಹೋದದ್ದು. ಇಲ್ಲದಿದ್ರೆ ಏನೋ ಒಂದು ಸಮಸ್ಯೆ ಪರಿಹಾರ ಆಗ್ತಿತ್ತು. ಹಾಗಾಗಿ ಪೂಜನೀಯ ಭಾವನೆ ಇರೋದ್ರಿಂದನೇ ಇವತ್ತು ಏನು ನಮ್ಮ ಕರಾವಳಿಯಲ್ಲಿ ಎಷ್ಟು ಜನಸಂಖ್ಯೆ ಇದೆಯಾ ಅಷ್ಟೇ ಪ್ರಮಾಣದ ಮಂಗಗಳಿದ್ದಾವೆ. ಇವತ್ತು ನಮ್ಮದೇನು 50-55 ಲಕ್ಷ ನಾವು ನಮ್ಮ ಜನಸಂಖ್ಯೆ ಇದ್ರೆ 55 ಲಕ್ಷ ಮಂಗಗಳಿದ್ದಾವೆ ನಮ್ಮಲ್ಲಿ. ಹಾಗಾಗಿ ಏನಾಗ್ತಾ ಇದೆ ಕೇಳಿದ್ರೆ, ಆ 55 ಲಕ್ಷಕ್ಕೆ ಅವುಗಳಿಗೂ ಸಹ ಇವತ್ತು ಆಹಾರ ನಾವು ಉತ್ಪಾದನೆ ಮಾಡೋಕ್ಕಾಗಿದೆ. ಹಾಗಾಗಿ ಇದು ಸುಲಭದಲ್ಲಿ ಸಿಗುವುದು ಎಲ್ಲಿ ಕೇಳಿದ್ರೆ ಕೃಷಿಕನ ಹೊಲದಲ್ಲಿ ಮಾತ್ರ. ಯಾವುದೇ ಅಂಗಡಿಗೆ ಹೋಗಿ ಮಂಗಗಳು ಆಹಾರ ಖರೀದಿ ಮಾಡೋದಿಲ್ಲ. ಹಾಗಾಗಿ ಈ ಸಮಸ್ಯೆ ಇಲ್ಲೇ ಇರುವಂತದ್ದು. ಹಾಗಾಗಿ ಈ ಸಮಸ್ಯೆ ಪರಿಹಾರ ಆಗಬೇಕು. ಇನ್ನೊಂದು ಸೂಕ್ಷ್ಮವಾಗಿ ವಿಚಾರ ಮಾಡೋಕೆ ಹೋದ್ರೆ, ಮಂಗಗಳೆಲ್ಲ ನಾರ್ಮಲ್ ಆಗಿ ಕಾಡಲ್ಲಿರುವಂತಹ ಪ್ರಾಣಿ. ಹೌದು, ಇವತ್ತಿನ ದಿನ ಅರಣ್ಯ ನಾಶ ಕೂಡ ಆಗ್ತಾ ಇದೆ, ಕಾಡನ್ನ ಕಡಿತಾ ಇದ್ದಾರೆ. ಹೌದು, ಆ ಒಂದು ಕಾರಣಕ್ಕೆ ಕೂಡ ಆ ಪೇಟೆಗೆ ಬರ್ಬೋದು ಅಥವಾ ಏನು ಈಗ ಬೆಳೆಯುವಂತ ಬೆಳೆಗಳಿಗೆ ಹಾನಿ ಮಾಡಿರುವಂತದ್ದು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹಾಗಾದ್ರೆ ಈಗ ಮುಖ್ಯವಾಗಿ ನೀವು ಹೇಳಿದಂಥದ್ದು ಖಂಡಿತ. ಯಾಕೆ ಹೇಳಿದ್ರೆ ಅರಣ್ಯ ಪ್ರದೇಶ ಇವತ್ತು ಏನಾಗ್ತಾ ಇದೆ, ಇದು ಕುಂಠಿತ ಆಗ್ತಾ ಇದೆ ಬೇರೆ ಬೇರೆ ಕಾರಣದಿಂದ. ಇವತ್ತಿಗೆ ಕಾರ್ಖಾನೆಗಳಿರ್ಬೋದು, ಬೇರೆ ಬೇರೆ ಇದರಿಂದ ಇದು ಕುಂಠಿತ ಆಗ್ತಾ ಇದೆ. ಎರಡನೇದಾಗಿ ಏನಾಗ್ತದೆ ಕೇಳಿದ್ರೆ, ಅರಣ್ಯ ಪ್ರದೇಶಗಳಲ್ಲಿ ಅವುಗಳಿಗೆ ಬೇಕಾಗುವಂಥ ವಸ್ತುಗಳು ಸಿಗದಂಥ ಪರಿಸ್ಥಿತಿ ಆಗಿದೆ. ನಾನು ಆವಾಗಲೇ ಹೇಳಿದಾಗ. ಯಾಕೆ ಹೇಳಿದ್ರೆ ಹಣ್ಣುಗಳು ಯಾವುದು ಸಿಗ್ತಾ ಇಲ್ಲ, ವರ್ಷಪೂರ್ತಿ ಹಣ್ಣುಗಳು ಸಿಗುವಂಥ ಪರಿಸ್ಥಿತಿನೂ ಅಲ್ಲೇ ಆಗಿದೆ. ಮೂರನೇದಾಗಿ ಏನು ಕೇಳಿದರೆ, ಸುಲಭದಲ್ಲಿ ಸಿಗುವಾಗ ಕಷ್ಟದಲ್ಲಿ ಯಾಕೆ ಎನ್ನುವ ಅಭಿಪ್ರಾಯವನ್ನು ಮಂಗಗಳಿಗೆ ಬಂದವೆ. ಯಾಕೆ ಕೇಳಿದರೆ ಸುಲಭದಲ್ಲಿ ಇವತ್ತು ಫುಡ್ ಸುಲಭದಲ್ಲಿ ಸಿಗುವಾಗ, ಹಾಗಾಗಿ ನೀವು ದೇವಸ್ಥಾನ ನೋಡ್ಬೋದು, ಯಾವುದೇ ಒಂದು ಪ್ರವಾಸಿ ತಾಣಗಳು ಇವತ್ತು ಆಗುಂಬೆ ಹೋಗ್ಬೋದು, ನೀವು ಬೇರೆ ಬೇರೆ ಕಡೆಗೆ ಹೋಗುವಾಗ ದಾರಿ ಬದಿಯಲ್ಲಿ ಕಾಣ್ಬೋದು. ಯಾಕೆ ಕೇಳಿದರೆ ಪ್ರವಾಸಿಗಳು ಸಾಕಷ್ಟು ಪ್ರಮಾಣದಲ್ಲಿ ಹೋಗ್ತಾರೆ. ಅವರು ಕೆಳಗೆ ಇಳಿಯುವಾಗ ಇವತ್ತು ಏನಾಗಿದೆ ಕೇಳಿದರೆ, ಏನಾದರೂ ಅವ್ರು ತಿನ್ನಿಕೊಂಡು ಹೋದ್ರೆ ಅದನ್ನು ಕೈಯಲ್ಲಿ ಕಿತ್ತುಕೊಂಡು ಹೋಗುವಂಥ ಸ್ಥಿತಿ ಬಂದಿದೆ. ಯಾಕೆ ಕೇಳಿದರೆ ಅವರು ಬೇರೆಯವ್ರು ಕೊಟ್ಟು ಅಭ್ಯಾಸ ಮಾಡಿಟ್ಟಿದ್ದಾರೆ. ಹಾಗಾಗಿ ಈ ಒಂದು ಸ್ಥಿತಿನೂ ಇವತ್ತು ನಾವು ಮಂಗಗಳ ಒಂದು ನಿಯಂತ್ರಣದಲ್ಲಿ ಹಾದಿ ತಪ್ಪಲಿಕ್ಕೆ ಇದು ಎಲ್ಲ ಕಾರಣ ಆಗಿದೆ. ಹಾಗೆ ಕೇಳಿದರೆ ಯಾರೋ ಮಾಡಿದ ತಪ್ಪಿಗೆ ಇವತ್ತು ಬೇರೆಯವರು ಅನುಭವಿಸುವಾಗ ಆಗಿದೆ. ಮುಖ್ಯವಾಗಿ ಕೃಷಿಕರ ಸಮಸ್ಯೆ ಪಡುವಾಗ ಆಗಿದೆ. ಇನ್ನು ಅಲ್ಲಿ ನಾವು ಆಗೋಗಲೇ ದೃಶ್ಯಾವಳಿಯಲ್ಲಿ ನೋಡಿದ್ವಿ, ಒಬ್ರು ಮಹಿಳೆ ಹೇಳುವ ಪ್ರಕಾರ ಆ ಗಂಡಸರ ಧ್ವನಿಗೆ ಸ್ವಲ್ಪ ಹೆದರ್ಕೊಳ್ತದೆ, ಆದ್ರೆ ಹೆಂಗಸರನ್ನ ನೋಡಿದ್ರೆ ಆಗೋದಿಲ್ಲ, ಹೆದರ್ಕೊಳ್ಳೋದೇ ಇಲ್ಲ ಅನ್ನುವಂಥದ್ದು. ಯಾಕೆ ಕೇಳಿದರೆ, ಹೆಂಗಸರಿಗೆ ಮರ ಹತ್ತಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು ಅವುಗಳಿಗೆ ಖಾತ್ರಿ ಉಂಟು.
ಮುಖ್ಯವಾಗಿ ಏನು ಕೇಳಿದ್ರೆ ಮುಂಚೆ ನಾವು ಏನು ಮಾಡ್ತಾ ಇತ್ತು ಕೇಳಿದ್ರೆ ಮರ ಹತ್ತಿ ಅವುಗಳನ್ನು ಓಡಿಸುವಂಥ ಸ್ಥಿತಿನೂ ಬಂದಿತ್ತು. ಇವಾಗ ಇವತ್ತು ಬೇರೆ ಬೇರೆ ರೀತಿ ಗನ್ಗಳನ್ನು ಮಾಡ್ಕೊಂಡಿದ್ದು. ಯಾಕೆ ಕೇಳಿದ್ರೆ ಶಬ್ದ ಮಾತ್ರ ಬರುವಂಥದ್ದು, ಶಬ್ದಕ್ಕೆ ಒಂದು ಸಲ ಹೆದರ್ತದೆ ಬಿಟ್ಟರೆ ಅದು ಪರ್ಮನೆಂಟ್ ಗೊತ್ತಿಲ್ಲ. ಇವಾಗ ನೀವು ಏನು ಕೇಳಿದರೆ ನಾವು ಬೇರೆ ಬೇರೆ ರೀತಿಯಲ್ಲಿ ಏನು ಕೇಳಿದ್ರೆ ಅಟಮ್ ಬಾಂಬ್ ಬಿಟ್ಟು ಹೊಡೆಯುವಂಥದ್ದು, ಬೇರೆ ಗ್ಯಾಸ್ ತುಂಬಿಸಿ ಹೊಡೆಯುವಂಥದ್ದು, ಅದು ಒಂದು 6 ತಿಂಗಳಾಗ್ತದೆ. ನಾಯಿಗೆ ಹುಲಿ ಬಣ್ಣ ಹಚ್ಚಿ ಅದನ್ನು ಎದುರಿಸುವಂಥದ್ದು 6 ತಿಂಗಳು. ಮುಂಚೆ ಎಲ್ಲಿವರೆಗೆ ಕೇಳಿದ್ರೆ ನಮ್ಮ ಅಂಗಡಿ ಬದಿಯಲ್ಲಿ ಮಾರಾಟಕ್ಕೆ ಮಾಡ್ತಾ ಇದ್ರು ದೊಡ್ಡ ದೊಡ್ಡ ಹುಲಿಗಳನ್ನು. ಅದನ್ನು ಎಲ್ಲಾದರೂ ಮಾಡಿನಲ್ಲಿ ಇಟ್ಬಿಟ್ರೆ ಆ ಭಾಗಕ್ಕೆ ಬರ್ತಾ ಇರಲಿಲ್ಲ. ಇವಾಗ ಅದರ ಮೇಲೆ ಹಾಕೊಂಡು ಹೋಗ್ತಾ ಇದ್ದಾವೆ. ಅಂದರೆ ಅವುಗಳಿಗೂ ಗೊತ್ತಾಗಿದೆ ಈ ಏನು ಕೇಳಿದ್ರೆ ಇದರಲ್ಲಿ ಏನು ಇಲ್ಲ ಅಂತ ಹೇಳುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಹೆಂಗಸರಿಗೆ ಯಾಕೆ ಹೆದರುವುದಿಲ್ಲ ಕೇಳಿದರೆ ಅವರು ಏನೂ ಮಾಡೋದಿಲ್ಲ ಅಂತ ಹೇಳೋದು ಗೊತ್ತಿದೆ. ಯಾಕೆ ಕೇಳಿದ್ರೆ ಅವರ ಸ್ವರವೇ ಕಡಿಮೆ ಇರ್ತದೆ. ಯಾಕೆ ಹೇಳಿದ್ರೆ ಗಂಡಸರ ಸ್ವರ ಜಾಸ್ತಿ ಇರ್ತದೆ, ಸ್ವಲ್ಪ ಹೆದರಿಸುವಂಥ ಶಕ್ತಿ ಇರುವಂಥದ್ದು ಗಂಡಸರಿಗೆ. ಹಾಗಾಗಿ ಸಮಸ್ಯೆ ಇರುವಂಥದ್ದೇ ಮಂಗಗಳಿಗೆ ಪೂರ ಗೊತ್ತಿದೆ. ಯಾಕೆ ಕೇಳಿದ್ರೆ ಎಲ್ಲಿ ಯಾವ ಪ್ರದೇಶದಲ್ಲಿ ಹೆಂಗಸರೇ ಮನೆಯಲ್ಲಿ ಜಾಸ್ತಿ ಇದ್ದಾರೆ ಆ ಭಾಗದಲ್ಲೇ ಮಂಗಗಳು ಜಾಸ್ತಿ ಇದ್ದಾವೆ. ಇನ್ನು ಕೆಲವೊಂದು ಕಡೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡೋದ್ರದೆ ಮನೆಗಳಿಗೂ ಕೂಡ ಮಂಗಗಳು ದಾಳಿ ಮಾಡಿರುವಂತದ್ದು, ಅಥವಾ ಪುಟ್ಟ ಮಕ್ಕಳಿದ್ರು ಕೂಡ ಅವುಗಳಿಗೂ ಕೂಡ ಹೊಡೆಯುವಂತಹ ಪ್ರಯತ್ನಗಳು ಮಾಡ್ತವೆ. ಹಾಗಾದ್ರೆ ಎಷ್ಟರ ಮಟ್ಟಿಗೆ ಅವು ಮುಂದುವರೆದಿದೆ ಅಂತ. ಮತ್ತೆ ಯಾಕೆ ಕೇಳಿದ್ರೆ ಆಹಾರ ಸಿಗಲಿ ಸಿಗದೇ ಇರಲಿ, ನೀವು ಹೇಳಿದ್ರಿ ಕಪಿ ಚೇಷ್ಟೆ ಅಂತ ಹೇಳುವಂಥದ್ದು, ಅವುಗಳು ಮಾಡ್ಲಿಕ್ಕೆ ಹೊರಟಿದ್ದಾವೆ ಇವಾಗ. ಕಪಿ ಚೇಷ್ಟೆ ಅಂದ್ರೆ ಏನು ಮಾಡ್ತಾ ಇದ್ದಾವೆ ಕೇಳಿದ್ರೆ ಮಾಡಿನ ಹಂಚು, ಇವತ್ತು ಹಂಚಿನ ಮಾಡು ನೀವು ಕೆಲವು ಕಡೆ ಗಮನಿಸಿದ್ರೆ ಕೆಲವು ಕಡೆಯಲ್ಲಿ ಹಂಚುಗಳೇ ಇಲ್ಲ. ಇವುಗಳು ಹಾರಿ ಹಂಚನ್ನು ಸಮೇತ ಲಗಡೆ ತೆಗೆದಿದ್ದಾವೆ. ಮಾತ್ರ ಅಲ್ಲ, ಹಂಚು ಓಪನ್ ಮಾಡಿ ಒಳಗೆ ಹೊಡೆ ಹೋಗುವಂಥ ಸ್ಥಿತಿ ಇದೆ. ಮಾಡಿದ್ರು ಹಂಚು ಶೀಲಿಂಗ್ ಎಲ್ಲ ಮಾಡಿದ್ದಾರೆ, ಅದನ್ನು ಓಪನ್ ಮಾಡಿ ಒಳಗಡೆ ಹೋಗುವಂಥ ಪರಿಸ್ಥಿತಿ ಮಾಡಿದ್ದಾವೆ. ಅಂದರೆ ಮನೆ ಹೋಗುವಂಥ ಸ್ಥಿತಿ ಇವುಗಳಿಗೆ ಆಗಿದೆ. ಯಾಕೆ ಕೇಳಿದರೆ ಅವುಗಳಿಗೆ ಆಹಾರದ ಹುಡುಕಾಟ ಅಲ್ಲ, ಅವುಗಳಿಗೆ ತುಂಟಾಟ ಶುರುವಾಗಿದೆ. ಈ ಮಂಗಗಳಿಗೆ ಕೆಲವೊಂದು ಸಂದರ್ಭದಲ್ಲಿ ತುಂಟಾಟ ಯಾಕೆ ಶುರುವಾಗ್ತದೆ ಕೇಳಿದ್ರೆ ಧರ್ಮಕ್ಕೆ ತಿಂದದ್ದೇ ಸೊಕ್ಕು ಜಾಸ್ತಿ ಇರ್ತದಲ್ಲ. ಈ ಸೊಕ್ಕುಗಳು ನಮ್ಮ ಮನುಷ್ಯರಿಗೂ ಆಗಿ ಕೆಲವರಿಗೆ ಸುಮ್ಮನೆ ಸೊಕ್ಕು ಬಂದವಾಗ ಏನೇನೋ ಮಾಡ್ತಾರಲ್ಲ, ಮಂಗಗಳಿಗೂ ಒಂಥರ ಸೊಕ್ಕು ಆಗಿದೆ. ಹಾಗಾಗಿ ಸೊಕ್ಕು ಅಡಗಲಿಕ್ಕೋಸ್ಕರ ನಾವು ಏನಾದರೂ ಒಂದು ಮಾಡದೇ ಇದ್ರೆ ನಾವು ಸುಲಭವಾಗಿ ಹೇಳುವಂಥದ್ದು. ಇವಾಗ ನಾವು ಕೃಷಿಕರಿಗೂ ನಾನು ಕೃಷಿಕನಾಗಿ ಹೇಳುವಂಥದ್ದು. ಯಾಕೆ ಕೇಳಿದ್ರೆ ನಾನು ಸಮಸ್ಯೆಗೆ ಆ ಥರ ಪರಿಹಾರ ಕಂಡುಹಿಡ್ಕೊಂಡೆ. ನಾವು ಇವತ್ತು 50 ಮನೆಯವರು ಒಟ್ಟಾಗಿ ಇಂಥ ಸಮಸ್ಯೆಯಲ್ಲಿ ಇರುವಾಗ ಬೇಟೆಯಾಡುವ ಸ್ಥಿತಿಯಲ್ಲಿ ನಾವು ಅವುಗಳನ್ನು ಓಡಿಸಿದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಒಂದು ಸಲಕ್ಕೆ ಕಾಡಿಗೆ ಅಟ್ಟಬಹುದು. ನಾವೆಲ್ಲರೂ ಯೂನಿಟ್ ಆಗಬೇಕು. ಯಾರು ಕೃಷಿಕರೆಲ್ಲ ಒಟ್ಟಾಗಿ ಒಂದು 50 ಮನೆಯವರು ಒಟ್ಟಾಗಿದ್ರೆ ಅದನ್ನು ಓಡಿಸೋಕೆ ಏನೋ ದೊಡ್ಡ ಇದಿಲ್ಲ. ಯಾಕೆ ಹೇಳಿದ್ರೆ ಮರ ಹತ್ತೋರು ಇರ್ತಾರೆ, ಬೇರೆ ಯಾವುದೇ ರೀತಿಯಲ್ಲಿ ಅದನ್ನು ಸಹ ಓಡಿಸ್ಕೊಂಡು ಮಾಡ್ಬೋದು. ಇವತ್ತು ಹಂದಿ ಬೇಟೆ ಎಲ್ಲ ಮಾಡಿ ಓಡಿಸುವಂಥ ರೀತಿಯಲ್ಲೇ ಈ ಮಂಗನನ್ನು ಸಹ ಓಡಿಸುವಂಥದ್ದು ಮಾಡ್ಬೋದು. ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಅದಂದರೆ ಈ ಗ್ರಾಮದಲ್ಲಿ ಬಂದಂಥ ಸಮಸ್ಯೆಯಲ್ಲಿ ಏನಾಗ್ತದೆ ಕೇಳಿದರೆ ಅವನ ಮರದಲ್ಲಿ ತೆಂಗಿನ ಬೊಂಡ ಬಿದ್ದರೆ ಇವನಿಗೆ ಖುಷಿ ಆಗ್ತದೆ. ಇಂಥ ಸ್ಥಿತಿ ಇವತ್ತು ನಮ್ಮ ಕೃಷಿಕರಲ್ಲಿ ಬರ್ತಾ ಇದೆ. ಅದು ಬರಬಾರ್ದು. ನಾನು ಮಂಗ ಹಿಡುವಾಗ ದೊಡ್ಡ ಸಮಸ್ಯೆ ಅನುಭವಿಸಿದೆ. ಏನು ಕೇಳಿದ್ರೆ ನಮ್ಮ ಭಾಗದಲ್ಲೆಲ್ಲ ಆ ಸಮಸ್ಯೆ ಒಂದು 150 ಮನೆಗಳಿಗೆ 150 ಮನೆಗಳಿಗೆ ಅದು ಅನುಕೂಲ ಆಯಿತು. ಯಾವುದು ಮಂಗಗಳನ್ನು ಹಿಡಿದು ನಾನು ಗೂಡಿನಲ್ಲಿ ಹಾಕಿದ ಮೇಲೆ ಒಂದು 10 ಮನೆಯವರಿಗೆ ಹೇಳಿ ಕಳಿಸಿದೆ, ಮಂಗಗಳನ್ನು ತೆಗೆದು ಟೆಂಪಗೆ ಲೋಡ್ ಮಾಡ್ಲಿಕ್ಕೆ ಉಂಟು ಬನ್ನಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ. ಯಾವ ಮನೆಯವನು ಬರಲಿಲ್ಲ. ಕಡೆಗೆ ನಾನು ಬೇರೆ ಬಾಡಿಗೆ ಜನವನ್ನು ಕರ್ಕೊಂಡು ಬಂದು ಟೆಂಪಗೆ ಲೋಡ್ ಮಾಡಿ ವನ್ಯಜೀವಿ ಸಂರಕ್ಷಣಾ ವಿಭಾಗದವ್ರ ಹತ್ರ ಅದಕ್ಕೆ ಲೆಟರ್ ತಗೊಂಡು ಬಂದು ಕರ್ಕೊಂಡು ಹೋದೆ. ಅಂದರೆ ಅವರಿಗೆ ಅನುಕೂಲ ಇದೆ, ಯಾರೂ ಬರೋದಿಲ್ಲ. ಈ ಒಂದು ತಪ್ಪು ನಾವು ಇವತ್ತು ಮಾಡಬಾರದು ಅಂತ ಹೇಳುವಂಥದ್ದು ನಾನು ಈ ಮೂಲಕ ನಿಮ್ಮ ಮಾಧ್ಯಮದ ಎಲ್ಲಾ ಕ್ಷೇತ್ರಗಳಲ್ಲಿ ಇದೊಂದು ಕಾಮನ್ ವಿಷಯ ಅಂತಾನೆ ಹೇಳ್ಬೋದು. ಅವ್ರು ಮಾಡ್ತಾರ, ನಾವ್ ಯಾಕೆ ಮಾಡ್ಬೇಕು? ಹಾಳಾಗೋದು ಅವರದ್ದಲ್ವಾ, ಅವರದ್ದು ಹಾಳಾಗ್ಲಿ, ನಮ್ದು ಚೆನ್ನಾಗಿದೆಯಲ್ಲ ನಮ್ದು ಸಾಕು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಹೋಗ್ತಾ ಇದ್ರೆ ಈಗ ಏನು ಮಳೆ ಬಂದು ಬೆಳೆ ಹಾನಿ ಆಗ್ತಾ ಇದೆ, ನೀವು ಹೇಳೋ ಪ್ರಕಾರ ಮಂಗಗಳ ಕಾಟದಿಂದ ಕೂಡ ಆಗ್ತಾ ಇದೆ. ಇದನ್ನ ಬಿಟ್ಟು ಮತ್ತೊಂದು ಹೇಳೋದಾದ್ರೆ ನವಿಲುಗಳು ಬರ್ತವೆ, ಹಕ್ಕಿಗಳು ಬರ್ತವೆ, ಇನ್ನು ಕಾಡು ಹಂದಿಗಳು ಬರ್ತವೆ. ಇದರಿಂದ ಕೃಷಿಗೆ ಯಾವ ರೀತಿಯಾಗಿ ನಷ್ಟ ಆಗ್ತಿದೆ ಮತ್ತೆ ಯಾವ ರೀತಿಯಾಗಿ ದಾಳಿ ಮಾಡ್ತೇವೆ ಬೆಳೆಗಳ ಮೇಲೆ? ಎಲ್ಲ ಏನು ಕೇಳಿದ್ರೆ ಎಲ್ಲವನ್ನು ತಿಂತವೆ. ಇವತ್ತು ಕಾಡು ಹಂದಿಯಿಂದ ಭತ್ತ ಇರ್ಬೋದು, ಗೆಣಸು ಮುಂಚೆ ಮ್ಯಾಕ್ಸಿಮಮ್ ಪ್ರಮಾಣದಲ್ಲಿ ಗೆಣಸು ಮಾಡ್ತಾಯಿದ್ರು. ಗೆಣಸು ಇರ್ಬೋದು, ಬೇರೆ ಬೇರೆ ಇದನ್ನು ಸಹ ಇವುಗಳು ಹಂದಿಗಳು ಮಾಡ್ತವೆ. ಮಾತ್ರ ಅಲ್ಲ, ಗದ್ದೆಯ ಇಡೀ ಹುಣಿಯನ್ನೇ ಅಗ್ದು ಎರೆಹುಳೆಗಳನ್ನು ಸಾಕಷ್ಟು ತಿಂತವೆ ಯಾವುಗಳು ಹಂದಿಗಳ ಕಾಟ. ಇವಾಗ ಈ ನವಿಲುಗಳ ಕಾಟ ಏನಾಗಿದೆ ಕೇಳಿದರೆ ಯಾವುದೇ ಬಲೆಗೂ ಅವುಗಳು ಹಾರಿ ಬರೋದ್ರಿಂದ ಪಕ್ಕ ಜಗ್ಗೋದಿಲ್ಲ ಅವುಗಳು. ಆದ್ರಿಂದ ಏನಾಗ್ತದೆ ಕೇಳಿದ್ರೆ ತರಕಾರಿ ಮ್ಯಾಕ್ಸಿಮಮ್ ನಮ್ಮ ಕರಾವಳಿಯಲ್ಲಿ ಈ ಏನು ಮನೆ ಖರ್ಚಿಗಾಗಿ ಸ್ವಲ್ಪ ಮಾರಾಟಕ್ಕಾಗಿ ತರಕಾರಿ ಮಾಡ್ತಾ ಇದ್ರು, ಕೆಲವರು ಬಿಟ್ಟರು. ಹಾಗಾಗಿ ನಾವು ಇವತ್ತು ಅದಕ್ಕೆ ಏನು ಸಲಹೆ ಕೊಡ್ತಾ ಇದ್ದೇವೆ ಕೇಳಿದ್ರೆ ತಾತ್ಕಾಲಿಕವಾಗಿ ಎಷ್ಟು ತರಕಾರಿ ಮಾಡ್ತಾರೋ ಅಷ್ಟಕ್ಕೆ ಸೆಕೆಂಡ್ ಹ್ಯಾಂಡ್ ಫಿಶ್ ನೆಟ್ ಸಿಗ್ತವೆ. ಫಿಶ್ ನೆಟ್ ಒಂದು 15 ಫೀಟ್ ಹೈಟ್ ಮಾಡಿಕೊಂಡು ಸ್ವಲ್ಪ ಕವರಿಂಗ್ ಮಾಡಿಕೊಂಡ್ರೆ ಹಾಗೆ ಅವರು ಆ ರೀತಿಯಲ್ಲಿ ಇವತ್ತು ಬೆಳೆದಿಕ್ಕೆ ಹೊಟ್ಟಿದ್ದೇವೆ. ಯಾಕೆ ಕೇಳಿದ್ರೆ ಆ ಸಮಸ್ಯೆಗೆ ಯಾವಾಗ ಪರಿಹಾರ ಕಂಡುಹಿಡ್ಕೋಬಹುದು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈಗ ಇವತ್ತು ಜಿಂಕೆ ಇರ್ಬೋದು, ಜಿಂಕೆಗಳು ಏನು ಮಾಡ್ತವೆ ಕೇಳಿದ್ರೆ ಇವಾಗ ಇದರಲ್ಲಿ ಬರ್ತಾ ಇದ್ದಾವೆ. ನಮ್ಮಲ್ಲಿ ಇವತ್ತು ಚಿರತೆಗಳು ತುಂಬಾ ಕಾಟ ಕೊಡ್ತಾ ಇದ್ದಾವೆ. ಇದನ್ನ ಏನು ಕೇಳಿದ್ರೆ ನಮ್ಮ ಸಾಕು ಪ್ರಾಣಿಗಳನ್ನ ಹೊತ್ಕೊಂಡು ಹೋಗಿಬಿಟ್ರೆ ಮತ್ತೆ ನಮಗೇನು ಸಮಸ್ಯೆಗಳಿಲ್ಲ. ಈ ಒಂದೊಂದು ಸಮಸ್ಯೆಗಳು ನಮಗೆ ಇವತ್ತು ಒಂದಕ್ಕೊಂದು ಲಿಂಕ್ ಆಗಿ ಬರ್ತಾ ಇದ್ದಾವೆ. ಹಾಗಾಗಿ ಈಗ ಎಲ್ಲ ಕಾಡು ಪ್ರಾಣಿಗಳಿಂದ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ನಮ್ಮ ರೈತರಿಗೆ ಆಗೋದಿಲ್ಲ. ಕೆಲವೊಂದು ಪ್ರಾಣಿಗಳಿಗೆ ಮಾಡ್ಬೋದು. ನಾನು ಮಾಡ್ಕೊಂಡಿದ್ದೇನೆ. ಏನು ಕೇಳಿದ್ರೆ ಹೈಬೆಕ್ಸ್, ಆವಾಗಲೇ ಹೇಳಿದೆ, ತೋಟದ ಸುತ್ತ ಹೈಬೆಕ್ಸ್ ಬೇಲಿ ಮಾಡ್ಕೊಂಡದ್ದು. ಇವತ್ತು ಮಂಗನಿಗೆ ಆಗೋದಿಲ್ಲ, ಕಾಡು ಹಂದಿಗೆ ಆಗ್ತದೆ, ನರಿಗೆ ಆಗ್ತದೆ.
ಹೌದು, ನವಿಲುಗಳಿಗೆ ಆಗೋದಿಲ್ಲ. ನವಿಲುಗಳು ಮೇಲಿಂದ ಜಂಪ್ ಹೊಡಿತವೆ. ಹಾಗಾಗಿ ನಮ್ಮ ಬೆಳೆ ರಕ್ಷಣೆ ಮಾಡ್ಕೊಳ್ಳೋದು ನಮಗೆ ತುಂಬ ಕಷ್ಟ ಸವಾಲಾಗಿದೆ. ಇವತ್ತು ಕರಾವಳಿ ಭಾಗದಲ್ಲಿ ನಮಗೆ ದೊಡ್ಡ ಸವಾಲಾಗಿದೆ. ಯಾಕೆ ಕೇಳಿದರೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ನವಿಲುಗಳ ಸಂಖ್ಯೆಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ, ಒಳ್ಳೆಯದೇ. ಆದರೆ ಅವುಗಳು ಏನು ಮಾಡ್ತಾ ಇದ್ದಾವೆ ಕೇಳಿದರೆ ತರಕಾರಿ ಮಾಡಲಿಕ್ಕೆ ಬಿಡೋದಿಲ್ಲ. ಇವತ್ತು ಬಾಳೆಗೊನೆ ಒಂದು 4 ವರ್ಷದ ಹಿಂದೆ ಬಾಳೆಗೊನೆ ಮುಡ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಇದಾಗುವಾಗಲೇ ಬಾಳೆಗೊನೆಯನ್ನು ಸಮೇತ ತಿನ್ನಲಿಕ್ಕೆ ಶುರು ಮಾಡಿದ್ದಾರೆ ನವಿಗಳು. ಅಂದರೆ ಅವುಗಳ ಸಂಖ್ಯೆನೂ ಹೆಚ್ಚಿಗೆ ಆಗ್ತಾ ಇದೆ. ಇವತ್ತು ಮಂಗ, ನಾಳೆ ನವಿಲು, ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಯಾವ ಪ್ರಾಣಿಗಳು ಬರ್ತದೆ ಅಂತ ಹೇಳುವಂಥ ಆತಂಕ ಇವತ್ತು ರೈತರಲ್ಲಿದೆ. ಹಾಗಾಗಿ ಈ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ನಾವೆಲ್ಲರೂ ಒಟ್ಟು ಸೇರಿ ಒಂದು ಪ್ರಯತ್ನಗಳನ್ನು ಖಂಡಿತ ಮಾಡಬೇಕು. ಆಗ ಸಮಸ್ಯೆ ಪರಿಹಾರ ಆಗ್ಬೋದು. ಇನ್ನು ನಾರ್ಮಲ್ ಆಗಿ ಏನಂದ್ರೆ, ಒಂದು ಕಡೆ ಮಳೆ ಬಂದು ಬೆಳೆ ನಾಶ ಆಗ್ತದೆ, ಒಂದು ಕಡೆ ಅತಿವೃಷ್ಟಿ ಆಗ್ತದೆ, ಅನಾವೃಷ್ಟಿ ಆಗ್ತದೆ. ಈ ರೀತಿಯಾದಂತಹ ಪ್ರಾಣಿ ದಾಳಿಗಳಿಂದಲೂ ಕೂಡ ಬೆಳೆ ನಾಶ ಆಗ್ತದೆ. ಇದೆಲ್ಲದರ ನಷ್ಟ ರೈತನಿಗೆ ಆಗಿರುವಂಥದ್ದು. ಇದರಿಂದ ಯಾವ ರೀತಿಯಾದಂತಹ ಒಂದು ಕಷ್ಟವನ್ನು ಅನುಭವಿಸ್ತಾರೆ ಅಂದ್ರೆ, ನಾರ್ಮಲ್ ಆಗಿ ಯಾವುದೋ ಒಂದು ಬೆಳೆಯನ್ನು ಮಾಡಬೇಕು ಅಥವಾ ಕೃಷಿಯನ್ನು ಬೆಳಿಬೇಕು ಅಂತ ಹೇಳಿದ್ರೆ ಅವನ ಹತ್ರ ಒಬ್ಬನ ಹತ್ರ ಹಣ ಇರೋದಿಲ್ಲ, ಬ್ಯಾಂಕಿನಲ್ಲೂ ಅಥವಾ ಇನ್ಯಾರ ಹತ್ರ ಸಾಲ ಮಾಡಿಕೊಂಡಿರ್ತಾರೆ. ಅದೆಲ್ಲ ಆದ್ರೆ ಈ ರೀತಿಯಾದಂತಹ ಬೆಳೆ ಹಾನಿ ಆದ್ರೆ ಯಾವ ರೀತಿ ಕಷ್ಟಕ್ಕೆ ಸಿಲುಕ್ತಾನೆ ಅಂತ ಮುಖ್ಯವಾಗಿ ಒಳ್ಳೆ ಪ್ರಶ್ನೆ. ಇವತ್ತು ಕಷ್ಟಕ್ಕೆ ಸಿಲುಕೋದು ರೈತ ಎಲ್ಲ ಕಡೆಗಳಲ್ಲಿ ಅಂತ ಹೇಳಿದ್ರೆ ಇವತ್ತು ಬೆಳೆ ಹಾನಿ ಆಗ್ತದೆ ಅಂತ ಹೇಳುವಂಥದ್ದು. ಈ ವರ್ಷ ಅತಿವೃಷ್ಟಿ ತಾವೇ ಗಮನಿಸಿದಿರಿ, ಎಷ್ಟು ಮಳೆ ಬಂದು ಈ ವರ್ಷ ಅಡಿಕೆ ಅಂತ ಹೇಳುವಂಥದ್ದು ನೆಲ ಕಚ್ಚಿದೆ. ಭತ್ತ ಅಂತ ಹೇಳುವಂಥದ್ದು ಸುರಿಗೆ ನೆಲ ಕಚ್ಚಿತ್ತು, ತದನಂತರದಲ್ಲಿ ಮಳೆ ಇಲ್ಲದೆ ಈ ಸಮಸ್ಯೆಗಳೇ ಆಯಿತು, ಅನಾವೃಷ್ಟಿ ಆಯಿತು. ಅತಿವೃಷ್ಟಿ ಅನಾವೃಷ್ಟಿ ಎರಡರ ಅನುಭವ ಇವತ್ತು ನಮಗೆ ಆಗಿದೆ. ಹಾಗೆ ಕೇಳಿದ್ರೆ ಈ ಸಮಸ್ಯೆಗಳಿಂದ ಬಂದಿದ್ದೇವೆ. ಮುಖ್ಯವಾಗಿ ಏನು ಕೇಳಿದರೆ ಬೆಳೆ ನಷ್ಟ ಹೆಚ್ಚಿಗೆ ಆದವಾಗ ಎಲ್ಲ ತೊಂದರೆಗಳನ್ನು ಕೃಷಿಕರಿಗೆ ಆಗುವಂಥದ್ದು. ಸರ್ಕಾರದಿಂದ ಇವತ್ತು ಏನು ಬೆಳೆ ನಷ್ಟ ಕೊಡ್ತಾ ಇದ್ದಾರೆ 10% ಕೊಡೋದಿಲ್ಲ ಅವರು. ಇವತ್ತು ಏನು ಅಡಿಕೆಗೆ ಅವರೆಲ್ಲ ಘೋಷಣೆ ಮಾಡಿದ್ದಾರೆ, ಅಡಿಕೆ 1 ಎಕರೆ 2.5 ಎಕರೆ ನಾಶ ಆದರೆ 18,000 ಹೇಳಿದ್ದಾರೆ. ಇವತ್ತು ಯಾರಿಗೂ ಬರಲಿಲ್ಲ. 16ರಿಂದ 18,000 ಕೊಡುವಂಥದ್ದು ಒಂದು ಕ್ರಮ ಇದೆ. 1 ಕ್ವಿಂಟಾಲ್ ಅಡಿಕೆಗೆ ಇವತ್ತು ಎಷ್ಟು ದರ ಇದೆ ಕೇಳಿದರೆ ಒಂದು 25,000 ಇದೆ. 1 ಕ್ವಿಂಟಾಲ್ನ ಹಣವನ್ನು ಸಹ ಇವರು ಕೊಡೋದಿಲ್ಲ ಅಂತ ಹೇಳಿದರೆ ಇವರು ಯಾವ ರೀತಿಯ ಒಂದು ಬೆಳೆ ಪರಿಹಾರವನ್ನು ಕೊಡ್ಬೋದು ಅರ್ಥ ಮಾಡ್ಕೊಳ್ಳಿ ಇವತ್ತು. ಹಾಗಾಗಿ ಏನು ಕೇಳಿದರೆ ಸರ್ಕಾರ ಕೊಡುವಂಥ ಜುಜುಬಿ ಹಣ ಖಂಡಿತ ಅದು ಯಾವುದಕ್ಕೂ ಸಾಕಾಗೋದಿಲ್ಲ. ಅಂದರೆ ಯಾವುದೇ ಒಂದು ಸಾಲಕ್ಕೆ ಮರುಪಾವತಿಗೂ ಸಾಕಾಗೋದಿಲ್ಲ. ಹಾಗಾಗಿ ನಾವು ಹೇಳುವಂಥದ್ದು ಯಾವುದೇ ರೀತಿಯಲ್ಲಿ ಬೆಳೆ ನಷ್ಟ ಆದವಾಗ ಕಾಡು ಪ್ರಾಣಿ ಇರ್ಬೋದು, ಅತಿವೃಷ್ಟಿ ಇರ್ಬೋದು, ಇದಕ್ಕೆ ಇನ್ಸೂರೆನ್ಸನ್ನು ಅವ್ರು ಕವರಿಂಗ್ ಮಾಡಬೇಕು ಫುಲ್. ಏನು ಕೇಳಿದ್ರೆ ಒಂದು ಪ್ರೊಡಕ್ಷನ್ ಕಾಸ್ಟ್ ಅಂತ ಇರ್ತದೆ, ನಾವು ಒಂದು ಉತ್ಪಾದನೆ ವೆಚ್ಚ ಅಂತ ಇರ್ತದೆ. ಇವತ್ತು 1 ಕ್ವಿಂಟಲ್ ಭತ್ತಕ್ಕೆ ನಮಗೆ 2,000 ರೂಪಾಯಿ ಉತ್ಪಾದನೆ ವೆಚ್ಚ ಇದ್ದರೆ ಅಂದರೆ ಒಂದು ಎಕರೆಯಲ್ಲಿ ನಮಗೆ 10 ಕ್ವಿಂಟಲ್ ಒಂದು ಇಳುವರಿ ಇದ್ದರೆ ಆ ಪ್ರದೇಶದಲ್ಲಿ ಅದನ್ನು ಆಧಾರಿತ ಅದರೊಂದು ಅರ್ಧದಷ್ಟು ಅಮೌಂಟ್ ಆದರೂ ಕೊಡುವಂಥ ರೈತರಿಗೆ ಆದರೆ ಖಂಡಿತ ಈ ರೈತರ ಸಮಸ್ಯೆಯಿಂದ ಸ್ವಲ್ಪ ಹೊರಬರಲಿಕ್ಕೆ ಸಾಧ್ಯತೆ ಆಗ್ತದೆ, ಕೃಷಿ ಮುಂದುವರಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಇದು ಏನು ಕೇಳಿದರೆ ಕಡೆಗೆ ಎಲ್ಲ ಒಂದೊಂದು ನೆರೆ ಹೋಗಿ ಇದೆಲ್ಲ ಆದ ಮೇಲೆ ಇವರಿಗೆ 5,000 10,000 ಕೊಟ್ಟರೆ ಅಂದರೆ 4-5 ಲಕ್ಷ ಖರ್ಚಾದಾಗ 4-5 ಕೊಟ್ಟರೆ ಅವನಿಗೆ ಏನು ಸಾಕಾಗ್ತದೆ. ಹಾಗಾಗಿ ಸರ್ಕಾರ ದೊಡ್ಡದು ಕೊಟ್ಟಿದ್ದು ಅಂತ ಹೇಳ್ಕೊಳ್ಳುವಂಥದ್ದು ಖಂಡಿತ ಇದು ತಪ್ಪು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಸರಿಯಾದ ರೀತಿಯಲ್ಲಿ ಕೊಡಬೇಕು. ಹಾಗಾಗಿ ಇನ್ಸೂರೆನ್ಸ್ ಅಂತ ಹೇಳುವಂಥದ್ದು ಎಲ್ಲದಕ್ಕೂ ಸರ್ಕಾರ ಮಾಡಲೇಬೇಕು. ಮಾಡಿದವಾಗ ಏನಾಗುತ್ತೆ ಕೇಳಿದ್ರೆ ರೈತರ ಈ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಹಾಯ ಆಗುತ್ತದೆ. ಇನ್ನು ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೇಳುವಂಥದ್ದು ಇದೆಲ್ಲವೂ ಕೂಡ ಕೃಷಿಕರಿಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಸಾಲ ಮನ್ನಾದ ವಿಚಾರದಲ್ಲಿ ಕೂಡ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಏನೋ ಒಂದು ಬಡ್ಡಿ ಮೇಲೆ ಸಾಲ ತಗೊಂಡಿರ್ತಾರೆ ಅಥವಾ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿರ್ತಾರೆ, ಸರಿಯಾದ ಕಾಲದಲ್ಲಿ ಅಥವಾ ಪ್ರಮಾಣದಲ್ಲಿ ಸಾಲ ಮನ್ನಾ ಆಗದೆ ಇರೋದ್ರಿಂದ ಆ ರೈತ ಇವತ್ತಿನ ದಿನ ಯಾವ ರೀತಿಯಾಗಿ ಕಷ್ಟ ಅನುಭವಿಸ್ತಿದ್ದಾನೆ. ಈಗ ನೋಡಿ, ಸಾಲ ಮನ್ನಾ ಅಂತ ಹೇಳುವಂಥದ್ದು ಸರ್ಕಾರ ಅವರ ಒಂದು ಏನು ಉದ್ದೇಶ ಕೇಳಿದ್ರೆ ವೋಟ್ ಬ್ಯಾಂಕಿಗೋಸ್ಕರ ಅವ್ರು ಮಾಡ್ತಾರೆ. ಅದಕ್ಕೆ ನಿರ್ದಿಷ್ಟವಾಗಿ ಅವರು ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೆ ಮಾಡುವಂತಹದ್ದು. ಸುರಿಗೆ 53,000 ಕೋಟಿ ಅಂತ ಹೇಳಿದ್ರು, ಇಲ್ಲಿ ಸಹಕಾರಿ ಸಂಘಗಳಿಂದ 53,000 ಕೋಟಿ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳುವಂಥದ್ದು, ಪೂರ್ತಿಯಾಗಿ ಕೊಡ್ತೇವೆ ಅಂತ ಹೇಳಿದ್ರು. ಹಂತವಾಗಿ ಏನು ಕೇಳಿದರೆ ಒಂದು ಸಲ ಸಹಕಾರಿ ಸಂಘ ಅಂತ ಹೇಳ್ತಾರೆ, ಒಂದು ಸಲ ರಾಷ್ಟ್ರೀಕೃತ ಬ್ಯಾಂಕ್ ಅಂತ ಹೇಳುವಂಥದ್ದು. ಇವರಲ್ಲಿ ಯಾವುದಕ್ಕೂ ಸಮನ್ವಯತೆ ಇಲ್ಲ. ಸರ್ಕಾರ ಮತ್ತೆ ಅಧಿಕಾರಿಗಳಲ್ಲಿ ಸಮನ್ವಯತೆ ಕೊರತೆ ಇದೆ. ಹಾಗಾಗಿ ಯಾರು ಇವತ್ತು ಇದರಲ್ಲಿ ಇದಾಗ್ತದೆ ಕೇಳಿದ್ರೆ ರೈತರೇ. ಇವತ್ತು ಕಟ್ಟಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ರೈತರು. ಯಾಕೆ ಕೇಳಿದ್ರೆ ಸಾಲ ಮನ್ನಾ ಆಗೋದಾದರೆ ಯಾಕೆ ಕಟ್ಟಬೇಕು? ಎಸ್ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕಾಪು ಪೀರ್ ಮೊಹಮ್ಮದ್. ಹೇಳಿ ಸರ್, ಹೇಳಿ. ಇದು ಕಪಿಗಳಾಗ್ಲಿ ನವಿಲಾಗ್ಲಿ ಎಲ್ಲಾ ರೀತಿಯ ಪ್ರಾಣಿಗಳಾಗ್ಲಿ ಈಗ ಎಲ್ಲವೂ ಕಾಡಿನಿಂದ ನಾಡಿಗೆ ಬಂದಿದ್ದೇವೆ. ಯಾಕಂತ ಹೇಳಿದ್ರೆ ಅವರು ನಮ್ಮನ್ನು ಯಾರು ಕೊಲ್ಲುವುದಿಲ್ಲ ಅಂತ ಹೇಳಿ ಬೋರ್ಡ್ ಹಾಕಿ ಬಿಟ್ಟಿದ್ದಾರೆ. ನವಿಲನ್ನು ಮುಟ್ಬೇಡಿ ನಿಮಗೆ ಶಿಕ್ಷೆ, ಮಂಗನನ್ನು ಮುಟ್ಬೇಡಿ ಪಾಪ ಬರ್ತದೆ. ಆದರೆ ರೈತನನ್ನು ಕೊಲ್ಲಿ ನಿಮಗೆ ಏನು ಪಾಪ ಬರುದಿಲ್ಲ. ದಿನಕ್ಕೊಬ್ಬ ರೈತ 10 ಹಗ್ಗ ತಗೊಳ್ಳಿ ಏನೇ ಮಾಡ್ಲಿ ನಿಮ್ಗೆ ಯಾರಿಗೂ ಯಾವ ಪಾಪವೂ ಬರುದಿಲ್ಲ. ಇದಾಗಿ ನಾವು ಎಲ್ಲಾ ಪ್ರಾಣಿಗಳಿಗೂ ಒಂದು ಹದ್ದು ಬಸ್ಸಿನಲ್ಲಿ ಇಡದಿದ್ದರೆ ಮನುಷ್ಯನಿಗೆ ತಿರ್ಗಾಡ್ಲಿಕ್ಕೆ ರಸ್ತೆಯಲ್ಲಿ ಉದಾಹರಣೆ ನೋಡಿ, ದನಗಳು ಗೋಶಾಲೆಯಲ್ಲಿ ಸಾಕ್ತೇವೆ, ಅಲ್ಲಿ ಸಾಕ್ತೇವೆ, ಇಲ್ಲಿ ಸಾಕ್ತೇವೆ ಅಂತ ಹೇಳ್ತಾರೆ. ನೀವು ದಾರಿಯಲ್ಲಿ ಹೋಗುವಾಗ ನಿಮ್ಗೆ ವಾಹನಗಳಿಗೆ ಎಷ್ಟೊಂದು ತಡೆ ಮಾಡ್ತೇವೆ, ಅದನ್ನ ನೀವು ಹೋಗ್ತಾ ಬರ್ತಾ ಇದ್ರೆ ಗೊತ್ತಾಗ್ತದೆ. ಅದು ಕೂಡ ಎಲ್ಲೆಲ್ಲಿ ತೋಟಗಳಿಗೆ ಹೋಗಿ ಮೇಯ್ದು ಯಾರಿಗೂ ಜವಾಬ್ದಾರಿ ತಗೊಳ್ಳಲ್ಲ ನೋಡಿ. ಹಸು ಹಾಲು ಕೊಡುವವರಿಗೆ ಮಾತ್ರ ಅವರಿಗೆ ಬೇಕು.
ಆಮೇಲೆ ಬರೇ ಒಂದು ರೀತಿಯ ಪಾಲಿಟಿಕ್ಸ್ಗೆ ಬೇಕು. ಅದನ್ನು ಮಾತೆ ಅಂತ ಹೇಳಿ ಹೇಳ್ತಾರೆ. ನಮ್ಮ ಮಾತೆಯನ್ನೇ ನಾವು ಮುದುಕರಾದ್ರೆ ಸಾಕ್ಲಿಕ್ಕೆ ತಯಾರಿಲ್ಲ. ಎಲ್ಲಿ ಧರ್ಮಛತ್ರ ಉಂಟಂತೇಳಿ ಹುಡುಕಿಕೊಂಡು ಹೋಗ್ತೇವೆ. ಆಗಿರುವ ಗೋ ಮಾತೆ ಅದು ಯಾವಾಗ್ಲೂ ಗೋ ಮತ್ತೆ ಮಾತೆ ಇಂಥದ್ದೆಲ್ಲ ಯಾರು ಮಾಡುದಿಲ್ಲ. ಆದ್ರೆ ಬಾಯಿಯಲ್ಲಿ ಮಾತಾಡ್ಲಿಕ್ಕೆ ಅವರ ಏನಾದ್ರೊಂದು ಸಾಧನೆ ಸಾಧಿಸ್ಕೊಳ್ಲಿಕ್ಕೆ ಅದೇ ರೀತಿಯಲ್ಲಿ ಹಾಗೆ ಸರ್ಕಾರ ನೋಡಿ ನವಿಲನ್ನು ಕೊಲ್ತಾರಂತೇಳಿ ಆ ಗುಂಡಿ ಏನಾದ್ರೂ ಮಾಡಿ ಅದು ಎದುರಿ ಓಡಿ ಹೋಗ್ತದೆ. ಅದು ಸಿಕ್ಕಿ ಈಗ ನೋಡಿ ಮುಂಚೆ ನವಿಲು ನೋಡಿ ನಾವು ಸಂದಿರುವಾಗ ನವಿಲು ಬಂತು ಅಂತ ಹೇಳಿದ್ರೆ ಎಲ್ಲಿಯವರೆಗೆ ನಾವು ಅದರ ಹಿಂದೆ ಹೋಗ್ತಿದ್ದೆವು. ಎಲ್ಲ ನವಿಲು ಆಡಿಸುವ ಬಂದ್ರೆ ಇಲ್ಲಿವರೆಗೆ ನಾವು ಹಿಂದೆ ಓಡ್ತೇವೆ. ಈಗ ನಮ್ಮ ಮಕ್ಕಳು ಓಡಿಸ್ತಾರೆ ಯಾ ಮನೆ ಹತ್ರ ಎಂತದಿದ್ದು ಅಂತೇಳಿ ಕಾವ್ 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 ಒಬ್ಬ ಆಗ್ತಾ ಇರ್ತದೆ. ಓಡಿಸ್ತಾ ಇರೋದು ಅಂದ್ರೆ ನಿಗ್ಲೆಕ್ಟ್ ಆಗಿದೆ. ಅಂದು ನವಿಲಿಗೆ ಇದ್ದ ಮರ್ಯಾದೆ ಈಗ ಇಲ್ಲ. ಸರ್, ನಿಮ್ಮ ಪ್ರಕಾರ ಇವಾಗ ಇರುವಂತಹ ಟಾಪಿಕ್ ಕಪಿ ಚೆಸ್ಟ್ ಎನ್ನುವಂಥದ್ದು ಮಂಗನ ಕಾಟದಿಂದ ಕೃಷಿಗೆ ತುಂಬಾ ಹಾನಿ ಆಗ್ತಿದೆ. ನಿಮ್ಮ ಪ್ರಕಾರ ಸರ್ಕಾರದಿಂದ ಯಾವ ರೀತಿಯಾದಂತಹ ಸೂಕ್ತ ಕ್ರಮ ಬಂದ್ರೆ ಈ ಒಂದು ಕಪಿ ಚೆಸ್ಟನ್ನ ಕಡೆಗಟ್ಟಬಹುದು? ಏನಾದ್ರೂ ಓಡಿಸುವಾಗೆ ಮಾಡ್ಬೇಕು, ಕೊಲ್ಬೇಕಂತ ಹೇಳುದಿಲ್ಲ. ಅದನ್ನೇ ಊರಿಗೆ ಬಾರದಂತೆ ಒಂದು ಅವ್ರು ಮೊದಲಾಗಿ ಅವರಿಗೆ ಸ್ಥಳ ಬೇಕು. ನಾವು ಅವರ ಸ್ಥಳವನ್ನು ನಾಶ ಮಾಡಿ ನೀವು ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ ಅಂತ ಬಾಂಗ್ಲಾದೇಶ ಅವರನ್ನು ಇವರನ್ನು ಓಡಿಸ್ಲಿಕ್ಕೆ ಆಗುದಿಲ್ಲ ಮಂಗನನ್ನು. ಯಾಕೆ ಅದಕ್ಕೆ ಸ್ಥಿರವಾದ ಸ್ಥಳ ಇತ್ತು ಅದು ಉಂಟು ಮಾಡಬೇಕು. ಎಲ್ಲಾ ಪ್ರಾಣಿಗಳಿಗೂ ಅದರದ್ರ ಸ್ಥಿರವಾದ ಹೀಗೆ ಇದ್ರೆ ಹುಲಿ ಇನ್ನು ರಸ್ತೆಯಲ್ಲಿ ತಿರುಗುವಂತ ಕಾಲ ಬರ್ಬೋದು. ಯಾಕೆ ಹುಲಿ ಕಾಡಿಲ್ಲ, ಲೆಕ್ಕ ಪ್ರಕಾರ ಇರುವಂತದ್ದು ಇರ್ಬೇಕು. ಎಲ್ಲಾ ಹುಲಿಯನ್ನು ನಾವು ರಸ್ತೆಗೆ ಬಂದಂತ ಕೊಲ್ಲಿಕ್ಕೆ ಆಗುದಿಲ್ಲ. ಎಲ್ಲಾ ಪ್ರಾಣಿಯ ರಕ್ಷಣೆ ಬೇಕು. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಪ್ರಮುಖ ಕಾರಣಗಳಂತ ಹೇಳಿದ್ರೆ ಇವತ್ತಿನ ದಿನ ಕಾಡುಗಳ ನಾಶ ಆಗ್ತಿರೋದ್ರಿಂದ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇರುವಂತದ್ದು ಇದೆಲ್ಲವೂ ಕೂಡ ಮಾನವನೇ ಮಾಡಿರುವಂತದ್ದಲ್ವಾ? ಅದರ ಕಷ್ಟವನ್ನು ಅವನೇ ಅನುಭವಿಸ್ತಾ ಇದ್ದಾನೆ. ಮನೆ ಇಲ್ಲದ್ರೆ ಇನ್ನೊಬ್ಬನ ಮನೆ ಎದುರು ಹೋಗ್ತೀರಿ ನೀವು. ಪ್ರಾಣಿಗಳು ಮಾತ್ರ ಅಲ್ಲ, ನಮ್ಮ ಮನೆ ಇಲ್ಲದಿದ್ರೆ ಇನ್ನೊಬ್ಬನ ಮನೆ ಓಡಿಸ್ತಾರೆ. ಅವ ಓಡಿಸ್ತಾನೆ ಯಾರು ಸಿಕ್ತಾನಂತೇಳಿ ನಾವು ಓಡಿಸ್ತೇವೆ. ಆಗ ಇರ್ತದ ಅಲ್ಲಿ ಎಷ್ಟು ನಮ್ಗೆ ಉಪದ್ರ ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಮಾಡ್ತೇವೆ. ಪ್ರಾಣಿಗಳು ಮಾತ್ರ ಅಲ್ಲ. ಅಂದ್ರೆ ನಾವು ಹೋಗದ ಸ್ಥಳ ಅವರಿಗೆ ಇದ್ರೆ ಅವರಷ್ಟಕ್ಕೆ ಇರ್ತಾರೆ. ಇದು ಪ್ರಾಣಿ ಮಾತ್ರ ಅಲ್ಲ, ಇನ್ನು ಮನುಷ್ಯನಿಗೂ ಮನೆ ಇಲ್ಲ ಸ್ಥಳ ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬನ ಉಪದ್ರ ಮಾಡ್ಲಿಕ್ಕೆ ಸ್ವಾಭಾವಿಕ ಅದು. ಓಕೆ ಸರ್, ಸ್ಪಂದನ ವಾಹಿನಿಗೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎಸ್, ನಿಮ್ ಜೊತೆ ಮಾತಾಡ್ತಾ ಇದ್ದೆ. ಒಂದು ಬ್ರೇಕ್ನ ಬಳಿಕ ಮತ್ತೆ ನಿಮ್ಮ ಬಳಿ ವಾಪಸ್ ಬರ್ತೇನೆ. ವೀಕ್ಷಕರ, ನೀವು ಕೂಡ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಾ. ಮಂಗನಿಂದ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದ್ದಾನೆ ರೈತರು, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತೀನಿ ಬ್ರೇಕ್ ಬಳಿಕ. ಬ್ರೇಕ್ ಬಳಿಕ ಕಪ್ಪಿ ಚೇಷ್ಟೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ಶ್ರೀನಿವಾಸ್ ಭಟ್ರ ಹತ್ರ ಮಾತಾಡ್ತಿದ್ದೇನೆ. ಸರ್, ಏನಂದ್ರೆ ಕಡೆಯದಾಗಿ ಒಂದು ಕಪ್ಪಿ ಚೇಷ್ಟೆ ಏನಿದೆ, ಕಪ್ಪಿಯಿಂದ ಮಂಗನಿಂದ ಯಾವ ರೀತಿಯಾದಂತಹ ಮುಕ್ತಿಯನ್ನು ಪಡಿಬಹುದು ರೈತರು ಅನ್ನುವಂಥದ್ದು? ಮುಖ್ಯವಾಗಿ ಇವತ್ತು ನಾವು ಮಂಗನಿಂದ ಮುಕ್ತಿಯನ್ನು ಪಡಿಲೇಬೇಕಂತ ಹೇಳುವಂಥ ಅಭಿಪ್ರಾಯ ನನ್ನದಲ್ಲ, ಎಲ್ಲರದು ಇದೆ, ಎಲ್ಲ ಕೃಷಿಕರದ್ದು ಇದೆ. ನಾವು ಇವತ್ತು ರೈತರ ಕಡೆಯಿಂದ ಏನು ಮಾಡ್ತೇವೆ ಕೇಳಿದರೆ ಮಂಗನನ್ನು ಹಿಡಿದು ಕೊಡುವಂಥ ಪರಿಸ್ಥಿತಿಯಲ್ಲಿದ್ದೇವೆ ಇವತ್ತು. ಯಾಕೆ ಹೇಳಿದ್ರೆ ಎಲ್ಲರನ್ನು ಮನವೊಲಿಸಿ ನಾವು ಇವತ್ತು ರೈತರನ್ನು ಎಲ್ಲರೂ ಸೇರಿ ಮಂಗಗಳನ್ನು ಹಿಡಿದು ಕೊಡ್ತೇವೆ. ಹಿಡಿದು ಕೊಟ್ಟ ಮೇಲೆ ತದನಂತರದಲ್ಲಿ ಅದನ್ನು ಯಾಕೆ ಕೇಳಿದ್ರೆ ಇವತ್ತು ಶಸ್ತ್ರಚಿಕಿತ್ಸೆ ಖಂಡಿತ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ. ಗಂಡು ಹೆಣ್ಣು ಬೇರ್ಪಡಿಸಿ ಮಾಡೋದು ನಮಗೆಲ್ಲವೂ ಕಾನೂನಿಗೆ ತದ್ವಿರುದ್ಧ ಆಗ್ತದೆ. ಏನೇ ಇದ್ರೂ ಸಹ ಶಸ್ತ್ರಚಿಕಿತ್ಸೆ ಮಾಡಿ ಕಾಡಿಗೆ ಬಿಟ್ಟರೆ ಹಿಮಾಚಲ ಪ್ರದೇಶದಲ್ಲಿ ಇರುವಂತಹ ಸಮಸ್ಯೆ ಯಾವ ಥರ ಅವರು ಬಗೆಹರಿಸಿದ್ದಾರೋ, ಯಾಕೆ ಕೇಳಿದರೆ ಅವರದ್ದು ಪರ್ಸೆಂಟೇಜ್ ಈಗ ತುಂಬ ಕಡಿಮೆ ಆಗಿದೆ. ಮಂಗಗಳ ಸಂಖ್ಯೆ ಭಾರಿ ಕಡಿಮೆ ಆಗಿದೆ. ಈ ಸ್ಥಿತಿಗೆ ನಾವು ತರಬೇಕು. ಮಂಗಗಳ ಸಂಖ್ಯೆಯನ್ನು ಯಾವ ಥರ ದಿನ ಹೋದಾಗೆ ನಾವು ಕಡಿಮೆ ಮಾಡೋದು ಅಂತ ನೋಡ್ಬೇಕು. ಯಾಕೆ ಕೇಳಿದ್ರೆ ಅವುಗಳಿಗೆ ಇವತ್ತು ಏಕಾಏಕಿ ನಮಗಿಂತ ಜಾಸ್ತಿ, ನಾನು ಆವಾಗ ಹೇಳಿದಾಗೆ ನಮ್ಮ ಜನಸಂಖ್ಯೆಗಿಂತ ಅವುಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಅದರಿಂದ ಅವುಗಳ ನಿಯಂತ್ರಣ ಮಾಡಲಿಕ್ಕೋಸ್ಕರ ನಾವು ಇವತ್ತು ಪ್ರಯತ್ನಗಳನ್ನು ಮಾಡಬೇಕು. ಸರ್ಕಾರ ಏನು ಕೇಳಿದರೆ ಇವತ್ತಿಗೆ ನಾನು ಹೇಳುವಂಥದ್ದು, ಈಗ ನಮ್ಮ ಕರಾವಳಿ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಅದರಿಂದ ಮುಖ್ಯವಾಗಿ ಈ ಭಾಗದಲ್ಲಿ ತಗೊಳ್ಳಿ, ಅವರು ಇದನ್ನು ಮಾಡಿಕೊಂಡು ಇದು ಕಾರ್ಯಪ್ರವೃತ್ತರಾಗಬೇಕು. ಇದಕ್ಕೆ ಅರಣ್ಯ ಇಲಾಖೆಯವರು ಕೈ ಜೋಡಿಸ್ಬೇಕು. ಅವರು ಸೋಷಿಯಲ್ ಫಾರೆಸ್ಟ್ ಅಂತ ಹೇಳುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿದೆ. ಅಲ್ಲಿ ಏನೂ ಇಲ್ಲ ಸೋಷಿಯಲ್ ಫಾರೆಸ್ಟ್ನಲ್ಲಿ. 4 ಅಕೇಶ ಗಿಡ ಮತ್ತು ಗಾಳಿ ಮರ ಬಿಟ್ಟರೆ ಅದರಲ್ಲಿ ಆ ಸೋಷಿಯಲ್ ಫಾರೆಸ್ಟಲ್ಲಿ ಎಂಥದ್ದು ಇಲ್ಲ. ಅದರಲ್ಲಿ ಹಣ್ಣಿನ ಗಿಡಗಳನ್ನು ಬೆಳೆಸುವಂಥದ್ದು ಅದು ಕಂಪಲ್ಸರಿಯಾಗಿ ಮಾಡಬೇಕು. ತನ್ಮೂಲಕ ಏನು ಕೇಳಿದರೆ ಪರ್ಫೆಕ್ಟಾಗಿ ಅಷ್ಟು ಅವುಗಳು ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಸಿಗದೇ ಇದ್ದಾವಾಗ ಆಹಾರದ ವ್ಯವಸ್ಥೆನೂ ಮಾಡಬೇಕಾಗ್ತದೆ. ಆಹಾರದ ವ್ಯವಸ್ಥೆಗೆ ಒಂದು ಕ್ರಮ ಕೈಗೊಳ್ಳಬೇಕು. ಅವರು ಕೈಗೊಂಡು ಯಾವುದೇ ಕಾರಣಕ್ಕೂ ಅಂಥ ಒಂದು ಪ್ರದೇಶದಿಂದ ಹೊರಗೆ ಪುನಃ ಬರಬಾರ್ದು. ಹಾಗಾಗಿ ತಡೆಬೇಲಿ ಮಾಡುವಂಥದ್ದು, ಅದಕ್ಕೆ
ಪರ್ಮನೆಂಟ್ ಜನ ಇಟ್ಟು ಸಾಕುವಂಥ ಪರಿಸ್ಥಿತಿ ಎಲ್ಲವನ್ನೂ ಮಾಡಬೇಕು. ಇವತ್ತು ನಾವೇನು ಕೃಷಿಕರು ಇವತ್ತು ನಷ್ಟ ಅನುಭವಿಸುತ್ತಿದ್ದೇವೆ. ಈ ನಷ್ಟ ಅನುಭವಿಸುವ ಪ್ರಕ್ರಿಯೆಯನ್ನು ಕಡಿಮೆ ಮಾಡಲಿಕ್ಕೋಸ್ಕರ ನಿಜವಾಗಿ ರೈತರ ಮೇಲೆ ಕಾಳಜಿ ಇದ್ದದ್ದೇ ಆದರೆ ಸರ್ಕಾರಕ್ಕೆ, ಇವತ್ತು ರೈತ ಪರ ಸರ್ಕಾರ ಅಂತ ಹೇಳ್ತಾರೆ, ಇದು ಮೊದಲಿಗೆ ಮಾಡಬೇಕು. ಯಾವುದು ಮಂಕಿ ಪಾರ್ಕ್, ನಾವು ಹೇಳುವಂಥದ್ದು ಮಂಕಿ ಪಾರ್ಕ್ ಅಂತ ಹೇಳ್ತೇವೆ, ಒಳ್ಳೆ ಹೆಸರೇ ಕೊಡ್ತೇವೆ. ಬೇಕಾದರೆ ಅದರ ಒಳಗೆ ಬಿಡಲಿ, ಜನರನ್ನು ಹೋಗ್ಲಿಕ್ಕೆ ಬಿಡಲಿ. ಯಾಕೆ ಕೇಳಿದ್ರೆ ಇವತ್ತು ನಾನು ಆವಾಗಲೇ ಹೇಳಿದೆಲ್ಲ, ಅವ್ರು ಮಂಕಿ ಪಾರ್ಕ್ ಅಂದರೆ ತುಂಬ ಜನರಿಗೆ ನೋಡಲಿಕ್ಕೆ ಖುಷಿ ಇರ್ತದೆ. ಇವತ್ತು ಏನು ಅಭಯಾರಣ್ಯಗಳಲ್ಲಿ ತಿರುಗ್ತಾ ಇದ್ದಾರೆ, ನೀವು ಹೋಗ್ಬೋದು, ಬಂಡೀಪುರ ಅಭಯಾರಣ್ಯದಲ್ಲೆಲ್ಲ ತಿರುಗ್ತಾರೆ, ಹುಲಿ ಸಿಂಹಗಳನ್ನು ನೋಡ್ತಾರೆ. ಹಾಗೆ ನೀವು ಮಂಗಗಳನ್ನು ನೋಡ್ಕೊಳ್ಳಿ, ಅವುಗಳ ಚೇಷ್ಟೆಗಳನ್ನು ಅಲ್ಲಿ ನೋಡ್ಕೊಂಡು ಬರಲಿ ಅಂತ ಒಂದು ವ್ಯವಸ್ಥೆಯನ್ನು ರೂಢಿಸಿಕೊಳ್ಳಿ. ಯಾಕೆ ಕೇಳಿದ್ರೆ ಹಾಗೆ ಟಿಕೆಟ್ ಇಟ್ಟಾದರೂ ದುಡ್ಡು ಮಾಡಲಿ, ಅದು ನಮಗೆ ಎರಡನೇ ಪ್ರಶ್ನೆ. ಆದರೆ ಸಮಸ್ಯೆ ಪರಿಹಾರ ಆಗಬೇಕು. ಮುಖ್ಯವಾಗಿ ಏನು ಕೇಳಿದ್ರೆ ಮಂಗಗಳಿಂದ ನಮಗೆ ಮುಕ್ತಿ ಬೇಕು. ಮುಕ್ತಿ ಇಲ್ಲ ಅಂದ್ರೆ ಆಗೋದಿಲ್ಲ. ಅದು ಮುಕ್ತಿ ಹೇಗೆ ಬೇಕು ಕೇಳಿದ್ರೆ ಈ ಥರ ಮಾಡಿದರೆ ಅದು ಮುಕ್ತಿ ಹೊಂದಲಿಕ್ಕೆ ಆಗ್ತದೆ. ಇಲ್ಲಿಂದ ನಾವು ಬೇರೆ ಕಡೆ ಕೊಂಡೋಗಿ ಅಂತ ಹೇಳೋದಿಲ್ಲ. ನಮ್ಮಲ್ಲೇ ಇದ್ದಾವೆ, ಸೋಮೇಶ್ವರದಲ್ಲಿ ಅಭಯಾರಣ್ಯ ಇದೆ, ಇವತ್ತು ನೋಡ್ಬೋದು ನಿಮಗೆ, ಅದು 100 ಎಕರೆ ಇದ್ದಾವೆ. ಅಂಥ ಒಂದು ಪ್ರದೇಶಗಳಲ್ಲಿ ಇದನ್ನು ಮಾಡಿಕೊಂಡ್ರೆ ಏನು ಕಷ್ಟ ಆಗೋದಿಲ್ಲ. ಆದರೆ ಇನ್ನೊಬ್ಬ ರೈತನಿಗೆ ನಮ್ಮಲ್ಲಿಂದ ಸೋಮೇಶ್ವರದವರಿಗೆ ಸಮಸ್ಯೆ ಆಗಬಾರ್ದು. ಇಲ್ಲಿಂದ ಕೊಂಡೋಗಿ ಬಿಡುವಂಥದ್ದು ಇವತ್ತು ಏನಾಗ್ತದೆ ಕೇಳಿದ್ರೆ ಆಗುಂಬೆ ಕೊಂಡೋಗಿ ಬಿಡೋದು, ಇಲ್ಲಿ ಹಿಡಿದುಬಿಟ್ಟು ಆಗುಂಬೆಯಲ್ಲಿ ಕೊಂಡೋಗಿ ಬಿಡೋದು, ಇಲ್ಲಿ ಕೊಂಡೋಗಿಬಿಟ್ಟು ಮಾಳ ಈ ಸೈಡ್ ಘಾಟಿ ಬಿಡೋದಲ್ಲಿ ಬಿಡೋದು, ಅಲ್ಲಿ ಜಾಸ್ತಿ ಮಂಗಳಿದ್ದಲ್ಲ ಅಂದ್ರೆ ಅವುಗಳು ಮತ್ತೆ ಪುನಃ ಈಚೆನೇ ಬರ್ತವೆ. ಆದರೆ ಅಲ್ಲೇ ರೈತರಿಗೆ ಸಮಸ್ಯೆ ಆಗ್ತದೆ, ಅದನ್ನು ನಾವು ಮನಗಾಣಬೇಕು. ಹಾಗಾಗಿ ಇಂಥ ಒಂದು ಸಮಸ್ಯೆಯನ್ನು ಅಲ್ಲಿ ಆ ಥರ ಒಂದು ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಳುವಂಥದ್ದು. ಇಲ್ಲದಿದ್ದರೆ ಖಂಡಿತವಾಗಿಯೂ ಮಂಗಗಳ ಸಂಖ್ಯೆಯನ್ನು ಕಡಿಮೆ ಮಾಡದಿದ್ದರೆ ನಮ್ಮ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಇನ್ನು ಹೆಚ್ಚು ದಿನ ದೂರ ಇಲ್ಲ. ಯಾಕೆ ಕೇಳಿದರೆ ಹಳ್ಳಿ ಪ್ರದೇಶದಲ್ಲಿರುವಂಥ ಮನೆಗಳಲ್ಲಿ ಮಂಗನೇ ಹೋಗುವಂಥ ಪರಿಸ್ಥಿತಿ ಬರ್ತದೆ. ಯಾಕೆ ಹೇಳಿದ್ರೆ ಎಲ್ಲ ಕೃಷಿ ಬಿಟ್ಟರೆ ಮತ್ತೆ ಕೃಷಿ ಸಿಗೋದಿಲ್ಲ, ಅವನಿಗೆ ಮನುಷ್ಯ ತಿಂದಂಥ ಆಹಾರನೇ ಬೇಕಾಗ್ತದೆ. ಹಾಗಾಗಿ ಅವರೇ ಹೇಳಿದ್ರಲ್ಲ ಅವಾಗ, ಅದಕ್ಕೊಂದು ಕಂಟ್ರೋಲ್ ಬೇಕು ಅಂತ ಹೇಳುವಂಥದ್ದು ಅವಾಗ ಒಬ್ಬರು ಸ್ನೇಹಿತರು ಹೇಳಿದಂಗೆ, ಖಂಡಿತ ಇವತ್ತು ಕಂಟ್ರೋಲ್ ಮಾಡದೇ ಇದ್ದರೆ ಈ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಸರ್, ಇನ್ನೊಂದು ಏನಂತ ಹೇಳಿದ್ರೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ ಆ ಕಾಡಲ್ಲಿರುವಂತಹ ಮರಗಳನ್ನು ಕಡಿಬಾರ್ದು, ಕಾಡಲ್ಲಿರುವಂತಹ ಪ್ರಾಣಿಗಳಿಗೆ ಹಾನಿ ಮಾಡಬಾರ್ದು, ಅವುಗಳಿಗೆ ನೋವು ಮಾಡಬಾರ್ದು, ಸಾಯಿಸಬಾರ್ದು ಅಂತ. ಅದೇ ಕಾಡಲ್ಲಿರುವಂತಹ ಪ್ರಾಣಿ ನಾಡಿಗೆ ಬಂದು ರೈತರಿಗೆ ಇಷ್ಟು ಕಾಟ ಕೊಡ್ತಾ ಇದ್ರೆ ಅರಣ್ಯ ಇಲಾಖೆಯವರು ಯಾಕೆ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಸರಿಯಾದಂತಹ ಕ್ರಮವನ್ನು ಕೈಗೊಳ್ತಿಲ್ಲ ಅನ್ನುವಂಥದ್ದು. ಇವತ್ತು ನಾನು ಹೇಳ್ತಾ ಇದ್ದೇನೆ, ಅರಣ್ಯ ಇಲಾಖೆಯವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಮೊದಲನೇ ಬಾರಿಗೆ. ಈಗ ಪ್ರಾಣಿಗಳ ಸಂರಕ್ಷಣೆ ಅವರ ಜವಾಬ್ದಾರಿ. ಯಾರದ್ದು? ಇವಾಗ ಏನು ಅರಣ್ಯ ಇಲಾಖೆಯ ಜವಾಬ್ದಾರಿ ಏನು ಕೇಳಿದರೆ ಪ್ರಾಣಿಗಳದ್ದು ಸಂರಕ್ಷಣೆ ಮಾಡಬೇಕು, ತನ್ಮೂಲಕ ಕಾಡಿನ ಸಂರಕ್ಷಣೆಯನ್ನು ಮಾಡಬೇಕು. ಇದು ಇವತ್ತು ಎರಡೂ ಆಗ್ತಾ ಇಲ್ಲ. ಆಚೆ ಅರಣ್ಯದು ಸಂರಕ್ಷಣೆ ಆಗ್ತಾ ಇಲ್ಲ, ಈಚೆ ಪ್ರಾಣಿಗಳ ಸಂರಕ್ಷಣೆಯೂ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಕಾಡಿನಿಂದ ಎಲ್ಲ ನಾಡಿಗೆ ಬರ್ತಾ ಇರುವಂತಹದ್ದು ಇವರು ಮಾಡ್ತಾ ಇದ್ದಾರೆ. ಏನು ಕೇಳಿದ್ರೆ ಈ ಕಡೆಯಿಂದ ಹಿಡ್ಕೊಂಡು ಹೋಗಿ ಆಚೆ ಕಡೆ ಬಿಡುವಂಥ ಪರಿಸ್ಥಿತಿಯನ್ನು ಇವ್ರು ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು. ಸ್ಪಷ್ಟವಾದಂಥ ನಿರ್ದೇಶನ ಅವರಿಗೂ ಇಲ್ಲ. ಇವತ್ತು ಏನು ಕೇಳಿದ್ರೆ ಸಮಯ ಕಾಲಹರಣ ಮಾಡೋದ್ರಲ್ಲೇ ಇದ್ದಾರೆ ಬಿಟ್ರೆ, ಅಂದ್ರೆ ಇವರಿಗೆ ಅವ್ರು ಬೆಟ್ಟು ಮಾಡಿ ತೋರಿಸುವಂಥದ್ದು, ಅವರಿಗೆ ಇವರು ಬೆಟ್ಟು ಮಾಡಿ ತೋರಿಸುವಂಥದ್ದು ಬಿಟ್ರೆ ಮಧ್ಯೆ ಕೆಲಸ ಆಗ್ತಾ ಇಲ್ಲ, ಯಾವುದೇ ರೀತಿಯಲ್ಲಿ ಕೆಲಸ ಆಗ್ತಾ ಇಲ್ಲ. ಅಂದ್ರೆ ಝೀರೋ. ಇವತ್ತು ನೀವು ಬೇಕಾದ್ರೆ ಸರ್ವೆ ಮಾಡಿ, ಅರಣ್ಯ ಇಲಾಖೆಯವರನ್ನು ನಾಳೆನೇ ಹೋಗಿ ನೀವು ಸರ್ವೆ ಮಾಡಿಸಿ, ಅವ್ರು ಏನು ಕೆಲಸ ಮಾಡಿದ್ದಾರೆ, ಅವ್ರು ಏನು ಎಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳುವಂಥದ್ದು ತೋರಿಸಿಕೊಡ್ಲಿ. ಯಾಕೆ ಕೇಳಿದ್ರೆ ಇವತ್ತು ಅರಣ್ಯ ಕಡಿಲಿಕ್ಕೆ ಅವ್ರು ಯಾಕೆ ಪರ್ಮಿಷನ್ ಕೊಡ್ತಾರೆ ಕೇಳಿದ್ರೆ, ಅವನು ಅವನು ಪುನಃ ಅಲ್ಲಿ ಗಿಡ ಮಾಡಲೇಬೇಕು. ಅವನು ಇಲ್ಲದಿದ್ದರೆ ಅರಣ್ಯ ಇವತ್ತು ಅವನು ಕಡಿಲಿಕ್ಕೆ ಅವಕಾಶ ಇಲ್ಲ, ಕಾನೂನಿನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಅವ್ನು ನೆಡುವಾಗ ಸಹ ಇವರಿಗೆ ಸ್ಪಷ್ಟವಾದ ನಿರ್ದೇಶನ ಕೊಟ್ಟರೆ ಏನಾಗ್ತದೆ? ಇವರು ರಸ್ತೆ ಬದಿಯಲ್ಲಿ ಏನು ಕೇಳಿದ್ರೆ ಯಾವುದೋ ಒಂದು ಲೈನ್ ಅಡಿಯಲ್ಲಿ ಮರ ನೆಡ್ತಾ ಹೋಗ್ತಾರೆ. ನೀವು ನೋಡಿ ಬೇಕಾದ್ರೆ ಎಲ್ಲಿ ದೊಡ್ಡ ಲೈನ್ ಇದೆ ಅದರ ಅಡಿಯಲ್ಲಿ ಮರ ನೆಡ್ತಾರೆ. ಯಾಕಂದ್ರೆ ಅದು 2 ವರ್ಷದಲ್ಲಿ ಕಡ್ದು ಹಾಕ್ಬೇಕು ಅವರಿಗೆ, ಪುನಃ ನಡಬೇಕು. ಇಂಥ ಒಂದು ಸ್ಥಿತಿ ಬೇಡ. ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಕಾಡಿನ ರಕ್ಷಣೆ ಮತ್ತು ಕಾಡು ಪ್ರಾಣಿಗಳ ರಕ್ಷಣೆಯನ್ನು ಜವಾಬ್ದಾರಿಯನ್ನು ಇವರು ಅರಣ್ಯ ಇಲಾಖೆ ತಗೊಳ್ಬೇಕು. ಸರ್ಕಾರ ಎಚ್ಚೆತ್ತುಕೊಂಡು ಸರಿಯಾದ ಮಾರ್ಗದರ್ಶನ ಮಾಹಿತಿ ಅವರಿಗೆ ಕೊಡಬೇಕು. ತನ್ಮೂಲಕ ರೈತರನ್ನು ಅವರು ಅದಕ್ಕೆ ಅವರ ಒಂದು ಇದಕ್ಕೆ ತಗೊಳ್ಬೇಕು. ರೈತರನ್ನು ಅವರಿಗೆ ಯಾವ ರೀತಿ ನೀವು ಮಾಡ್ಬೋದು ಅಂತ ಹೇಳುವಂಥದ್ದು ರೈತರಿಗೆ ಕೊಡಬೇಕು. ಯಾಕೆ ಹೇಳಿದ್ರೆ ಸುಮ್ಮನೆ ಅವರು ಮಾಡಿದ್ರೆ ಆಗೋದಿಲ್ಲ. ರೈತರ ಸಹಕಾರ ಯಾವತ್ತಿಗೆ ಇರ್ತದೋ ಅಥವಾ ಅವ್ರ ಸಾರ್ವಜನಿಕರ ಸಹಕಾರ ಯಾವತ್ತಿಗೆ ಇರ್ತದೋ ಸುಲಭದಲ್ಲಿ ಇದನ್ನೆಲ್ಲ ಮಾಡೋಕ್ಕಾಗುತ್ತೆ. ಯಾಕೆ ಹೇಳಿದ್ರೆ ಒಂದು ಇಲಾಖೆ ಅಷ್ಟು ಸುಲಭವಾಗಿ ಅವರಿಗೆ ಮಾಡೋಕ್ಕಾಗೋದಿಲ್ಲ. ಇವತ್ತು ಸಾಕಷ್ಟು ಸಾರ್ವಜನಿಕ ಸಂಸ್ಥೆಗಳಿದ್ದಾವೆ, ಯುವಕ ಮಂಡಲ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಿದ್ದಾವೆ. ಅವರ ಸಹಕಾರ ಪಡ್ಕೊಂಡು ಇದನ್ನೆಲ್ಲ ಮುಂದುವರಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಫಂಡ್ ಇರ್ಬೋದು, ಬೇರೆ ಬೇರೆ ಇದಕ್ಕೆ ಏನು ಸಮಸ್ಯೆಗಳು ಮಾತಾಡೋಕೆ ಹೋಗ್ತೀನಿ. ಇವಾಗ ಗೌರ್ಮೆಂಟ್ ಸರ್ಕಾರದಿಂದ ಆಗಿರ್ಬೋದು ಒಂದು ಫಂಡ್ ಅಂತ ಇರ್ತದೆ, ಅರಣ್ಯ ಇಲಾಖೆ ಆಗಿರ್ಬೋದು, ಅಬಕಾರಿ ಆಗಿರ್ಬೋದು, ಇನ್ಯಾವುದೇ ಆಗಿರ್ಬೋದು, ಎಲ್ಲ ಸಂಸ್ಥೆಯು ಕೂಡ ಒಂದು ಇಂದಿಷ್ಟು ಫಂಡ್ ಅಂತ ಇರ್ತದೆ. ಅಲ್ಲಿ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಅಧಿಕಾರಿಗಳು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ರೆ ಖಂಡಿತವಾಗಿ ಕೂಡ ಸರ್ಕಾರ ಒಂದು ಸಹಾಯಧನವನ್ನು ನೀಡ್ತದೆ. ಆ ನಿಟ್ಟಿನಲ್ಲಿ ಅಧಿಕಾರಿ ಏನು ಅರಣ್ಯ ಅಧಿಕಾರಿಗಳು ಯಾಕೆ ಕೆಲಸ ಮಾಡ್ತಾ ಇಲ್ವೋ ಅಥವಾ ಮಾಡ್ತಾ ಇದ್ದಾರೆ ಅಥವಾ ಫಲ ಸಿಗ್ತಾ ಇಲ್ವೋ? ಮುಖ್ಯವಾಗಿ ನಾನು ಹೇಳ್ತಾ ಇದ್ದೇನೆ, ಅವರು ಒಂದು ಕಡೆಯಲ್ಲಿ ಯಾವುದೇ ಒಂದು ಕಾಡು ಪ್ರಾಣಿಯನ್ನು ಇವತ್ತು ಚಿರತೆ ಇರ್ಬೋದು, ಏನೇ ಇರ್ಬೋದು, ಹಿಡಿದುಕೊಂಡು ಹೋಗಿ ತಗೊಂಡು ಹೋಗಿ ಅವರು ಬೇರೆ ಅರಣ್ಯಕ್ಕೆ ಇದು ಬಿಟ್ಟರೆ ಅವರಾಗಿ ಪ್ರಯತ್ನ ಮಾಡಿ ಯಾವುದನ್ನು ಮಾಡೋದಿಲ್ಲ. ಸರ್ಕಾರಕ್ಕೆ ಸರಿಯಾದ ನಿರ್ದೇಶನ ಇದೆ. ಏನು ಕೇಳಿದರೆ ಕಾಡು ಪ್ರಾಣಿಗಳನ್ನು ಯಾವ ಥರ ನೀವು ಹದ್ದುಬಸ್ತಿನಲ್ಲಿ ಇಡಬೇಕಂತ ಹೇಳುವಂಥದ್ದು ಅವ್ರಿಗೆ ನಿರ್ದೇಶನ ಇದೆ. ಇಲ್ಲದಿದ್ದರೆ ಯಾಕೆ ಹಿಮಾಚಲ ಪ್ರದೇಶದಲ್ಲಿ ಅಷ್ಟು ಚೆನ್ನಾಗಿ ಆಗ್ತದೆ, ನಮ್ಮ ಕರ್ನಾಟಕದಲ್ಲಿ ಯಾಕೆ ಆಗೋದಿಲ್ಲ? ಯಾಕೆ ಹೇಳಿದ್ರೆ ಬೇರೆ ಕಡೆಗಳಲ್ಲಿ ಸಮಸ್ಯೆಗಳಂತ ನಮ್ಮಲ್ಲಿ ಸಮಸ್ಯೆಗಳು ಜಾಸ್ತಿ ಇರುವಂಥದ್ದು. ನಾನು ಹೇಳುವಂಥದ್ದು ಏನು ಕೇಳಿದರೆ
ಸಮಸ್ಯೆ ಎಲ್ಲಿ ಉಂಟೋ ಅದನ್ನು ಪರಿಹಾರ ಮಾಡಲಿಕ್ಕೆ ಸರ್ಕಾರನೂ ಮನಸ್ಸು ಮಾಡಬೇಕು, ಅಧಿಕಾರಿಗಳು ಮನಸ್ಸು ಮಾಡಬೇಕು. ಇವರು ಸ್ಪಷ್ಟವಾಗಿ ಹೇಳಬೇಕು ಅಧಿಕಾರಿಗಳು. ಪ್ರತಿಯೊಂದು ಸಂದರ್ಭದಲ್ಲಿ ಇವರಿಗೆ ಜಿಲ್ಲಾಧಿಕಾರಿಯಿಂದ ಹಿಡಿದು ಎಲ್ಲ ಕಡೆಗಳಲ್ಲಿ ಇವರಿಗೆ ಮೀಟಿಂಗ್ ಮಾಡ್ತಾರೆ. ಮಾಡುವಾಗ ಹೇಳಬೇಕು, ಇಂಥ ಸಮಸ್ಯೆ ರೈತರಲ್ಲಿದೆ, ನಮ್ಮ ಕೂಗು ಅವರಿಗೆ ಕೇಳ್ತಾ ಇಲ್ವೇ, ನಾವು ಇಷ್ಟು ಕೂಗ್ತಾ ಇದ್ದೇವೆ, ಈಗೆಲ್ಲ ಆಗ್ತಾ ಇದೆ ಅಂತ ಹೇಳುವಂಥದ್ದು. ಆದರೆ ಅವರಿಗೆ ಕೇಳೋದಿಲ್ವಾ, ಈ ಸಮಸ್ಯೆಯನ್ನು ಯಾವ ಥರ ಪರಿಹಾರ ಮಾಡ್ಬೋದು ಅಂತ ಹೇಳುವಂಥದ್ದು ಇಷ್ಟು ಅಧಿಕಾರಿಗಳಾಗಲಿ ಇಷ್ಟು ಜನಪ್ರತಿನಿಧಿಗಳಾಗಲಿ ಇದರ ಬಗ್ಗೆ ಏನಾದರೂ ತಲೆ ಕೆಡಿಸ್ಕೊಂಡಿದ್ದಾರಾ? ಖಾಲಿ ಅವ್ರು ಏನು ಕೇಳಿದ್ರೆ ಚುನಾವಣೆ ಬಂದಾವಾಗ ಎಲ್ಲ ಗಿಮಿಕ್ ಹುಟ್ಟಿಸ್ತಾರೆ ಬಿಟ್ಟರೆ ಖಂಡಿತವಾಗಿಯೂ ಸರಿಯಾದ ರೀತಿಯಲ್ಲಿ ಕೃಷಿಕನಿಗೆ ಇವತ್ತು ಮಾಹಿತಿ ಮಾರ್ಗದರ್ಶನ ಕೊಡೋದಿಲ್ಲ. ಅವನ ಬಗ್ಗೆ ಯಾವುದೇ ರೀತಿಯಲ್ಲಿ ಅವರು ಕಳಕಳಿ ತೋರಿಸೋದಿಲ್ಲ. ಇವತ್ತು ಸಾಲ ಮನ್ನಾದಂಥ ಯೋಜನೆಗಳು ಎಲ್ಲ ಸರ್ಕಾರ ಮಾಡಿದೆ, ಯಾಕೆ ಜನಪ್ರತಿನಿಧಿಗಳು ಸ್ಪಷ್ಟವಾಗಿ ನಿರ್ದೇಶನ ಕೊಡಬಾರ್ದು ಸರ್ಕಾರ ಸಂಘಗಳಿಗೆ? ಎಲ್ಲಿ ಎಷ್ಟು ಜನ ರೈತರಿಗೆ ಇವತ್ತು ಸಾಲ ಮನ್ನಾ ಆಗಿದೆ? ಯಾಕೆ ಹೇಳ್ತಾ ಇದ್ದೇನೆ ಕೇಳಿದರೆ ಸರಿಯಾದ ನಿರ್ದೇಶನ ಯಾವತ್ತಿನವರೆಗೆ ಇರೋದಿಲ್ವೋ ಅವತ್ತಿನವರೆಗೆ ಈ ಅಧಿಕಾರಿಗಳು ಏನೂ ಕೆಲಸ ಮಾಡೋದಿಲ್ಲ. ಹಾಗಾಗಿ ಸರಿಯಾದ ನಿರ್ದೇಶನ ಇದ್ದರೆ ನಿಮಗೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದರೆ ಮಾತ್ರ ಸಂಬಳ ಕೊಡ್ತೇವೆ ಅಂತ ಹೇಳುವಂಥದ್ದನ್ನು ಕಟ್ಟುನಿಟ್ಟಿನ ಕ್ರಮ ಅವ್ರು ಕೈಗೊಳ್ಳಬೇಕು. ಇವತ್ತು ನಮಗೆ ಏನಾಗ್ತಾ ಇದೆ ಕೇಳಿದರೆ ಸಮಸ್ಯೆ ಉಲ್ಬಣ ಆದವಾಗ ನಾವು ಎಲ್ಲವನ್ನು ಎಚ್ಚೆತ್ತುಕೊಂಡು ಬೊಬ್ಬೆ ಹೊಡಿತೇವೆ. ನಾವು ಸಹ ಏನು ಕೇಳಿದರೆ ಎಷ್ಟು ಬೊಬ್ಬೆ ಹೊಡಿತೇವೆ ಕೇಳಿದ್ರೆ ಒಂದು 100 ಜನ ಹಿಡ್ಕೊಂಡು ಬೊಬ್ಬೆ ಹೊಡೆದ್ರೆ ಸಾಕಾಗುವುದಿಲ್ಲ. ಇವತ್ತು ಇಡೀ ಸಮುದಾಯವೇ ಎದ್ದು ಇವತ್ತು ಬೊಬ್ಬೆ ಹೊಡೆದ್ರೆ ಖಂಡಿತವಾಗಿಯೂ ಈ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತ ಆಗೋದಿಲ್ಲ. ಇವತ್ತು ಸಾಲ ಮನ್ನಾದಿಂದ ಹಿಡಿದು ಪ್ರಾಣಿಗಳ ಹಾವಳಿ ಇರ್ಬೋದು, ಎಲ್ಲಕ್ಕೂ ಹಾಗೇನೆ ಇವತ್ತು ಬೆಳೆ ಪರಿಹಾರವೂ ಇರ್ಬೋದು, ಭಾರಿ ಕನಿಷ್ಠ ಮಟ್ಟದಲ್ಲಿದೆ. ಅದರಿಂದ ಇದನ್ನೆಲ್ಲ ಹೆಚ್ಚಿಸುವಂಥ ಪ್ರಯತ್ನಗಳು ಜನಪ್ರತಿನಿಧಿಗಳ ಮೂಲಕ ಸರ್ಕಾರಕ್ಕೆ ಹೋಗಬೇಕು. ತನ್ನ ಮೂಲಕ ಇದು ಜಾರಿಗೊಳಿಸಿದ್ರೆ ಖಂಡಿತ ಕೃಷಿಕರವಾಗಿ ನಿಶ್ಚಿಂತೆಯಾಗಿ. ನನ್ನ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಸರ್ಕಾರ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅನ್ನೋಂಥದ್ದು ಒಂದು ಕಡೆ ಆದ್ರೆ, ವೋಟಿಂಗ್ ಟೈಮಲ್ಲಿ ಅಥವಾ ಎಲೆಕ್ಷನ್ ಟೈಮಲ್ಲಿ ಓಟನ್ನು ಕೇಳೋಕೆ ಬರ್ತಾರೆ, ಇಷ್ಟು ಪ್ರಮಾಣದ ಬೆಳೆ ಹಾನಿ ಆಗ್ತಾ ಇದೆ, ರೈತರು ಕಷ್ಟದಲ್ಲಿದ್ದಾನೆ, ಸಾಲದಲ್ಲಿದ್ದಾನೆ, ಹೀಗೆಲ್ಲ ಇರುವಾಗ ಒಂದು ಸ್ಪಷ್ಟವಾದಂತಹ ನಿರ್ದೇಶನವನ್ನು ಕೊಡಬೇಕು. ಹಾಗಾದ್ರೆ ಬಡವನಾದಂತಹ ರೈತ ಬಡವನಾಗೇ ಇರಬೇಕಾ? ಹಾಗಾದ್ರೆ ನೀವು ಹೇಳುವಂಥದ್ದು ಸರಿಯಾದ ಪ್ರಶ್ನೆ. ಯಾಕೆ ಕೇಳಿದ್ರೆ ಇವತ್ತು ಏನಾಗ್ತಾ ಇದೆ ಕೇಳಿದರೆ ಕೃಷಿಕನನ್ನು ಎಲ್ಲಿ ಸೋಲಿಸ್ತಾ ಇದ್ದಾರೆ ಕೇಳಿದರೆ ಇಲಾಖೆಗಳೇ ಸೋಲಿಸುವಂಥದ್ದು. ಸ್ಪಷ್ಟವಾಗಿ ಇವರು ಇಷ್ಟು ನಷ್ಟ ಆಗಿದೆ ಅಂತ ಹೇಳುವಂಥದ್ದು ಕೊಡುವುದೇ ಇಲ್ಲ. ತಪ್ಪು ಲೆಕ್ಕಾಚಾರ ಕೊಡ್ತಾರೆ. ಇಲ್ಲಿ 100 ರೂಪಾಯಿ ನಮಗೆ 100 ರೂಪಾಯಿ ನಷ್ಟ ಆಗಿದ್ರೆ ಅವರು 10 ರೂಪಾಯಿ ಲೆಕ್ಕ ಕೊಡುವಂಥದ್ದು ಈ ಸಮಸ್ಯೆ. ಮತ್ತೆ ಏನು ಕೇಳಿದರೆ ಇವ್ರ ಹತ್ರ ಯಾವುದೇ ಮಾಹಿತಿಗಳಿಲ್ಲ. ಯಾವುದೇ ಇಲಾಖೆಗಳನ್ನು ತಗೊಳ್ಳಿ, ನಮ್ಮ ಜಿಲ್ಲೆ ಇರ್ಬೋದು, ಎಲ್ಲಿಗೆ ಸಮರ್ಪಕ ಮಾಹಿತಿಗಳಿಲ್ಲ. ಆಫೀಸ್ನಲ್ಲಿ ಕೂತ್ಕೊಂಡು ಫೋನ್ ಮಾಡಿ 10 ಜನರ ಹತ್ರ ಕೇಳಿ ಮಾಡೋದು ಬಿಟ್ಟರೆ ಇವರು ಸರಿಯಾದ ಸಮೀಕ್ಷೆಯನ್ನು ಮಾಡೋದಿಲ್ಲ. ಈಗ ಬೆಳೆ ಸಮೀಕ್ಷೆ ಅಂತ ಹೊರಟಿದ್ದಾರೆ, ಬೆಳೆ ಸಮೀಕ್ಷೆನೂ ಅಪೂರ್ಣ ಆಗಿದೆ. ಏನು ಕೇಳಿದರೆ ಭತ್ತದ ಗದ್ದೆಯಲ್ಲಿ ನಿಂತುಕೊಂಡು ಏನು ಡೌನ್ಲೋಡ್ ಮಾಡಿ ಇದು ಮಾಡಿ ಅಂತ ಹೇಳುವಂಥದ್ದು. ಇವತ್ತು ಅಷ್ಟು ಒಂದು ಸಂಖ್ಯೆಯಲ್ಲಿ ಅಷ್ಟು ಒಂದು ರೀತಿಯಲ್ಲಿ ನಮ್ಮ ಮಾಧ್ಯಮಗಳು ಇದು ಮಾಡ್ತಾ ಇದ್ದಾವೆ. ಏನು ಕೇಳಿದರೆ ಎಲ್ಲಿ ಜಾಸ್ತಿ ಸಮಸ್ಯೆ ಉಂಟು ಅಂತ ಅವರಿಗೆ ಕುತ್ಕೊಂಡಲ್ಲಿ ನೋಡ್ಲಿಕ್ಕಂಥ ವ್ಯವಸ್ಥೆ ಇದೆ, ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ? ಆದ್ರಿಂದ ನಮ್ಮ ಜನಪ್ರತಿನಿಧಿಗಳು ಇದು ಏನು ಕೇಳಿದರೆ ಈ ಸಮಸ್ಯೆಯನ್ನು ಎತ್ತೋದೇ ಇಲ್ಲ. ಈಗ ಘಟದ ಮೇಲೆ ಹೋದರೆ ಒಂದು ಸಣ್ಣ ಸಮಸ್ಯೆ ಬರಲಿ ಎಷ್ಟು ಚೆನ್ನಾಗಿ ಎತ್ತುತ್ತಾರೆ ಈಗ. ಹಾಗಾಗಿ ನಮ್ಮ ಇವ್ರು ಸ್ವಲ್ಪ ಒತ್ತಡ ಹಾಕಬೇಕು. ನಾವು ಏನು ಕೇಳಿದ್ರೆ ಮನವಿ ಕೊಟ್ಟ ಕೂಡಲೇ ನಮ್ಮ ಜನಪ್ರತಿನಿಧಿಗಳು ಏನು ಮಾಡ್ತಾರೆ ಕೇಳಿದ್ರೆ ಅಲ್ಲಿ ಇಡ್ತಾರೆ, ಭಾರಿ ಚೆನ್ನಾಗಿ ಹೌದು ಹೌದು ಅಂತ ಹೇಳ್ತಾರೆ, ಮತ್ತೆ ಅದ್ರ ಬಗ್ಗೆನೇ ಹೋಗೋದಿಲ್ಲ. ಇನ್ನೊಂದು ಸಲ ಹೋದಾಗ ಎಚ್ಚೆತ್ತುಕೊಂಡಾಗ ಮತ್ತೆ ಏನಾದರೂ ಮಾಡ್ತಾರೆ. ಆದರೆ ನಾನು ಹೇಳುವಂಥದ್ದು, ನಾನು ವಿಧಾನಸೌಧದಲ್ಲಿ ಕಂಡಂಥ ಇದು ಅವರ ಸಮಸ್ಯೆ ಬರುವಾಗ ಅಲ್ಲಿ ರೈತರು 100 ಜನ ಬಂದು ಕೂತ್ಕೊಳ್ತಾರೆ. ಬೆಂಗಳೂರಿನಲ್ಲಿ ವಿಧಾನಸೌಧದೊಳಗೆ ಇವರನ್ನು ಹಿಡ್ಕೊಂಡು ದೂಡುವಂಥದ್ದು ಏನು ಕೇಳಿದ್ರೆ ಈ ಸಮಸ್ಯೆ ಹೇಳು ಅಂತ ಹೇಳುವಂಥದ್ದು ಅಷ್ಟು ಒತ್ತಡ ತರ್ತಾರೆ. ನಮ್ಮ ಜನಪ್ರತಿನಿಧಿಗಳಿಗೂ ನಾವು ಮುಂದಿನ ದಿನದಲ್ಲಿ ಇಂಥ ಒಂದು ಒತ್ತಡ ತಂದರೆ ಮಾತ್ರ ಇದು ಆಗ್ಬೋದು. ಇಲ್ಲದಿದ್ರೆ ಅವರು ಊರಿಗೆ ಬರ್ಲಿಕ್ಕೆ ಬಿಡಬಾರ್ದು. ಯಾಕೆ ಹೇಳಿದ್ರೆ ಇವರು ಏನು ಧ್ವನಿ ಎತ್ತುವುದಿಲ್ಲ, ಈ ಧ್ವನಿ ಬರಬೇಕು. ಏನಂದ್ರೆ ರೈತರ ಕೂಗನ್ನು ಅಳಲು ಏನಿದೆ ಅದು ವಿಧಾನಸೌಧದಲ್ಲಿ ಮೊಳಗಬೇಕು. ಅಂತ ಸಂದರ್ಭದಲ್ಲಿ ಈ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ, ಇಲ್ಲದ್ರೆ ಖಂಡಿತ ಆಗೋದಿಲ್ಲ. ಸೊ ನಾನು ಹೇಳುವ ಪ್ರಕಾರ ಜನಪ್ರತಿನಿಧಿಯನ್ನ ಅಷ್ಟು ಪ್ರಮಾಣದಲ್ಲಿ ಫೋರ್ಸ್ ಮಾಡೋ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ ಒಬ್ಬ ಜನಪ್ರತಿನಿಧಿ ಆದಂಥವನು ಅವನಿಗೆ ಇರುವಂತಹ ಕೆಲಸ ಜನಗಳ ಸಮಸ್ಯೆಗಳನ್ನ ಪರಿಹರಿಸುವುದೊಂದು ಆ ಕೆಲಸವನ್ನು ಅವನು ಮಾಡಬೇಕಲ್ವಾ? ಜನರು ಯಾಕೆ ಅಷ್ಟು ಫೋರ್ಸ್ಫುಲ್ ಆಗಿ ಮಾಡಬೇಕು ಅನ್ನೋದು. ಇವತ್ತು ನೋಡಿ ಎಲ್ಲಿ ನಮ್ಮಲ್ಲಿ ಪ್ರತಿನಿಧಿಗಳು ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದಾರೆ ನೋಡಿ. ಹಾಗಾಗಿ ಏನು ಕೇಳಿದರೆ 5 ವರ್ಷಕ್ಕೆ ಮತ್ತೊಮ್ಮೆ ರಿಪೀಟ್ ಆಗ್ತಾ ಇಲ್ಲ ಇದೇ ಸಮಸ್ಯೆಗೆ. ಅವ್ರು ಯಾಕೆ ಆಗ್ತಾ ಇಲ್ಲ ಹೇಳಿದ್ರೆ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡೋದೇ ಇಲ್ಲ. ಇವತ್ತು ನಮಗೆ ಭತ್ತದ ಬೆಂಬಲ ಬೆಲೆ ಖರೀದಿ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆ ನೋಡಿ. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಬರ್ತದೆ. ಇನ್ನು ಆದರೂ ಸಹ ಇವರಿಗೆ ಭತ್ತದ ಬೆಂಬಲ ಬೆಲೆ ಖರೀದಿ ಮಾಡಲಿಕ್ಕೆ ಇನ್ನೂ ಇವತ್ತಿನವರೆಗೂ ಸಾಧ್ಯವಾಗಿದೆ ನೋಡಿ. ಅಂದರೆ ಬೇರೆ ಬೇರೆ ವ್ಯವಸ್ಥೆಗಳು ಇವತ್ತು ಏನು ಕೇಳಿದರೆ ಎಲ್ಲಿ ನಮ್ಮಲ್ಲಿ ಆಗ್ತಾ ಇಲ್ಲ. ಅದು ಸಮಯ ಅಲ್ಲದ ಸಮಯದಲ್ಲಿ ಎಲ್ಲ ಬರುವಂಥದ್ದು. ಸರ್ಕಾರದ ಯೋಜನೆಗಳು ಸಮಯ ಅಲ್ಲದ ಸಮಯದಲ್ಲಿ ಬರುವುದು. ಕೆಲವೊಂದು ಕೃಷಿಕರಿಗೆ ಮಾತ್ರ ಸಿಗುವಂತಹದ್ದು, ಅದು ಕೃಷಿಕರಿಗೆಲ್ಲ ವ್ಯಾಪಾರಿಗಳಿಗೆ ಸಿಗುವಂಥ ಸ್ಥಿತಿ ಆಗಿದೆ. ಹಾಗಾಗಿ ಈ ಒಂದು ಸ್ಥಿತಿಯನ್ನು ನಾವು ದೂರ ಮಾಡಲಿಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಎಲ್ಲ ನಿರ್ಣಯಗಳನ್ನು ಮಾಡಿ ಕಳಿಸ್ತೇವೆ. ನಮ್ಮ ಸಮಾವೇಶದಲ್ಲಿ ಎಲ್ಲ ಮಾಡಿ ನಿರ್ಣಯಗಳನ್ನು ಕಳಿಸ್ತೇವೆ. ಎಲ್ಲವನ್ನು ಏನು ಕೇಳಿದರೆ ಕೆಳಗಡೆ ಹಾಕಿ ಕುತ್ಕೊಳ್ಳುವಂಥದ್ದು. ಹಾಗಾಗಿ ಇವತ್ತಿಗೆ ನಾವು ಏನು ಮಾಡ್ತಾ ಇದ್ದೇವೆ ಕೇಳಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಈ ಸಮಸ್ಯೆ ಪರಿಹಾರ ಆಗೋದಕ್ಕೆ ಇನ್ನು ಮುಂದಿನ ದಿನದಲ್ಲಿ ಹೀಗೇನೆ ಕೂತ್ಕೊಂಡ್ರೆ ಖಂಡಿತ ನಮ್ಮ ಕೃಷಿಕರಿಗೂ ನಾವು ಹೇಳುವಂಥದ್ದು ಏನು ಕೇಳಿದ್ರೆ ಖಂಡಿತ ಪರಿಹಾರ ಆಗೋದಿಲ್ಲ. ಇದು ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಒಂದು ನಾವು ರೂಪುರೇಷೆಗಳನ್ನು ಸಿದ್ಧಪಡಿಸಬೇಕು. ಸರ್ಕಾರದ ಮೇಲೆ ಒತ್ತಡ ತರಬೇಕು. ಒತ್ತಡ ತಂದು ಸಮಸ್ಯೆ ಪರಿಹಾರ ಮಾಡಬೇಕು. ನೀವು ಹೇಳಿದ್ರಿ ಏನು ಕೇಳಿದ್ರೆ ಜನಪ್ರತಿನಿಧಿಗೆ ಸಮಸ್ಯೆ ಗೊತ್ತಿಲ್ವ ಅಂತ ಹೇಳೋದು. ಆ ಜನಪ್ರತಿನಿಧಿಗೆ ಗೊತ್ತುಂಟು, ಅವನ ಮನೆಯಲ್ಲಿ ಸಹ ತಿಂತದೆ. ಏನು ಕೇಳಿದ್ರೆ ಮಂಗ ಹೋಗಿ ಬೊಂಡ ತಿನ್ನುವಂಥದ್ದು, ಕಾಡು ಪ್ರಾಣಿಗಳಿಂದ ಹಾಳಿ ಆಗುವಂಥದ್ದು,
ಬೆಳೆ ಹಾನಿ ಆಗುವಂಥದ್ದು ಒಂದು ಜನಪ್ರತಿನಿಧಿ ಮನೆಯಲ್ಲಿ ಆಗದಿರ್ತದೆ. ಆದರೆ ಆ ಸಮಸ್ಯೆ ಬಗ್ಗೆ ಅವರು ಹೋಗುವುದಿಲ್ಲ, ಬೇರೆ ಗೊಂದಲಗಳ ಬಗ್ಗೆ ಮಾತ್ರ ಎಚ್ಚರ ಆಗ್ತಾರೆ. ಹಾಗಾಗಿ ಈ ಸಮಸ್ಯೆಗಳು ಹಾಗೆಲ್ಲ ಮಾಡಬಾರ್ದು. ಎಲ್ಲವೊಂದು ಏನು ಕೇಳಿದರೆ, ಒಂದು ಸಮಸ್ಯೆ ಪರಿಹಾರ ಮಾಡಿದರೆ ಅವನನ್ನು ಖಂಡಿತ ಪೂಜನೀಯ ಭಾವನೆಯಲ್ಲಿ ಎಲ್ಲರೂ ನೋಡ್ತಾರೆ, ಗೌರವವನ್ನು ನೋಡ್ಲಿಕ್ಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತ ಗೌರವ ಆಗೋದಿಲ್ಲ. ಅವರ ವೇದಿಕೆಯಲ್ಲಿ ಮಾತ್ರ ನಾನು ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಹೇಳಿದ್ರೆ ಆಗೋದಿಲ್ಲ. ಒಂದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡ್ಲಿ, ಅವಾಗ ಏನಾಗ್ತದೆ ಕೇಳಿದ್ರೆ ಎಲ್ಲವೂ ಅವರ ಮೇಲೆ ನಮಗೆ ಒಳ್ಳೆಯ ಅಭಿಪ್ರಾಯಗಳು ಬರಲಿಕ್ಕೆ ಸಾಧ್ಯತೆ ಆಗ್ತದೆ. ಒಬ್ಬ ಯೋಗ್ಯ ವ್ಯಕ್ತಿ ಅಂತ ನಾವು ಗುರುತಿಸಲಿಕ್ಕೆ ಆಗ್ತದೆ. ಸರ್, ಇನ್ನು ಕಡೆಯದಾಗಿ ನಮ್ಮ ಕಪಿಚೇಷ್ಟೆ ಅಂತ ಬಂದ್ರೆ ಮಂಗನ ಕಾಟ ಜಾಸ್ತಿ ಆಗ್ತಾ ಇದೆ. ಇದ್ರ ಬಗ್ಗೆ ಸಾರ್ವಜನಿಕರು ಅಥವಾ ಸಂಬಂಧಪಟ್ಟವರು ಯಾವ್ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ಳಬೇಕು, ಅಂದರೆ ಯಾವ ಒಂದು ರೀತಿಯಾದಂತಹ ಒಂದು ಟೆಕ್ನಿಕನ್ನು ಉಪಯೋಗಿಸಿದರೆ ಮಂಗಗಳನ್ನು ಓಡಿಸ್ಬೋದು, ಅಥವಾ ಸಂಬಂಧಪಟ್ಟಂತಹ ಅರಣ್ಯ ಇಲಾಖೆ ಆಗಿರ್ಬೋದು ಯಾವ ರೀತಿಯಾದಂತಹ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ನಾನು ಆವಾಗದಿಂದ ಹೇಳ್ತಾ ಇದ್ದೇನೆ. ಮುಖ್ಯವಾಗಿ ಏನು ಕೇಳಿದರೆ, ಇವತ್ತು ಮಂಗಗಳನ್ನು ಓಡಿಸುವಂಥ ಸುದ್ದಿ ಬಿಟ್ಟುಬಿಡಿ. ಯಾಕೆ ಕೇಳಿದ್ರೆ ಸಾಧಾರಣಕ್ಕೆ 100ರಲ್ಲಿ 75ರಷ್ಟು ನಾವು ಮಾಡೇ ಆಗಿದೆ ಮಂಗಗಳನ್ನು ಓಡಿಸುವಂಥದ್ದು. ಇನ್ನು ಓಡಿಸುವಂಥ ಕ್ರಮ ಇಲ್ಲ. ಅವುಗಳನ್ನು ಏನಿದ್ರು ಸಹ ಪರ್ಮನೆಂಟ್ ನಾವು ಎಲ್ಲ ನಾನು ಹೇಳ್ತಾ ಇರೋದು ರೈತರಿಗೆ ಯಾಕೆ ಕೇಳಿದ್ರೆ ಇವತ್ತು ಪರ್ಮನೆಂಟ್ ಸೊಲ್ಯೂಷನ್ ನಾವು ಹುಡುಕ್ಲಿಕ್ಕೆ ಹೋಗಬೇಕು. ನಾವು ಹಿಡಿದು ಖಂಡಿತ ಅರಣ್ಯ ಇಲಾಖೆಗೆ ಕೊಡಬೇಕು. ನಮ್ಮ ಅಂತ ಒಂದು ದೊಡ್ಡ ಪ್ರತಿಭಟನೆ ಆಗಬೇಕು. ಅವರ ಗೇಟಿಗೆ ಕೊಂಡು ಹೋಗಿ ಬಿಡುವಂಥ ಪರಿಸ್ಥಿತಿ ಆಗಬೇಕು. ಇವತ್ತು ಅರಣ್ಯ ಇಲಾಖೆಯವರದ್ದು ಗೇಟಿಗೆ ಕೊಂಡು ಹೋಗಿ ಬಿಡುವಂಥ ಪರಿಸ್ಥಿತಿ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಹೇಳಿದಾಗೆ ಜನಪ್ರತಿನಿಧಿಗಳ ಗೇಟಿಗೆ ಸಹ ನಾವು ಬಿಡ್ತೇವೆ. ಇಂಥ ಒಂದು ಸ್ಥಿತಿಗೆ ನಾವು ನಿರ್ಮಾಣ ಆದರೆ ಮಾತ್ರ ಮುಂದಿನ ದಿನದಲ್ಲಿ ನಮ್ಮ ಸಮಸ್ಯೆ ಪರಿಹಾರ ಆಗ್ಬೋದು. ಹಾಗಾಗಿ ಸರ್ಕಾರ ಈಗಾಗಲೇ ಎಚ್ಚೆತ್ತುಕೊಂಡು ಮಂಕಿ ಪಾರ್ಕಿಗೆ ಹೆಚ್ಚಿನ ಒತ್ತು ಕೊಟ್ಟು, ಮತ್ತು ಬೇರೆಯನ್ನು ನಮಗೆ ಕಾಣ್ತಾ ಇಲ್ಲ, ಹಾಗೆ ಹೇಳಿದ್ರೆ ಮಂಕಿ ಪಾರ್ಕಿನ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಂಗಗಳನ್ನು ಅಲ್ಲಿ ಅವರದ್ದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದರೆ ಖಂಡಿತ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಅದರಿಂದ ದೊಡ್ಡ ಮೊತ್ತವೇನೂ ಬೇಕಾಗುವುದಿಲ್ಲ. 4 ರಿಂದ 5 ಕೋಟಿ ಇದ್ದರೆ 2 ರಿಂದ 3 ಮಂಕಿ ಪಾರ್ಕ್ಗಳು ನಮ್ಮ ಜಿಲ್ಲೆಯಲ್ಲಿ ಬೇಕಾಗುವಂಥ ಒಂದು ಮಾಡ್ಕೊಳ್ಬೋದು. ಯಾಕೆ ಕೇಳಿದ್ರೆ ಇವರು ಯಾವುದ್ಯಾವುದಕ್ಕೂ ಎಷ್ಟೆಷ್ಟು ದುಡ್ಡು ಖರ್ಚು ಮಾಡ್ತಾರೆ. ಹಾಗಾಗಿ ಜನರ ತೆರಿಗೆಯನ್ನು ಒಂದು ರೀತಿಯಲ್ಲಿ ನಮ್ಮ ತೆರಿಗೆ ಹಣವೂ ಹೋಗ್ತಾ ಇದೆ. ಹಾಗಾಗಿ ಕೃಷಿಕರಿಗಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತ ಒಳ್ಳೆ ರೀತಿಯಲ್ಲಿ ಹೆಚ್ಚಿನ ಕೃಷಿಕರಿಗೆ ಇದರಿಂದ ಅನುಕೂಲ ಆಗುತ್ತೆ. ಮಾತ್ರ ಅಲ್ಲ, ಕೃಷಿ ಉಳಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ನಮ್ಮ ಜಿಲ್ಲೆಯಲ್ಲಿ ನಾಶವಾಗುತ್ತಿರುವಂಥ ಕೃಷಿಯನ್ನು ಉಳಿಸಲಿಕ್ಕೆ ಆಗ್ತದೆ. ಕೃಷಿಯಲ್ಲಿ ಹೆಚ್ಚಿನ ಜನರಿಗೆ ಆಸಕ್ತಿ ಬರುವ ಹಾಗೆ ಮಾಡೋಕ್ಕಾಗುತ್ತೆ. ಯಾಕೆ ಹೇಳಿದ್ರೆ ಇವತ್ತು ಆಸಕ್ತಿಯನ್ನು ಕಳಿಸಿಕೊಳ್ಳುವಂಥ ಸ್ಥಿತಿಯಲ್ಲಿ ಇದ್ದೇವೆ. ಉತ್ಪನ್ನ ನಮ್ಮ ಕೈ ಸಿಗದಿದ್ದಾಗ ನಾವು ಆಸಕ್ತಿಯನ್ನು ಕಳೆದುಕೊಳ್ತೇವೆ. ಹಾಗಾಗಿ ಇಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕಂತ ಹೇಳುವಂಥ ಒಂದು ಒತ್ತಡವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಒಂದು ಕಡೆಯದಾಗಿ ಅಂತ ಹೇಳಿದ್ರೆ, ನೀವು ಕೂಡ ಕೃಷಿಕರು, ಸಾಕಷ್ಟು ಬೆಳೆನ ಬೆಳಿತೀರಿ. ಸೊ ಮಂಗಗಳ ಕಾಟದಿಂದ ನೀವು ಕೂಡ ಯಾವ ರೀತಿ ಟೆಕ್ನಿಕ್ ಅನ್ನು ಉಪಯೋಗಿಸಿ ಮಂಗನನ್ನು ಓಡಿಸಬಹುದು ಅನ್ನುವಂಥ ಟೆಕ್ನಿಕ್ಗಳು ನಿಮ್ಗೆ ಸಾಕಷ್ಟು ಗೊತ್ತಿದೆ. ಹಾಗಾಗಿ ಇಂದಿನ ಕೆಲವೊಂದು ವೀಕ್ಷಕರ ರೈತರಿದ್ದಾರೆ. ಸೊ ಅವರಿಗೆ ಏನಾದ್ರು ಸಣ್ಣದೊಂದು ಕಿವಿ ಮಾತು ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಈಗ ಮುಖ್ಯವಾಗಿ ಏನು ಕೇಳಿದರೆ, ಮಂಗಗಳನ್ನು ನಾವು ದೂರ ಮಾಡಬೇಕು ಅಂತ ಹೇಳಿದ್ರೆ ನನ್ನಲ್ಲಿ ಅಳವಡಿಸಿದಂಥದ್ದು ಒಂದು ಹೈಬೆಕ್ಸ್ ಬೇಲಿ ಅಂತ ಹೇಳಿದೆ. ಮತ್ತು ತೋಟದ ಸುತ್ತ ಯಾವತ್ತಿಗೂ ನಾವು 15 ಫೀಟ್ ಜಾಗವನ್ನು ಖಾಲಿ ಬಿಡಬೇಕು. ಏನು ಕೇಳಿದ್ರೆ ಎಲ್ಲವನ್ನು ತೋಟವನ್ನು ಒಬ್ಬನ ತೋಟಕ್ಕೆ ಇನ್ನೊಂದು ತೋಟಕ್ಕೆ ತಾಗಿರಬಾರ್ದು, 15 ಫೀಟ್. ಮತ್ತು ನಾವು ಏನು ಕೇಳಿದ್ರೆ ತೋಟದ ಸುತ್ತ ನಮಗೆ ಯಾವುದೇ ರೀತಿಯ ಮರಗಳು ಇರಬಾರದು, ಅಂದರೆ ಒಂದು ಪ್ರವೇಶಕ್ಕೆ. ಮತ್ತು ಮನೆಯಲ್ಲಿ ಉತ್ತಮ ನಾಯಿ ಜಾತಿಯ ನಾಯಿಗಳನ್ನು ಸಾಕುವಂಥದ್ದು. ಯಾಕೆ ಕೇಳಿದ್ರೆ ನಾವು ಹೊರಗಡೆ ಹೋದಾಗ ವಾಚ್ಮ್ಯಾನ್ ಆಗಿ ನಮ್ಮ ನಾಯಿಗಳು ಇರಬೇಕು. ಇಂಥ ಸ್ಥಿತಿಯಲ್ಲಿ ಏನಾಗ್ತಾ ಇದೆ ಕೇಳಿದ್ರೆ, ನನ್ನಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಕೃಷಿ ಉಳಿಲಿಕ್ಕೆ ಸಾಧ್ಯತೆ ಆಗಿದೆ. ನಾನು ಸಾಕಷ್ಟು ಪ್ರಮಾಣದಲ್ಲಿ ಬಾಳೆಯನ್ನು ಬೆಳೀತಾ ಇದ್ದೇನೆ. ಅದು ಗುಡ್ಡ ಪ್ರದೇಶದಲ್ಲೇ ಇದೆ. ಹೇಗೆ ಉಳಿತಾ ಇದೆ ಕೇಳಿದ್ರೆ ನನ್ನಲ್ಲಿ 4 ನಾಯಿಗಳಿವೆ, ಮಾತ್ರ ಅಲ್ಲ ಹೈಬೆಕ್ಸು ಇದೆ. ಹಾಗಾಗಿ ಪಕ್ಕನೆ ಅವಳಿಗೆ ಅಟ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಒಂದು ಸ್ಥಿತಿಯಲ್ಲಿ ಏನು ಕೇಳಿದ್ರೆ ನಾವೆಲ್ಲ ಮುಂದುವರಿಸಬೇಕು. ಮಾತ್ರವಲ್ಲ, ಎಲ್ಲವನ್ನು ಸಿಸ್ಟಮೆಟಿಕ್ ಆಗಿ ಮಾಡಿದವಾಗ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲವನ್ನು ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಇಲ್ಲದಿದ್ದರೆ ಸಮಸ್ಯೆಗಳೇ ಉಲ್ಬಣ ಆಗುತ್ತೆ. ಯಾಕೆ ಕೇಳಿದ್ರೆ ಮಂಗಗಳು ಒಂದು ಬದಿಯಿಂದ ಇನ್ನೊಂದು ಬದಿಗೆ ಬಂದರೆ ಪಕ್ಕ ಹೋಗೋದಿಲ್ಲ. ತಿನ್ನಲಿಕ್ಕೆ ಸಾಕಷ್ಟು ತಿಂದರೂ ಸಹ ಅಲ್ಲೇ ಕೂತ್ಕೊಳ್ತವೆ. ಈ ಒಂದು ಸ್ಥಿತಿಯಿಂದ ಕೃಷಿಕರು ಹೊರಗೆ ಬರಬೇಕು. ಹಾಗಾಗಿ ಹೆಚ್ಚಿನ ಕಡೆಗಳಲ್ಲಿ ಕೃಷಿಕರು ಇನ್ನೊಂದು ಕಡೆಗೆ ಓಡಿಸುವಂಥ ಪ್ರಯತ್ನ ಮಾಡದೆ ಸರ್ಕಾರದ ಮೇಲೆ ಒತ್ತಡವನ್ನು ಸಹ ತರಬೇಕು ಅಂತ ಹೇಳುವಂಥ ಅಭಿಪ್ರಾಯ. ಓಕೆ ಸರ್, ಇಷ್ಟೊತ್ತು ಬಂದು ಕಪಿಚೇಷ್ಟೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಧನ್ಯವಾದ ಸರ್. ನಮಸ್ಕಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಕಪಿಚೇಷ್ಟೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕಪಿ ಯಾವ ರೀತಿಯಾದಂತಹ ತೊಂದರೆ ಕೊಡ್ತಾ ಇದೆ, ಕೋತಿಯ ಕಾಟದಿಂದ ರೈತ ಯಾವ ರೀತಿಯಾದಂತಹ ತೊಂದರೆಯನ್ನು ಅನುಭವಿಸ್ತಾ ಇದ್ದಾನೆ, ಬೆಳೆದಂತಹ ಬೆಳೆಗಳು ಈ ಒಂದು ಕಪಿಚೇಷ್ಟೆಯಿಂದ ಕೋತಿಗಳ ಕಾಟದಿಂದ ಅವರ ಹರಡುವಿಕೆಯಿಂದ ಎಲ್ಲ ಬೆಳೆ ಕೂಡ ನಾಶವಾಗ್ತಾ ಇದೆ. ಆದಷ್ಟು ಬೇಗ ಸರ್ಕಾರ ಅಥವಾ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಇದಕ್ಕೆ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಸ್ಪಂದನ ವಾಹಿನಿ ಆಶಯ. ಇದು ಈವರೆಗಿನ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.